right. Yes. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಚರ್ಚೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಾವೆಲ್ಲರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಬಿ ಅಲರ್ಟ್ ಆಗಿರಬೇಕು. ಈ ಒಂದು ವಿಚಾರದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ಜೊತೆಗೆ ಎಷ್ಟು ಎಚ್ಚರದಿಂದ ಇದ್ರೂ ಕೂಡ ಈ ಕಳ್ಳರೇನಿದ್ದಾರೆ ನೋಡಿ, ನಮ್ಮನ್ನ ಮಂಗ ಮಾಡುವಂಥದ್ದು, ನಮ್ಮನ್ನ ಫ್ರಾಡ್ ಮಾಡುವಂಥದ್ದು, ನಮ್ಮನ್ನ ವಂಚನೆ ಮಾಡುವಂಥದ್ದು ಪದೇ ಪದೇ ಆಗ್ತಾನೆ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಮ್ಮ ಒಂದು ಸಮಾಜದಲ್ಲಿರುವಂತಹ ದೊಡ್ಡ ಸಮಸ್ಯೆ, ದೊಡ್ಡ ಪಿಡುಗು ಅದು ಸೈಬರ್ ಕ್ರೈಮ್, ಸೈಬರ್ ಕಳ್ಳತನ ಅನ್ನುವಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾವ ರೀತಿ ಅಂತ ಬಂದಾಗ ಅವರು ಹೋಗುವಂತಹ ದಾರಿ, ವಂಚಿಸುವಂತಹ ರೀತಿ, ಜೊತೆಗೆ ಅವರ ಐಡಿಯಾಗಳು, ಜೊತೆಗೆ ಅವರು ಯಾವ ರೀತಿ ಅಂತ ಹೇಳಿದ್ರೆ ಕಳ್ಳರು ಅಂತ ಬಂದಾಗ ಚಾಪೆ ಕೆಳಗೆ ನುಸುಳ್ತಾರೆ, ರಂಗೋಲಿ ಕೆಳಗೆ ನುಸುಳ್ತಾರೆ ಅನ್ನುವಂತಹ ಮಾತುಗಳೇನಿದೆ ನೋಡಿ, ಅದು ಬಹುಶಃ ಅಕ್ಷರಶಃ ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇರುವಂತಹ ಈ ಒಂದು ಆಧುನಿಕ ಯುಗದಲ್ಲಿ ಸೈಬರ್ ಕಳ್ಳರ ಅಟ್ಟಹಾಸ ತುಂಬಾ ಮಿತಿ ಮೀರಿ ಹೋಗ್ತಾ ಇದೆ. ಇವೆಲ್ಲದರ ಜೊತೆಗೆ ಬಿ ಅಲರ್ಟ್ ಅಂತ ಹೇಳಿ ಎಚ್ಚರಿಕೆಯಿಂದ ಇರಿ, ಜಾಗೃತಿಯಿಂದ ಇರಿ ಅನ್ನುವಂತಹ ಒಂದು ಸಂದೇಶದ ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ, ವಾಟ್ಸಪ್ ಮುಖಾಂತರ, ಮೊಬೈಲ್ ಮುಖಾಂತರ, ಇಂಟರ್ನೆಟ್ ಮುಖಾಂತರ ಸರ್ವೇ ಸಾಮಾನ್ಯ. ಆದರೆ ಇದೀಗ ಈ ಸೈಬರ್ ಕಳ್ಳರು ನಮ್ಮ ದೇಶದ ಭದ್ರತಾ ವ್ಯವಸ್ಥೆಯ ಒಳಗಡೆ ನುಸುಳಿದ್ದಾರೆ ಅನ್ನುವಂಥದ್ದೇ ಬಹಳಷ್ಟು ಆಶ್ಚರ್ಯ, ಜೊತೆಗೆ ಆತಂಕಕಾರಿಯಾಗಿರುವಂತಹ ವಿಚಾರ. ಈ ಘಟನೆ ಎಲ್ಲೋ ನಡೆದಿರುವಂಥದ್ದಲ್ಲ, ನಮ್ಮ ದೇಶದ ಇತರ ರಾಜ್ಯಗಳಲ್ಲಿ ನಡೆದಿರುವಂಥದ್ದಲ್ಲ, ಬದಲಾಗಿ ನಮ್ಮ ಮಂಗಳೂರಿನಲ್ಲೇ ನಡೆದಿರುವಂತಹ ಘಟನೆ. ನಮ್ಮ ಇಂಡಿಯನ್ ಮಿಲಿಟರಿ ಫೋರ್ಸ್, ನಮ್ಮ ಇಂಡಿಯನ್ ಆರ್ಮಿ ಅಂತ ಕರಿತೀವಿ ನೋಡಿ, ಇವರ ಹೆಸರಿನಲ್ಲ, ನಮ್ಮ ದೇಶದ ಭದ್ರತೆಯ ಹೆಸರಿನಲ್ಲೇ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿದ್ದಾರೆ. ಯಾರಿಗೂ ಕೂಡ ಡೌಟೇ ಬರಲ್ಲ, ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಮ ದೇಶದ ಭದ್ರತಾ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸುರಕ್ಷಿತವಾಗಿದೆ ನಮ್ಮ ಕೈಯಲ್ಲಿ ಗೊತ್ತಿದೆ. ಎಷ್ಟು ಗೌರವದಿಂದ, ಆತ್ಮಧೈರ್ಯದಿಂದ, ಖುಷಿಯಿಂದ ನಾವು ಇಂಡಿಯನ್ ಮಿಲಿಟರಿ ಫೋರ್ಸ್ ಬಗ್ಗೆ ಮಾತಾಡ್ತೀವಿ ಗೊತ್ತಿದೆ. ಆದರೆ ಇಂಡಿಯನ್ ಮಿಲಿಟರಿ ಫೋರ್ಸ್ ಅನ್ನೇ ನಕಲಿ ಖಾತೆಯನ್ನು ಸೃಷ್ಟಿ ಮಾಡ್ತಾರೆ. ಜೊತೆಗೆ ಮಿಲಿಟರಿ ಹೆಸರಿನಲ್ಲೇ GST ನಂಬರ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ, ಅದರಲ್ಲೂ ಕೂಡ ಬಿಸ್ನೆಸ್ ಮಾಡ್ತಾರೆ ಅನ್ನುವಂಥದ್ದು ನೋಡಿದಾಗ ಬಹಳಷ್ಟು ಆಶ್ಚರ್ಯ, ಜೊತೆಗೆ ಆತಂಕಕ್ಕೆ ಕಾರಣವಾಗುತ್ತೆ. ಇಷ್ಟರ ಮಟ್ಟಿಗೆ ಸೈಬರ್ ಕಳ್ಳರು ನುಸುಳಿದ್ದಾರೆ ನಮ್ಮ ದೇಶದ ಆಂತರಿಕ ಭದ್ರತೆಯ ವ್ಯವಸ್ಥೆಯ ಒಳಗೆ. ಆತಂಕಕಾರಿಯಾಗಿರುವಂತಹ ವಿಚಾರ, ಅದು ಕೂಡ ಮಂಗಳೂರಿನಲ್ಲಿ ಈ ಪ್ರಕರಣ ದಾಖಲಾಗಿದೆ. ಏನಿದು, ಏನ್ ಕತೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಿಲಿಟರಿ ಸ್ಟೋರ್ ಹೆಸರಲ್ಲಿ ವಂಚನೆಗೆ ಯತ್ನ. ಅನುಮಾನಕ್ಕೆ ಆಸ್ಪದವೇ ಇಲ್ಲದ ರೀತಿಯಲ್ಲಿ ಮೋಸ. ಮಿಲಿಟರಿ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆದಿರುವುದೇ ಆಶ್ಚರ್ಯ. ಸೈಬರ್ ವಂಚಕರು ಹಲವಾರು ರೀತಿಯಲ್ಲಿ ವಂಚನೆ ಮಾಡುತ್ತಿದ್ದು, ದಿನ ಇಂತಹ ವಂಚನೆಯಿಂದ ಜನ ಹಣ ಕಳೆದುಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ಇಂತಹ ಹಲವು ಘಟನೆಗಳು ಬೆಳಕಿಗೆ ಬಂದಿದ್ದು, ಕೋಟ್ಯಂತರ ರೂಪಾಯಿ ಈ ಕದಿಮರ ಪಾಲಾಗಿದೆ. ಆದರೆ ಇದೀಗ ಇಂತಹ ವಿಚಾರಗಳನ್ನು ಜನರು ನಂಬೋದಿಲ್ಲ ಅಂತ ಈ ಸೈಬರ್ ವಂಚಕರು ಹೊಸ ದಾರಿಯನ್ನು ಹಿಡಿದಿದ್ದಾರೆ. ಇದಕ್ಕಾಗಿ ದೇಶದ ಸೈನಿಕರನ್ನು ಬಳಸಿಕೊಳ್ಳುತ್ತಿರುವುದು ಮಾತ್ರವಲ್ಲದೆ ಸೇನೆಯ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆ ತೆರೆದಿರುವುದು ಬೆಳಕಿಗೆ ಬಂದಿದೆ. ಮಂಗಳೂರಿನ ಬೈಕಂಪಾಡಿಯ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಎಂಬ ಸಂಸ್ಥೆ ಈ ವಂಚನೆಯ ಜಾಲಕ್ಕೆ ಬಲಿಯಾಗುವುದರಲ್ಲಿ ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡಿದೆ. ಅಕ್ಟೋಬರ್ ತಿಂಗಳಲ್ಲಿ ಈ ಸಂಸ್ಥೆಯನ್ನ ಸಂಪರ್ಕಿಸಿದ ಸೇನಾಧಿಕಾರಿಯೊಬ್ಬರು ಅಂದಾಜು ಸುಮಾರು 7 ಲಕ್ಷ ಮೌಲ್ಯದ ವಸ್ತುಗಳಿಗೆ ಆರ್ಡರ್ ನೀಡಿದ್ದಾರೆ. ಈ ಬಗ್ಗೆ ಮಾತುಕತೆ ನಡೆಸಲು ಸಂಸ್ಥೆಯ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಆರ್ಡರ್ ನೀಡಿದ ಬಳಿಕ ವಿಳಾಸ ಹಾಗೂ GST ನಂಬರ್ ಪರಿಶೀಲಿಸಿದ ಗಣೇಶ್ ಇಂಜಿನಿಯರಿಂಗ್ ಸಂಸ್ಥೆ ಇದೊಂದು ಅಧಿಕೃತ ಆರ್ಡರ್ ಅಂತ ನಂಬಿದೆ. ಹೀಗೆ ಆರ್ಡರ್ ಪೂರೈಕೆ ಮಾಡುವ ದಿನಾಂಕ ನಿಗದಿಯಾಗಿ ಲಾರಿಯಲ್ಲಿ ಐಟಂ ಸಾಗಿಸಿದ ಬಳಿಕವಷ್ಟೇ ಇದರ ಅಸಲಿ ಸತ್ಯ ಬಯಲಿಗೆ ಬಂದಿದೆ. ನಮಗೆ ಅಂದರೆ ವಂಚನೆ ಆಗಲಿಕ್ಕೆ ಇದು ಸ್ಟಾರ್ಟ್ ಆಗಿ ನಮಗೆ ಅಕ್ಟೋಬರ್ 7, 2024 ಇದು ಸ್ಟಾರ್ಟ್ ಆಗಿದೆ ಈ ಚಾಟಿಂಗ್. ಅಂದರೆ ನಮ್ಮದು ಈ ಜಸ್ಟ್ ಡಯಲಲ್ಲಿ ಎಲ್ಲ ರಿಜಿಸ್ಟರ್ ಆದಂಥ ಒಂದು ಫರ್ಮ್. ನಾವು ಇದನ್ನು ನಮಗೆ ಜಸ್ಟ್ ಡಯಲಲ್ಲೇ ಒಂದು ಕಾಲ್ ಬಂದು ನಿಮ್ಮನ್ನು ಜಸ್ಟ್ ಡಯಲಲ್ಲಿ ನೋಡಿದೆ. ನಾನು ಆರ್ಮಿ ಆಫೀಸರ್,
ಅಂತೇಳಿ ಅಕ್ಟೋಬರ್ 7ಗೆ ನನಗೆ ಇದರಲ್ಲಿ ವಾಟ್ಸಪ್ ಥ್ರೂ ಮೆಸೇಜ್ ಬಂತು. ನಾನು ಮತ್ತೆ ಅವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನನ್ನ ಮ್ಯಾನೇಜರಿದ್ದು ಕಾಂಟ್ಯಾಕ್ಟ್ ಕೊಟ್ಟದ್ದು ನಾನು. ಇದು ಬಂದದ್ದು ಹೇಗೆ ಅಂತ ಹೇಳಿದರೆ, ನಾವು ಡಿಫೆನ್ಸ್ ಇದು ಎಂತ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ. ಮತ್ತು ಇದು ನೋಡಿ, ಈ ಸ್ಕ್ಯಾಮ್ 1 ತಿಂಗಳಿಂದ ನಡೀತಾ ಇರಬೇಕಾದ್ರೆ ಒಬ್ಬ ಸ್ಕ್ಯಾಮ್ ಮಾಡುವವನಿಗೆ, ಒಬ್ಬ ಸ್ಕ್ಯಾಮರಿಗೆ, ಒಬ್ಬ ಫ್ರಾಡಿಗೆ ನಿಮಗೆಲ್ಲ ಕಾಲ್ ಬಂದರೆ 10 ನಿಮಿಷದಲ್ಲಿ ಅವನಿಗೆ ಎಲ್ಲ ಕೆಲಸ ಆಗಬೇಕಿಲ್ಲ, ಮ್ಯಾಕ್ಸಿಮಮ್ ಅರ್ಧ ಗಂಟೆಯಲ್ಲಿ. ಇದಾಗೆಲ್ಲ 1 ತಿಂಗಳಿಂದ ಕಾಯ್ತಿದ್ದಾನೆ. ಈ ಆರ್ಡ್ರ್ ಮಾಡಿ ಈ ಹಣವನ್ನು ಅವನು ನಮ್ಮನ್ನು ಲಪಟಾಯಿಸಲಿಕ್ಕೆ ಬೇಕಾಗಿ 1 ತಿಂಗಳನ್ನು ತಗೊಂಡಿದ್ದಾನೆ ಅಂತ ಹೇಳಿದರೆ, ಒಂದೇ ನಂಬರ್, ಅದು ಕೂಡ ಅವನು DP ಎಲ್ಲ ಹಾಕಿ ಒಂದು ಆರ್ಮಿ ಆಫೀಸರೇ ಅವ. ಅದು ಈಗ ನೋಡುವಾಗ ನಾವು ಇವತ್ತು ಕ್ರೈಮಲ್ಲಿ ನೋಡುವಾಗ ನಾವು ನಿಮಗೆ ಹೇಳಿದ ಹಾಗೆ, ಅದು ಅವನಿದೇವಾಗಿ ಆ ಜನ ಉಂಟು, ಎಲ್ಲಿ ಆರ್ಮಿಯಲ್ಲಿ ಆ ಜನ ಉಂಟು, ಅವರು ನಿಜವಾದ ಜನ, ಅವರ DPಯನ್ನು ಯೂಸ್ ಮಾಡಿಕೊಂಡು ಇಂಥ ಫ್ರಾಡ್ಗಳು ಬರುವುದು. ನಮಗೆ ಫಸ್ಟೇ ಡೌಟ್ ಆಯಿತು, ಮಿಲಿಟ್ರಿ ಅವರಿಗೆ ಆರ್ಮಿಯವರಿಗೆ ಹೆಚ್ಚು ಫ್ರೇಮ್ ಯಾಕೆ ಅಂತ. ಮತ್ತು ನಾವೇ ಆಲೋಚನೆ ಮಾಡಿದ್ವಿ, ಇವರು ಟ್ರೈನಿಂಗ್ ಎಲ್ಲ ಬೇಕಾಗ್ತದೆ ಕಾಣ್ತೀವಿ, ಟವರ್ ಎಲ್ಲ ಬಿಲ್ಡ್ ಮಾಡಲಿಕ್ಕೆ ಇರ್ಬೋದು, ಏನೋ ಇರ್ಬೋದು, ನಮಗೇನು ಬಿಸ್ನೆಸ್ ಮಾಡುವವನಿಗೆ ನಮಗೆ ಅಂತ. ಸರಿ ಅಂತ ಹೇಳಿದೆವು ನಾವು ಅವರಿಗೆ. ನಮಗೆ ವರ್ಕೌಟ್ ಇಲ್ಲದೆ ಮಾಡೋದಿಲ್ಲ ನಾವು ಅಂತ ಹೇಳಿದೆವು. ವರ್ಕೌಟ್ ಎಲ್ಲ ನಾವು ಕೊಡ್ತೇವೆ, ಕ್ಲೀನ್ ಉಂಟು, ಎಲ್ಲ ಉಂಟು, ಕಳಿಸ್ತೇವೆ ಅಂತ ಹೇಳಿದರು. ಕಳಿಸಿದರು. ಅದರಲ್ಲಿ ನಾವು GST ಟಿನ್ ಎಲ್ಲ ಫಸ್ಟ್ ವೆರಿಫೈ ಮಾಡಿದ್ದ ಹಾಗೆ, ಅದು ಉಂಟಾ, ಲೊಕೇಶನಲ್ಲಿ ಆರ್ಮಿ ಸ್ಟೋರ್ ಉಂಟು, ಅದು ಉಂಟು, ಎಲ್ಲ ಸಿಗ್ತದೆ ನಿಮಗೆ. ಎಲ್ಲಾ ಪರಿಶೀಲಿಸಿದ ಇಂಜಿನಿಯರಿಂಗ್ ಸಂಸ್ಥೆಗೆ ಇದೊಂದು ಮೋಸದ ಜಾಲ ಅನ್ನೋದು ಗೊತ್ತೇ ಆಗಿರಲಿಲ್ಲ. ಮೊಬೈಲ್ DPಯಲ್ಲಿ ಯೂನಿಫಾರ್ಮ್ ಹಾಕಿರುವ ವ್ಯಕ್ತಿಯ ನೇಮ್ ಪ್ಲೇಟ್ ಕೂಡ ಕಾಣಿಸುತ್ತಿದ್ದು, ಇಂತಹ ವ್ಯಕ್ತಿ ಸೇನೆಯಲ್ಲಿ ಇರುವುದು ಕೂಡ ನಿಜ. ಇನ್ನು ಟ್ರೂ ಕಾಲರ್ನಲ್ಲೂ ಹೆಸರು ಡಿಸ್ಪ್ಲೇ ಆಗುವಾಗಲೂ ಶ್ರೀಕಾಂತ್ ಮಿಲಿಟರಿ ಆಫೀಸರ್ ಅಂತಾನೆ ಬಂದಿದೆ. ಆದ್ರೆ ಯಾವಾಗ ಆರ್ಡರ್ ಪೂರೈಕೆ ಮಾಡಬೇಕಾದ ಸಮಯ ಬಂದಾಗ ಮಿಲಿಟರಿ ಖಾತೆಯನ್ನ ಬೆನಿಫಿಷಿಯರಿ ಮಾಡಬೇಕು ಎಂಬಲ್ಲಿಂದ ಈ ವಂಚನೆ ತಿರುವು ಪಡೆದುಕೊಂಡಿದೆ. ತನ್ನ ಖಾತೆಗೆ ಆರಂಭದಲ್ಲಿ 3,50,000 ಹಾಕುವಂತೆ ಹೇಳಿದ ವ್ಯಕ್ತಿ ಅದು ಮಿಲಿಟರಿ ಟೆಂಡರ್ನಲ್ಲಿ ಇರುವ ವಿಶೇಷ ವ್ಯವಸ್ಥೆ ಎಂದು ಹೇಳಿದ್ದ. ಅಷ್ಟೇ ಅಲ್ಲದೆ ಭಾವನಾತ್ಮಕವಾಗಿ ದೇಶ ಪ್ರೇಮದ ಮಾತನಾಡಿ ಇಂಜಿನಿಯರಿಂಗ್ ಸಂಸ್ಥೆಯ ಮಾಲೀಕರ ಮನವೊಲಿಸಿದ್ದ. ಹೀಗಾಗಿ ಸ್ವಲ್ಪ ಹಣ ಹಾಕಲು ಪ್ರಯತ್ನಿಸಿದ್ರೂ ಹಣ ಪಾವತಿಯಾಗಿರಲಿಲ್ಲ. ಇದೇ ವೇಳೆ ಆತನ ತರಾತುರಿಯಿಂದ ಅನುಮಾನಗೊಂಡು ಸೈಬರ್ ಕ್ರೈಂ ಕಚೇರಿ ಹಾಗೂ ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಈ ವಂಚಕನ ಅಸಲಿಯತ್ತು ಬಯಲಾಗಿದೆ. ಶನಿವಾರ ದಿವಸ ಇವರು ಫೋನ್ ಮಾಡಿ ಅಂತ ಹೇಳಿದ್ರು ಅಂತ ಹೇಳಿದರೆ, 3 ಅಕೌಂಟ್ ನಂಬರ್ ಕಳಿಸಿ, 3 ಅಕೌಂಟ್ ನಂಬರನ್ನು ಬೆನಿಫಿಷರಿ ಕ್ರಿಯೇಟ್ ಮಾಡಿ ಅಂತ ಹೇಳಿದರು. ನನ್ನಲ್ಲಿ ಇಂಡಸ್ಟ್ರಿದು 2 ಅಕೌಂಟ್ ಇತ್ತು. ಒಂದು ಅಕೌಂಟು ನಾವು ಅಷ್ಟು ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಮಾಡೋದಿಲ್ಲ ಆ ಅಕೌಂಟಲ್ಲಿ. ನಾವೆಂತ ಮಾಡಿದೆವು, ಸರಿ ಅದರಲ್ಲಿ ಬೆನಿಫಿಷರಿ ಅವ್ರದ್ದು ಕ್ರಿಯೇಟ್ ಮಾಡಿ. ನಾವು ಕೇಳಿದೆವು, ನಮ್ಮ ಬೆನಿಫಿಷರಿ ನಾವು ಯಾಕೆ ನಿಮ್ಮನ್ನು ನಾವು ಯಾಕೆ ಕ್ರಿಯೇಟ್ ಮಾಡಬೇಕು, ಹಣ ಆಗಬೇಕಾದ್ದು ನಮಗೆ, ನಿಮ್ಮದನ್ನು ನಾವು ಯಾಕೆ ಕ್ರಿಯೇಟ್ ಮಾಡಿ. ಇಲ್ಲ ಅದು ನಮ್ಮ ಆರ್ಮಿದು ಸಿಸ್ಟಮ್ ಅಂತ. ಅದು ಅಕೌಂಟ್ ನಂಬರ್ ನೋಡಿ, ಡಿಫೆನ್ಸ್ A, ಡಿಫೆನ್ಸ್ B, ಡಿಫೆನ್ಸ್ C ಅಂತ ಇರುವುದು. ನೀವು ನಮ್ಮದು ಬಿಲ್ ಸುಮಾರು 7.5 ಲಕ್ಷದ ಹತ್ರ ಇತ್ತು. 7.5 ಲಕ್ಷ ರೂಪಾಯಿ ಬಿಲ್ಲು ಕೊಡಬೇಕಾದ್ರೆ 3,75,000 ಅದರ ಸರಿ ಅರ್ಧ ಅಷ್ಟು ಹಣವನ್ನು ನೀವು ನಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡಿದರೆ ನಾವು ಅದು ಪ್ಲಸ್ ಬಿಲ್ ಅಮೌಂಟ್ ಮಾಡಿ ಹಾಕ್ತೇವೆ. ನಾವು ಅದೆಲ್ಲ ಎಂಥ ರೂಲ್ಸ್, ಅದು ಎಲ್ಲಿ ಇಲ್ಲಲ್ಲ. ಇಂಡಿಯನ್ ಒಂದು ಟೆಂಡರಿಂಗ್ ಆ್ಯಕ್ಟಲ್ಲೇ ಇದು ಇಲ್ಲ. ನೀನು ಎಲ್ಲಿ ಹೇಳಿದ್ದು, ಎಲ್ಲಿ ಆದರೂ ಇದ್ದರೆ ಪರ್ಫಾರ್ಮೆನ್ಸ್ ಬಾಂಡ್ ಇರ್ತದೆ, ನಾವು ಎಷ್ಟೋ ಟೆಂಡರ್ ಹಾಕ್ತೇವೆ, ಇಂಥದ್ದೆಲ್ಲ ಇರ್ತದೆ, ಇದೆಂಥದ್ದು ನಿನ್ನದು ಅಂತ ಕೇಳಿದರೆ ಅವು ಹೇಳ್ತಾನೆ, ಇಲ್ಲ ನೀವು ಫಸ್ಟ್ ಟೈಮ್ ವೆಂಡರ್ ಅಲ್ವಾ, ನೀವು ಫಸ್ಟ್ ಟೈಮ್ ಸಪ್ಲೈ ಮಾಡೋದಲ್ವ, ಅದಕ್ಕೆ ಈ ರೀತಿ. ನೆಕ್ಸ್ಟ್ ನಿಮಗೆ ಏನಿಲ್ಲ, ಇದು ಆಟೋಮೆಟಿಕ್ ರಿಜಿಸ್ಟರ್ ಆಗ್ತದೆ, ನೆಕ್ಸ್ಟ್ ಕಂಟಿನ್ಯೂಟಿ ಇರ್ತದೆ, ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಯಾರು ಕೂಡ ಮೋಸ ಹೋಗುವಂಥದ್ದೇ. ಆದರೆ ನಾವು ಸ್ವಲ್ಪ ಅದರಲ್ಲಿ ಮತ್ತೆ ಕೂಡ ತಲೆ ಓಡಿಸಿ ಬೇಡ ಇದು ಸರಿ ಇಲ್ಲ ಅಂತ ಮತ್ತು ಅರ್ಧ ಗಂಟೆಯಿಂದ ಮೇಲೆ ನಮ್ಮನ್ನು ಕನ್ವಿನ್ಸ್ ಮಾಡಿದ್ದು. ಅದು ವಾಯ್ಸ್ ರೆಕಾರ್ಡ್ ಕೂಡ ಮಾಡಿ ಇಟ್ಟಿದ್ದೇವೆ ನಾವು. ನಿಜವಾಗಿಯೂ ಇದೊಂದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ವಂಚಕರು ದೇಶದ ಸೇನೆಯ ಹೆಸರಿನಲ್ಲಿ ನಕಲಿ ಖಾತೆ ತೆರೆದಿದ್ದಾರೆ. ಇದನ್ನ ಬ್ಯಾಂಕ್ಗಳು ಯಾವ ದಾಖಲೆಗಳ ಮೂಲಕ ತೆರೆದಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅಷ್ಟೇ ಅಲ್ಲದೆ ಆರೋಪಿ ಖಾತೆಯಲ್ಲಿ 1 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಹಾಗಿದ್ರೂ ಆತ IT, ED ಮುಂತಾದ ಸಂಸ್ಥೆಗಳ ಕಣ್ಣಿಂದ ಹೇಗೆ ತಪ್ಪಿಸಿಕೊಂಡಿದ್ದಾನೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಒಟ್ಟಾರೆ ದೇಶದ ಭದ್ರತಾ ವ್ಯವಸ್ಥೆಯ ಹೆಸರಿನಲ್ಲೇ ವಂಚಕರು ಮಾಡುತ್ತಿರುವ ಈ ವಂಚನೆಗೆ ಕಡಿವಾಣ ಹಾಕದೇ ಇದ್ರೆ ಮುಂದೊಂದು ದಿನ ದೊಡ್ಡ ಅನಾಹುತ ನಡೆಯೋದು ಗ್ಯಾರಂಟಿ. ರವೀಶ್ ಮಾಣಿಲ, ನಮ್ಮ ಕುಡ್ಲ 24x7 ಮಂಗಳೂರು. ಸದ್ಯ ಈ ಸುದ್ದಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾಕೆ ಅಂತ ಬಂದಾಗ ಈ ಸೈಬರ್ ಕಳ್ಳರು ಅವರ ಕರಾಮತ್ತನ್ನ ಪ್ರತಿನಿತ್ಯ ತೋರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರು 5 ಲಕ್ಷ, 10 ಲಕ್ಷ, 20 ಲಕ್ಷ ಎಲ್ಲವೂ ಕೂಡ ಕಳೆದುಕೊಂಡವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಆದರೆ ಎಲ್ಲರೂ ಕೂಡ ಬರಲ್ಲ. ಯಾಕಂದರೆ ಹಣ ಹೋಗಿದ್ದು ಹೋಗಾಯಿತು, ಇನ್ನು ಮುಂದಕ್ಕೆ ರಿಕವರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೈಬರ್ ಕಳ್ಳರು ಅಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು. ಸೊ ಹಾಗಿದ್ದಾಗ
ನಮಗೆ ನಮ್ಮ ಹಣ ಸಿಗಲ್ಲ ಅನ್ನುವಂತಹ ಒಂದು ಅಳಲನ್ನು ತೋಡ್ಕೊಳ್ತಾರೆ, ಆದರೆ ಮುಂದಕ್ಕೆ ಬರಲ್ಲ. ಆದರೆ ಈ ವ್ಯಕ್ತಿ ನಿಜವೂ ಕೂಡ ನಂಗಾಗಿರುವಂಥ ಅನ್ಯಾಯ ಇನ್ಯಾರಿಗೂ ಕೂಡ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಯಾಕಂತ ಬಂದಾಗ ಇದು ನಮ್ಮ ಇಂಡಿಯನ್ ಆರ್ಮಿ, ಇಂಡಿಯನ್ ಮಿಲಿಟರಿ ಫೋರ್ಸ್, ಈ ಒಂದು ಹೆಸರಲ್ಲೂ ಕೂಡ ಈ ರೀತಿ ದೋಖಾವನ್ನ ಮಾಡ್ತಾರೆ ಅಂತ ಬಂದಾಗ ನಮ್ಮ ದೇಶದ ಅಸ್ಮಿತೆಯ ಪ್ರಶ್ನೆ, ನಮ್ಮ ದೇಶದ ಸೈನಿಕರು, ಆ ಫೋರ್ಸ್, ಆ ಒಂದು ವ್ಯವಸ್ಥೆ ಅಂತ ಬಂದಾಗ ನಮ್ಗಳಿಗೆ ಹೆಮ್ಮೆ ಇದೆ. ಸೊ ಹಾಗಿದ್ದಾಗ ಅಸ್ಮಿತೆಯ ಪ್ರಶ್ನೆ ಕೂಡ ಆಗುತ್ತೆ. ಸೊ ಹಾಗಿದ್ದಾಗ ಈ ಒಂದು ಹೆಸರಲ್ಲಿ ದೋಖಾವನ್ನ ಮಾಡ್ತಾರೆ ಅಂತ ಬಂದಾಗ ಅವ್ರಗಳಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ವ್ಯಕ್ತಿ ಮುಂದೆ ಬಂದಿರುವಂಥದ್ದು. ನಮ್ಮ ಮಂಗಳೂರಿನ ಪ್ರಸಿದ್ಧ ಉದ್ಯಮಿ ಕೂಡ ಹೌದು, ಜೊತೆಗೆ ಈ ಒಂದು ಹೆಸರಿನಲ್ಲಿ ನಮ್ಮ ಜನತೆಗೆ ಅವೇರ್ನೆಸ್ ಸದ್ಯ ಕೊಡ್ತಾ ಇದ್ದಾರೆ. ಸೊ ಆತ್ಮೀಯವಾಗಿರುವಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಶ್ರೀಯುತ ಯತೀಶ್ ರೈ ಸರ್, ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಬೈಕಂಪಾಡಿ, ಇಲ್ಲಿರುವಂತಹ ಬೈಕಂಪಾಡಿಯ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಇದರ ಮಾಲಕರು. ಎಸ್, ನಮ್ಮ ಜೊತೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಯತೀಶ್ ರೈ ಸರ್, ಆತ್ಮೀಯವಾಗಿರುವಂತಹ ಸ್ವಾಗತ. ಎಸ್ ಸರ್, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದಿರಿ. ಸೊ ದಟ್ಸ್ ವೈ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮೊದಲನೇದಾಗಿ. ಆ್ಯಂಡ್ ತಮ್ಮ ಒಂದು ಮೈಂಡ್ ಏನಿದೆ ನೋಡಿ, ಆ ಟೈಮಲ್ಲಿ ಭಾಳಷ್ಟು ಜನರು ಹಣವನ್ನು ಕಳೆದುಕೊಂಡಿದ್ದಾರೆ, ತಮಗೇನು ಸೆನ್ಸ್ ಕ್ರಿಯೇಟ್ ಆಗ್ತಾ ಇತ್ತು, ಏನೋ ವಂಚನೆ ಮಾಡ್ತಾರೆ ಅನ್ನೋಂಥ. ಸೊ ದಟ್ಸ್ ವೈ ತಾವು ಅಲರ್ಟ್ನೆಸ್ ಅನ್ನು ತೋರಿಸಿದಿರಿ ಅಂಡ್ ಹ್ಯಾಟ್ಸ್ ಆಫ್ ಟು ಯು ಸರ್, ದಟ್ಸ್ ವೈ ಅಂಡ್ ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ಮೈ ಶೋ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಾಡು ಜೊತೆಗೆ ನಮ್ಮ ದೇಶ ಕಂಡಂತಹ ಹೆಮ್ಮೆಯ ಜೊತೆಗೆ ಪ್ರಸಿದ್ಧ ಖ್ಯಾತ ಸೈಬರ್ ತಜ್ಞರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ದ ಮ್ಯಾನ್ ನೋ ನೀಡ್ ಇಂಟ್ರೊಡಕ್ಷನ್ ಬಹುಶಃ ಅನಂತ್ ಪ್ರಭುಜಿ ಸರ್. ಆತ್ಮೀಯವಾದಂಥ ಸ್ವಾಗತ ಸರ್. ಅನಂತ್ ಪ್ರಭು ಸರ್, ನಮಸ್ತೆ ಸರ್. ವೆರಿ ಇನ್ಫಾರ್ಮೇಟಿವ್ ಆಗಿರುವಂಥ ಸೆಷನ್ ಅನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ಯಾಕಂದರೆ ಇಷ್ಟು ಸಮಯಗಳ ಕಾಲ ಬಹಳಷ್ಟು ಫ್ರಾಡ್ಗಳನ್ನು ನಾವು ನೋಡಿದ್ದೀವಿ. ವೆರಿ ಸಿಂಪಲ್ ಫ್ರಾಡ್ಗಳು, ವಾಟ್ಸಪ್ನಲ್ಲಿ ಏನೋ ಒಂದು ಆ್ಯಪ್ ಬರುತ್ತಂತೆ, ಜೊತೆಗೆ ಏನೋ ಒಂದು ಸಿಂಪಲ್ ಫ್ರಾಡ್ ಅಂತ ಹೇಳಲ್ಲ, ಜನರು ನಂಬ್ತಾರೆ ಅದನ್ನು. ಯಾಕಂದರೆ ಅದು ಕೂಡ ಸಿಂಪಲ್ ಅಲ್ಲ, ಬಹಳಷ್ಟು ಕಷ್ಟ ಇದೆ. ಬಟ್ ಈ ಒಂದು ವಿಚಾರಕ್ಕೆ ನಾವು ಹೋಲಿಸಿದಾಗ, ಯಾಕಂದರೆ ನಮ್ಮ ದೇಶದ ಸೈನಿಕರ ಹೆಸರಿನಲ್ಲೇ ಈ ರೀತಿ ಫ್ರಾಡನ್ನು ಮಾಡ್ತಾರೆ ಅಂತ ಬಂದಾಗ, ಜೊತೆಗೆ ನಮ್ಮ ಇಂಡಿಯನ್ ಮಿಲಿಟರಿ ಈ ಒಂದು ಸ್ಟೋರ್ನ ಹೆಸರಿನಲ್ಲಿ, ಜೊತೆಗೆ ನಮ್ಮ ಆರ್ಮಿ ಎಲ್ಲಿ ತನಕ ಅಂತ ಬಂದಾಗ ಇಲ್ಲಿ ಸೇನಾಧಿಕಾರಿ ಹೆಸರಿನಲ್ಲಿ ಬರುವಂತಹ ಕಾಲ್, ಇವರು ಅಲ್ಲಿ ಚೆಕ್ ಮಾಡಿ ನೋಡಿದಾಗ ಆ ಸೇನಾಧಿಕಾರಿ ಆ ಒಂದು ಹೆಸರಿನಲ್ಲಿರುವಂತಹ ಮಿಲಿಟರಿ ಅಧಿಕಾರಿ ನಿಜವಾಗ್ಲೂ ಕೂಡ ಆರ್ಮಿಯಲ್ಲಿ ಇದ್ದಾರೆ. ಸೊ ಇದೆಲ್ಲವೂ ಕೂಡ ನೋಡಿದಾಗ ವ್ಯವಸ್ಥಿತವಾಗಿರುವಂತಹ ಷಡ್ಯಂತ್ರ. ಜೊತೆಗೆ ಆ ಒಂದು ಅಕೌಂಟ್ನಲ್ಲಿ ಬಹಳಷ್ಟು ಟ್ರಾನ್ಸಾಕ್ಷನ್ಗಳು ನಡೀತಾ ಇದೆ. ಎಲ್ಲಿ ತನಕ ಲಕ್ಷಾಂತರ ಟ್ರಾನ್ಸಾಕ್ಷನ್ಗಳು ನಡೆಯುತ್ತೆ, ಕೋಟ್ಯಾಂತರ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಆದರೆ IT ED ಅನ್ನುವಂಥದ್ದು ಇವ್ರುಗಳಿಗೆ ಬರಲ್ವಾ ಅನ್ನುವಂಥ ಪ್ರಶ್ನೆ, ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡಲ್ವಾ ನಮ್ಮ ಸಿಸ್ಟಮ್ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈ ಇಂಡಿಯನ್ ಮಿಲಿಟರಿ ಫೋರ್ಸ್ ಅಲ್ಲೂ ಕೂಡ ಈ ರೀತಿಯ ಹೆಸರಿನಲ್ಲಿ ನಕಲಿ ಖಾತೆಯನ್ನ ಬ್ಯಾಂಕ್ ನಲ್ಲಿ ಸೃಷ್ಟಿ ಮಾಡಬಹುದಾ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದ್ರೆ ಬ್ಯಾಂಕ್ ನಲ್ಲಿ ಅಷ್ಟು ಈಸಿಯಾಗಿ ನಮ್ಮ ಇಂಡಿಯನ್ ಆರ್ಮಿ ಹೆಸರಿನಲ್ಲಿ ಈ ರೀತಿಯ ಅಕೌಂಟ್ ಅನ್ನ ಓಪನ್ ಮಾಡಬಹುದಾ? ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ತಾವುಗಳು ವಂಚನೆಗೊಳಗಾಗಿರುವಂತಹ ಫ್ರಾಡ್ ಅಥವಾ ತಾವುಗಳು ವಂಚನೆಗೊಳಗಾಗಿರುವಂತಹ ವಿಚಾರಗಳು ಬಹುಶಃ ನನ್ನ ಪ್ರಕಾರ ಈ ಒಂದು ವಿಚಾರಕ್ಕೆ ಹೋಲಿಸಿದೆ ವೆರಿ ಸಿಂಪಲ್ ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಿದ್ದಾಗ ಯಾಕೆ ಈ ಚರ್ಚೆ ಅಂತ ಬಂದಾಗ, ಈ ಲೆವೆಲ್ ಅಲ್ಲೂ ಕೂಡ ವಂಚನೆ ಮಾಡ್ತಾರೆ ಅಂತ ಬಂದಾಗ ಬಹುಶಃ ತಾವುಗಳು ಹಣವನ್ನು ಟ್ರಾನ್ಸ್ಫರ್ ಮಾಡಿದಾಗ ಬಹಳಷ್ಟು ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಇವರು 7 ಲಕ್ಷ ಇವರನ್ನ ವಂಚಿಸಬೇಕು ಅನ್ನುವಂಥದ್ದು ಬಹಳಷ್ಟು ಪ್ರಯತ್ನವನ್ನ ಪಟ್ಟರು, ಆದರೆ ಅವರು ಸ್ವಲ್ಪ ಜಾಣತನವನ್ನು ತೋರಿಸಿದ್ರು. ಸೊ ದ್ಯಾಟ್ಸ್ ವೈ ಅವರು ಬಚಾವಾಗಿದ್ದಾರೆ. ಇನ್ನು ಯಾರಿಗೂ ಕೂಡ ಈ ರೀತಿ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಅವರ ಈ ಒಂದು ಇನಿಷಿಯೇಟಿವ್. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಸರ್, ಏನಾಗಿದೆ, ಏನ್ ಕತೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ಮೊದಲಾಗಿ ನಾನು ನಿಮಗೆ ಕೂಡ ವಂದನೆಯನ್ನು ತಿಳಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ, ನಾನು ಇಮಿಡಿಯೇಟ್ ಆಗಿ ನಮ್ಮ ಬೇರೆ ಎಲ್ಲ ಕೆಲಸ ಆದ ಕೂಡಲೇ ನಿಮ್ಮ ನಂಬರಿಗೆ ನಾನು ಕಾಲ್ ಮಾಡಿದೆ. ಇಮಿಡಿಯೇಟ್ ಆಗಿ ಅದನ್ನೊಂದು ನ್ಯೂಸ್ ಆಗಿ ನೀವು ತೋರಿಸಿದ್ರಿ, ಜನರಿಗೆ ತುಂಬ ರೆಸ್ಪಾನ್ಸ್ ಬಂದಿದೆ ಅದರ ನಂತರ. ಇವತ್ತು ಕೂಡ ನೀವೊಂದು ಒಳ್ಳೆಯ ಕೆಲಸವನ್ನು ಇದರಲ್ಲಿ ಮಾಡ್ತಾ ಇದ್ದೀರಿ. ಮತ್ತು ಇದರ ಹಿಸ್ಟ್ರಿಗೆ ಬಂದರೆ, ನಾನೀಗ ಅಲ್ಲಿ ಮೊದಲೇ ಹೇಳಿದ ಹಾಗೆ ಒಂದು ಅಕ್ಟೋಬರ್ 7ಗೆ ನನಗೆ ಒಂದು ಮಿಲಿಟರಿ ಆಫೀಸರ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ನಮ್ಮ ಫರ್ಮಿದ್ದು ಆಲ್ರೆಡಿ ಜಸ್ಟ್ ಡಯಲ್ ಅಂತದ್ರಲ್ಲಿ ಸುಮಾರು ಇದರಲ್ಲಿ ಇದೆ, ಅಡ್ವರ್ಟೈಸ್ ಮೀಡಿಯಾಗಳಲ್ಲೆಲ್ಲ ಬರ್ತಾ ಉಂಟು. ಆ ಬರುವಂಥ ಎಂತ ಮಾಡಿ ಅದನ್ನು ನೋಡಿಬಿಟ್ಟು ಎಲ್ಲ ಬಿಸ್ನೆಸ್ ನಮ್ಮ ಕಸ್ಟಮರ್ಗಳಾಗಿ ಇವನು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ನಮ್ಮಲ್ಲಿ ಕೇಳಿದ, ನೀವು ಇಂಥ ಒಂದು ಮೆಟೀರಿಯಲ್ ಸಪ್ಲೈ ಮಾಡ್ತೀರಾ? ನಾನು ಆರ್ಮಿ ಆಫೀಸರ್, ನಾನು ಮ್ಯಾಂಗ್ಳೂರ್ ಇನ್ಚಾರ್ಜ್ ಅಂತ ಹೇಳಿದ ಫಸ್ಟಿಗೆ. ಅದು ಮೆಸೇಜ್ ಟೈಪ್ ಮಾಡಿ ಬಂದದ್ದು ಫಸ್ಟಿಗೆ. ಆಮೇಲೆ ನಾನು ಕಾಲ್ ಮಾಡಿ ಮಾತಾಡಿದಾಗ ಅವನೆಲ್ಲ ಹೇಳಿದ, ಇಂಥ ಐಟಮ್ H ಫ್ರೇಮ್ ಅನ್ನೋಂಥ ಐಟಮ್ ನಮಗೆ ಬೇಕಾಗಿದೆ, ನೀವು ಕೊಡ್ಬೋದಾ ಅಂತ. ಕೊಡ್ಬೋದು ಸರಿ ಅಂತೇಳಿ ನಮ್ಮ ಮ್ಯಾನೇಜರಿಗೆ ನಾನು ಅದನ್ನು ಕಾಲನ್ನು ಟ್ರಾನ್ಸ್ಫರ್ ಮಾಡಿ, ರೇಟ್ ಎಲ್ಲ ಇದಾಗಬೇಕಲ್ಲ, ಎಗ್ರಿಮೆಂಟ್ ಆಗಬೇಕು, ಅದನ್ನೆಲ್ಲ ಮಾಡಲಿಕ್ಕೆ ಹೇಳಿದೆ. ಆ ರೇಟಲ್ಲಿ ಕೂಡ ತುಂಬ ನೆಗೋಷಿಯೇಟ್ ಮಾಡಿದ. ಸುಮ್ಮನೆ ಒಂದು ಯಾರೋ ಒಬ್ಬ ಸೈಬರ್ ಕ್ರೈಮ್ ಅಂತ ಅರ್ಥ ಅಲ್ಲಿ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಒಂದು ಬಿಸ್ನೆಸ್ ಮಾಡೋ ಟೈಪೇ ಬಂದವ. ಎಷ್ಟು ಡಿಸ್ಕೌಂಟ್ ಕೊಡ್ತೀರಿ, ಏನು ಇದು ರೇಟ್ ಜಾಸ್ತಿ ಆಯಿತು, ಇದು ಕಡಿಮೆ ಮಾಡಿ ಅಂದ್ರೆ ಫೈನಲ್ ಒಂದು ಎಗ್ರಿಮೆಂಟಿಗೆ ಬಂದ ಮೇಲೆ ಕೆಲಸ ಮಾಡುವಾಗ ನಮಗೆ ಒಂದು ವರ್ಕೌಟ್ ಬೇಕಾಗ್ತದೆ. ಅದು ಕೂಡ ಇಂಥ ಫರ್ಮ್ಗಳಲ್ಲಿ ಮಾಡುವಾಗ ಡಿಫೆನ್ಸು ಅಥವಾ ಇನ್ನೇನೋ ಎಲ್ಲ ಇದರಲ್ಲಿ ವರ್ಕೌಟ್ ಬೇಕಾಗ್ತದೆ. ಪ್ರೈವೇಟ್ ಪಾರ್ಟಿ ಆದರೆ ಸ್ವಲ್ಪ
ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತದೆ. ಇಂಥ ಫರ್ಮ್ಗಳಲ್ಲಿ ಅಂಥದ್ದೇ ನಡೆಯೋದು. ಅದಕ್ಕೆ ಹೇಳಿದ್ರು ನಾವು, ನೀವು ವರ್ಕೌಟ್ ಎಲ್ಲ ಕೊಡ್ತೀರಲ್ಲ ಅಂತ. ಕೊಡ್ತೇವೆ ಅಂತ ಹೇಳಿದರು. ಮತ್ತು ನಮ್ಮ ಕಂಡೀಷನ್ ಪ್ರಕಾರ ಎಷ್ಟೋ ಪರ್ಸೆಂಟೇಜ್ ಒಂದು ಅಡ್ವಾನ್ಸ್ ಕೊಡಬೇಕಾಗ್ತದೆ ಬಿಫೋರ್ ಸ್ಟಾರ್ಟಿಂಗ್ ವರ್ಕ್. ಅದಕ್ಕೆ ಅವನು ಹೇಳಿದ, ಇಲ್ಲ ಎಲ್ಲ ಆ್ಯಸ್ ಪರ್ ನಾರ್ಮಲ್ ಕಂಡೀಷನ್ಸ್, ನಮ್ಮ ಆರ್ಮಿ ಇದರಲ್ಲಿ ಅಂಥದ್ದೇನಿಲ್ಲ, ಅದು ನಿಮಗೆ ಗೊತ್ತಿರ್ಬೋದು, ನೀವು ಕೂಡ ತುಂಬ ದೊಡ್ಡ ಕೆಲಸ ಮಾಡುವವರಲ್ಲ, ನಿಮಗೆ ಹೌದು ಸರಿ ಹಾಗಾದರೆ ಸರಿ ಅಂತ ಹೇಳಿದೆವು. ಮತ್ತು ಫಸ್ಟಿಗೆ ನಾವು ಆ ನಂಬರನ್ನು ವೆರಿಫೈ ಮಾಡಿದ್ದೆವು. ಫಸ್ಟಿಗೆ ಬಂದ ಕೂಡಲೇ ಟ್ರೂ ಕಾಲರಲ್ಲಿ ಹಾಕಿ ಮತ್ತೆಲ್ಲ ಅದ್ರಲ್ಲಿ ಬರ್ತದೆ ಶ್ರೀಕಾಂತ್ ಮಿಲಿಟರಿ ಆಫೀಸರ್ ಡಿಫೆನ್ಸ್ ಸರ್ವಿಸಸ್ ಏನೋ ಬರ್ತದೆ ಹಾಗೆ. ಅದರಲ್ಲಿ ಕೂಡ ಅವನು ನೋಡಿ ಆ ಮೊಬೈಲ್ ರಿಜಿಸ್ಟ್ರೇಷನ್, ಈಗ ನಮಗೆ ಒಂದು ಆಧಾರ್ ಕಾರ್ಡ್ ಕೊಡದೆ ಮೊಬೈಲ್ ಸಿಮ್ ಸಿಗುವುದಿಲ್ಲ, ಅದರಲ್ಲಿ ಕೂಡ ಅವನ ನಂಬರನ್ನು ಅದೇ ರೀತಿ ಶ್ರೀಕಾಂತ್ ಅಂತ ಹೇಳುವಂಥ ಹೆಸರಲ್ಲೇ ಮಾಡಿದ್ದಾರೆ. ಆ ಫೋಟೋ ಬಂತು, ಆ ವ್ಯಕ್ತಿ ಮಾತ್ರ ಮಿಲಿಟರಿಯಲ್ಲಿ ಇರುವಂಥ ವ್ಯಕ್ತಿ. ಕ್ರಾಸ್ ಚೆಕ್ ಮಾಡಿದ್ರಿ? ಅದು ನಮಗೆ ಸೈಬರ್ ಕ್ರೈಮಿಗೆ ಹೋದಾಗ ಅವರು ಹೇಳಿದರು, ಈ ವ್ಯಕ್ತಿ ಇದ್ದಾರೆ, ನಿಜವಾಗಿಯೂ ಆರ್ಮಿಯಲ್ಲಿ ಇರುವಂಥವ್ರು, ಇವರ DP-ಯನ್ನು ಯೂಸ್ ಮಾಡಿಕೊಂಡು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು. ಅಲ್ಲಿವರೆಗೆ ನಮಗೆ ಇವರೇ ಅವರಲ್ಲ, ಶ್ರೀಕಾಂತ್ ಅಲ್ಲ, ಅಲ್ಲಲ್ಲ ಅವರ ಹೆಸರು ಶ್ರೀಕಾಂತ್ ಅಲ್ಲ, ಅವರ ಹೆಸರು ಈಗ ಅಕೌಂಟಲ್ಲಿ ಬರುವಂಥದ್ದು ಸುರೇಂದ್ರ ಚೌಧರಿ ಅಂತ ಬರ್ತದೆ. ಮೋಸ್ಟ್ಲಿ ಆ ಸುರೇಂದ್ರ ಚೌಧರಿಯೂ ಅಲ್ಲ ಅಂತ ಅನಿಸ್ತದೆ. ಅದು ಯಾರದೇ ಅಕೌಂಟು ನಮಗೀಗ ಇದು ಏನು ಅಂತ ದೊಡ್ಡ ಒಂದು ವಿಷಯ ಅದು. ಅಂದರೆ ಹಿಂದೆ ಕೆದಕ್ತಾ ಹೋದ್ರೆ ತುಂಬ ಇರಬಹುದು. ಓಕೆ, ತಮಗೆ ಡೌಟ್ ಬಂದಿರುವಂಥದ್ದು ಯಾವಾಗ? ಡೌಟ್ ಬಂದಿರುವಂಥದ್ದು ನಮಗೆ ಆ್ಯಕ್ಚುಲಿ ಡೌಟು ಬಂದದ್ದು ಅಂತ ಹೇಳಿದರೆ ಲಾಸ್ಟ್ ಮಿನಿಟಲ್ಲೇ ಬಂದದ್ದು. ಈಗ ನಾವು ಕೆಲಸವನ್ನು ವರ್ಕ್ ಆರ್ಡರ್ ಬಂತು, ನಾವು ಮಾಡ್ತಾ ಇದ್ದೇವೆ, ಮತ್ತು ವರ್ಕ್ ಆರ್ಡ್ರಲ್ಲಿ GST ನಂಬರ್ ಎಲ್ಲ ಇದೆ, GST ನಂಬರನ್ನು ವೆರಿಫೈ ಮಾಡಿದ್ದೇವೆ. GST ಪರ್ಫೆಕ್ಟ್ ಎವ್ರಿ ಮಂತ್ ಪೇಮೆಂಟ್ ಮಾಡುವಂಥ ಒಂದು ಫರ್ಮ್ ಅದು. ಆರ್ಮಿ ಸ್ಟೋರ್ ಅಂತ ಎಲ್ಲ ಮಂಗಳೂರಲ್ಲೂ ಕೂಡ ಇದೆ ಅದು. ಆರ್ಮಿ ಸ್ಟೋರ್, ಆರ್ಮಿಯವರಿಗೆ ಬೇಕಾದಂಥ ಎಲ್ಲ ಇದನ್ನು ಕೊಡುವಂಥ ಸಲಕರಣೆಗಳನ್ನೆಲ್ಲ. ಅದು ಕಣ್ಣೂರು, ಕೇರಳ ಕಣ್ಣೂರು ಇದು, ಅಲ್ಲಿ ಕೂಡ ಉಂಟು ಇದು. ಆ ಲೊಕೇಶನ್ ಅನ್ನು ಚೆಕ್ ಮಾಡಿದ್ದೇವೆ, ಅದು ಅಡ್ರೆಸ್ ಉಂಟು ಒಂದು ಕಣ್ಣೂರು ಇದು. ಆ ಅಡ್ರೆಸ್ ಅಲ್ಲಿ ನಾವು ಚೆಕ್ ಮಾಡಿದಾಗ ಆರ್ಮಿ ಸ್ಟೋರ್ ಕಾಣ್ತದೆ ನಮಗೆ, ಒಂದು ಸಾಧಾರಣ ಸ್ಟೋರು. ಅದಕ್ಕೆ ನಾವು ಹೇಳಿದ್ವಿ, ಈ ಸಾಧಾರಣ ಸ್ಟೋರಲ್ಲಿ ಎಂತ ಮಾಡ್ತಾನೆ ಅಂತ. ಅದಕ್ಕೆ ಹೇಳಿದ್ರೆ, ಇದು ನಮ್ಮ ಫ್ರಂಟ್ ಆಫೀಸ್ ನಿಮಗೆ ಕಾಣ್ತಾ ಇರೋದು ಲೊಕೇಶನ್ ಅಲ್ಲಿ. ನಮ್ಮ ಬ್ಯಾಕ್ ಸೈಡ್ ಅಲ್ಲಿ ದೊಡ್ಡ ಸ್ಟೋರ್ ಎಲ್ಲ ಇದೆ. ಅದು ನಿಮಗೆ ಅದನ್ನೆಲ್ಲ ನಾವು ಡಿಫೆನ್ಸ್ ಅಲ್ವಾ, ಅದನ್ನೆಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ, ಸೆಕ್ಯೂರಿಟಿ ರೀಸನ್ಸ್ ಇಂದ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಬರುವುದಿಲ್ಲ ಅದು ಲೊಕೇಶನ್ ಅಲ್ಲಿ ಅಂತೆಲ್ಲ ಹೇಳಿದ. ಸರಿಯಪ್ಪ, ಅದು ಸತ್ಯವೇ ಅಲ್ಲ ಅಂತ ಯಾರು ಹೇಳ್ತಾರೆ? ಡಿಫೆನ್ಸಿನ ಯಾವುದೇ ವಿಷಯ ತುಂಬ ಸೀಕ್ರೆಸಿ ಅಲ್ಲ ಅದು ಸರಿ. ಮತ್ತು ಈ ಎಲ್ಲ ಉಂಟಲ್ಲ, ಪ್ರತಿಯೊಂದು ಉಂಟು ಎಕ್ಸೆಪ್ಟ್ ಆ ನಂಬರ್ ಒಂದು ಚೇಂಜ್. ಮತ್ತು ಮೇಲ್ ID ಮೋಸ್ಟ್ಲಿ ಒಂದು ಇರ್ಬೋದು, ಯಾಕೆಂದರೆ ಆ ಕಾನ್ವರ್ಸೇಷನ್ಗೆಲ್ಲ ಮೇಲ್ ID ಬೇಕಾಗ್ತದಲ್ಲ, ಅದೊಂದು ಚೇಂಜಸ್ ಇರ್ಬೋದು. ಮತ್ತು ಆದ ಕಾರಣ ನಮಗೆ ಡೌಟೇ ಬಾರದ ಹಾಗೆ ನಮಗೆ ಡೌಟ್ ಬಂದದ್ದು ಲಾಸ್ಟ್ಗೆ ಅವನು ಬೆನಿಫಿಷಿಯರಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳಿದಲ್ಲ, ಅವರ ಬೆನಿಫಿಷಿಯರನ್ನು ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳಿದ. ಆ್ಯಕ್ಚುಲಿ ನಮಗೆ ಹಣ ಬೇಕು ಅಲ್ವಾ, ನಿಮಗೆ ಮೆಟೀರಿಯಲ್ ಕೊಡುವ, ನೀವು ಹಣ ಕೊಡುವ, ನೀವು ಬೆನಿಫಿಷಿಯರಿ ಕ್ರಿಯೇಟ್ ಮಾಡಬೇಕು. ಇದು ಉಲ್ಟಾ ಹೇಳಿದವ. ಆಗ ನಮಗೆ ಅದು ಕೂಡ 3 ಬೆನಿಫಿಷಿಯರಿ ಕ್ರಿಯೇಟ್ ಮಾಡಲಿಕ್ಕೆ ಹೇಳಿದ. ಆಗ ನಮಗೆ ಸ್ವಲ್ಪ ಡೌಟ್ ಬಂತು, ಇದು ಏನಪ್ಪ, ಆದರೂ ಕೂಡ ಟ್ರೈ ಮಾಡುವ, ಇದು ಮೋಸ ಇರಲಿಕ್ಕಿಲ್ಲ. ನಾವು ಮತ್ತೆ ಕೂಡ ಎಂತ ನಮ್ಮ ತಲೆಯಲ್ಲಿ ಏನು ಗೊತ್ತಾ, ಒಬ್ಬ ಮೋಸ ಮಾಡುವ 1.5 ತಿಂಗಳು ಟೈಮ್ ಯಾಕೆ ತಗೊಳ್ತಾನೆ? ಇಮಿಡಿಯೇಟ್ ಅವನಿಗೆ ಅಡ್ವಾನ್ಸ್ ಆಗ್ತೇನೆ ಅಂತ ಹೇಳಿ ಮಾಡ್ಬೋದಿತ್ತು. ಈಗ ಮಾಡುವಣಿ ನೋಡಿ, ಯಾವತ್ತು ನಾನು ಅಡ್ವಾನ್ಸ್ ಹಾಕ್ತೇನೆ, ನಾನು ಅಡ್ವಾನ್ಸ್ ಹಾಕಬೇಕಾದ್ರೆ ನೀವು ಇಷ್ಟು ಹಣ ಹಾಕಿ ಅಂತ ಅವತ್ತು ಮಾಡ್ಬೋದಿತ್ತು. ಅದು ಮಾಡಲಿಲ್ಲವ. ಅದೆಲ್ಲ ನಾವು ಥಿಂಕ್ ಮಾಡೋದು, ಇಲ್ಲಪ್ಪ ಹಾಗೆ ಇರಲಿಕ್ಕಿಲ್ಲ. ಈ ರೀತಿಯ ನಮ್ಮ ಥಿಂಕಿಂಗಲ್ಲಿ ನಾವು ಲಾಸ್ಟಿಗೆ ಮೆಟೀರಿಯಲ್ ನಮ್ದು ಆಲ್ಮೋಸ್ಟ್ ಕಂಟಿನ್ಯೂಸ್ ಪ್ರೋಸೆಸ್ ಅಲ್ಲ, ಆಗ್ತಾ ಇರ್ತಿತ್ತು, ಎಲ್ಲ ಇರ್ತಿತ್ತು. ಒಂದು ಸೈಡಲ್ಲಿ ಆಗ್ತಾ ಇರ್ತಿತ್ತು. ನಾವು ಫೋಟೋ ಕಳಿಸ್ತಿದ್ದೆವು, ಡೈಲಿ ಪ್ರೋಗ್ರೆಸ್ ಇದೆಲ್ಲ ನಮ್ಮ ಮ್ಯಾನೇಜರ್ಸ್ ಟೀಮ್ಗಳೆಲ್ಲ, ನಮ್ಮ ಸ್ಟಾಫ್ಗಳೆಲ್ಲ ಕಳಿಸ್ತಾ ಇದ್ದರು, ಅದರ ಇನ್ಚಾರ್ಜ್ಗಳೆಲ್ಲ ಅವರು ಎಲ್ಲ ಕಾಂಟ್ಯಾಕ್ಟಲ್ಲಿದ್ದರು. ಮತ್ತು ಇನ್ನೊಂದು ವಿಷಯ, ಪ್ರತಿ ಸಲ ಇವ ಮಾತಾಡುವಾಗ ದೇಶ ಪ್ರೇಮವನ್ನು ನಿಮ್ಮಲ್ಲಿ ಬಿತ್ತುತ್ತಾನೆ ಇವ. ಜೈ ಹಿಂದ್, ಜೈ ಭಾರತ್ ಹಾಗೆಲ್ಲ ಹೇಳ್ತಾನೆ. ಫೋನ್ ಇಡುವಾಗ ಫೋನ್ ಬರೋ ನಮಗೆ ರಿಸೀವ್ ಮಾಡುವಾಗಲೂ ಇಮಿಡಿಯೇಟ್, ಮತ್ತೆ ಎನಿ ಟೈಮ್ ಫೋನ್ ಮಾಡುವಾಗ ತೆಗಿತಾನೆ. ಈಗ ಒಬ್ಬ ಸೈಬರ್ ಕ್ರೈಮ್ ಆಗಿದ್ರೆ ನೋಡಿ, ಆ 1.5 ತಿಂಗಳಲ್ಲಿ ಅವನ ಮೇಲೆ ಏನೂ ಕಂಪ್ಲೇಂಟ್ ಆಗಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಆ ನಂಬರ್ ಬ್ಲಾಕೇ ಆಗಲಿಲ್ಲ, ಆ DP ಬ್ಲಾಕ್ ಆಗಲಿಲ್ಲ ಅಲ್ಲ, ಅದು ಇವತ್ತು ಆಗಲಿಲ್ಲ. ನಾನು ನಿನ್ನೆ ಚೆಕ್ ಮಾಡಿದೆ, ಇಲ್ಲ ನಂಬರ್ ಇವತ್ತು ರನ್ನಿಂಗ್ ಉಂಟು, ವಾಟ್ಸಪ್ಪಲ್ಲಿ ಉಂಟು. ನಿನ್ನೆ ಕೂಡ ನಾನು ಬ್ಲಾಕ್ ಮಾಡಿಟ್ಟಿದ್ದೆ, ನಿನ್ನೆ ಅನ್ಬ್ಲಾಕ್ ಮಾಡುವಾಗ ನೋಡಿದೆ. ನಿನ್ನೆ ಬೆಳಿಗ್ಗೆ 10:15ಕ್ಕೆ ಆನ್ಲೈನಲ್ಲಿ ಇದ್ದಾನೆ ಅವ, ಅದೇ ನಂಬರಲ್ಲಿ. ಹಾಗಿದ್ರೆ ಅದಕ್ಕೆ ಎಂತ ಆಕ್ಷನ್ ಆಗಿ ಇನ್ನೂ ಕೂಡ ಆಕ್ಷನ್ ಆಗಲಿಲ್ಲ ನೋಡಿ ಅವನ ಮೇಲೆ. ಈಗ ಸಮಸ್ಯೆ ಇಲ್ಲ ಆತಂದು. ಈಗ ರಿಟರ್ನ್ ಕಾಲ್ ಮಾಡಲ್ಲ, ಇದು ಮಾಡೋದು. ಅದರ ಸೋಮವಾರ ದಿವಸ ಬೆಳಿಗ್ಗೆ ಮಾಡಿದ್ದಾನೆ, ನಾವೆಲ್ಲ ಕಂಪ್ಲೇಂಟ್ ಕೊಟ್ಟು ಬಂದ ಮೇಲೆ ಮಾಡಿದ್ದಾನೆ. ಅವ್ನು ಸ್ವಲ್ಪ ನಾನು ಮತ್ತೆ ಬೈದಿಟ್ಟೆ, ಅವ್ನು ನನಗೆ ಹೇಳಿದೆ ನೀವೇನು ನಾಟಕ ಮಾಡ್ತಾ ಇದ್ದೀರಿ ಅಂತ. ಮತ್ತೆ ನಾನು ಸ್ವಲ್ಪ ಬೈದು ಮತ್ತೆ ಏನಾಯ್ತು ಅಂದ್ರೆ ಈಗ ಏನಾದ್ರು ಮತ್ತೆ ಕಾಲ್ ಮಾಡುವಂತ ಇಲ್ಲ, ಮತ್ತೆ ಅವನು ಟ್ರೈ ಮಾಡಲಿಲ್ಲ, ನಮಗೆ ಮಾಡಲಿಲ್ಲ. ಬಟ್ ಅವನು ನೋಡ್ತಾ ಇರ್ಬೋದು ನಮ್ಮದೆಲ್ಲ ಈಗ ಸ್ಟೇಟಸ್ ಎಲ್ಲ ಮೋಸ್ಟ್ಲಿ ನಾನೀಗ ಬ್ಲಾಕ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು, ಈ ನ್ಯೂಸ್ಗಳನ್ನೆಲ್ಲ ನೋಡ್ತಾ ಇರ್ಬೋದು. ಅವನಿಗೆ ಅರ್ಥ ಆಗ್ತದಿಲ್ಲೋ ಗೊತ್ತಿಲ್ಲ, ಅದು ಬೇರೆ ವಿಷಯ. ಬಟ್ ಏನೋ ಒಂದು ನಡೀತಾ ಇದೆ ಅಂತ ಗೊತ್ತಾಗ್ಬೋದು. ಲ್ಯಾಂಗ್ವೇಜ್ ಫುಲ್ ಹಿಂದಿಯಲ್ಲಿ ಕ್ಲಿಯರ್ ಹಿಂದಿ. ಅದು ಅವ್ನು ನಾರ್ತ್ ಇಂಡಿಯಾದ್ದು ಒಂದು ಕ್ಲಿಯರ್ ಹಿಂದಿ, ಮಿಲಿಟರಿ ಅವರು ಮಾತಾಡ್ತಲ್ಲ ಅದೇ ಟೈಪ್. ಬಟ್ ಸ್ಟಿಲ್ ಎಲ್ಲಿ ತನಕ ದುರಂತ ಅಂತ ಹೇಳಿದ್ರೆ ನೋಡಿ, ನಾನು ಇದನ್ನ ಹೇಳ್ತಾ ಇರೋದು, ನಮ್ಮ ದೇಶದಲ್ಲಿ ಈ ಸೈಬರ್ ಕಳ್ಳರು ಅಟ್ಟಹಾಸ ಮೆರಿಲಿಕ್ಕೆ ಕಾರಣ
ನಮ್ಮ ಸೈಬರ್ ಕ್ರೈಮ್ ವ್ಯವಸ್ಥೆ ಬಹಳಷ್ಟು ನಾನು ಪ್ರತಿ ಬಾರಿ ಅನಂತ್ ಸರ್ ಹತ್ರ ಹೇಳ್ತಾ ಇರ್ತೀನಿ, ಬಹಳಷ್ಟು ಲೂಪ್ ಹೋಲ್ಸ್ಗಳಿವೆ ಇದರಲ್ಲಿ ಅನ್ನುವಂಥದ್ದು. ದಟ್ಸ್ ವೈ, ಯಾಕಂದರೆ ಈಗಾಗಲೇ ಈ ರೀತಿ ಆಯಿತು ಅಂದರೆ ಒಂದು ಆರ್ಮಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡೋ ಸೆಕೆಂಡ್ರಿ ಆಯಿತು, ಅದನ್ನೆಲ್ಲ ಬದಿಗಿಡೋಣ, ಸೈಡ್ಗಿಟ್ಟು ಮಾತಾಡೋಣ. ಇವರು ಇನ್ನೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ, ಬಟ್ ಸ್ಟಿಲ್ ಅವರ ನಂಬರ್ ಬ್ಲಾಕ್ ಆಗಲ್ಲ, ನಂಬರ್ ಆನ್ ಇರುತ್ತೆ, ಅವ ಇನ್ನೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ, ಇನ್ನೂ ಕೂಡ ರಾಜರೋಷವಾಗಿ ಗಿಲೆದ ನಡೀತಾ ಇರ್ತಾರೆ. ಹಾಗಾದ್ರೆ ಇವರುಗಳಿಗೆ ಕಡಿವಾಣ ಹಾಕೋರು ಯಾರು ಅನ್ನೋದೇ ಪ್ರಶ್ನೆ. ಜನಸಾಮಾನ್ಯ ಕೇಳ್ತಾ ಇರುವಂಥದ್ದು ಇದು, ಜನಸಾಮಾನ್ಯದಲ್ಲಿ ಆಕ್ರೋಶ ಇರುವಂಥದ್ದು ಇದು. ಯಾಕಂದ್ರೆ ಅನ್ಯಾಯ ಆಗುತ್ತೆ, ಎಸ್ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ, ನಮ್ಗೆ ಏನು ಸಿಗುತ್ತೆ, ಅವನಿಗೆ ಏನು ಸಿಗುತ್ತೆ, ಅವನಿಗೆ ಯಾವ ಶಿಕ್ಷೆ ಸಿಗುತ್ತೆ, ಅವನು ಏನ್ ಮಾಡ್ತಾನೆ, ಇದನ್ನೇ ಬಹಳಷ್ಟು ಜನರು ಕೇಳ್ತಾರೆ. ನಮಗೂ ಕೂಡ ಬಹಳಷ್ಟು ಕರೆಗಳು ಬರುತ್ತೆ, 10 ಲಕ್ಷ 15 ಲಕ್ಷ ಕಳೆದುಕೊಂಡಿದ್ದೀವಿ, ಹೌದಾ ಸರ್ ಬನ್ನಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಬನ್ನಿ ಮಾತಾಡೋಣ ಏನ್ ಕತೆ ಅಂತ ಹೇಳಿದಾಗ, ಎಸ್ ಆ ಪೂಜಿ ಸರ್ ದಾಲ ಯೂಸ್ ಇದೆಯಾ ಅಂತ ಹೇಳ್ತಾರೆ. ಯಾಕಂದ್ರೆ ಹೋದ ಹಣ ಬರಲ್ಲ, ಸೈಬರ್ ಕ್ರೈಮ್ ಅಲ್ಲಿ ಈ ರೀತಿ ಆದಾಗ ಹಣ ಸಿಗಲ್ಲ ಹೇಳ್ತಾರೆ ಪೊಲೀಸರು, ಪನ್ಪೇರ್ ಪತ್ತಾರೆ ಆಪುಜಿ, ಇದನ್ನ ಹೇಳುವವರು ಇದ್ದಾರೆ. ಸೊ ಇದು ವ್ಯವಸ್ಥಿತ, ಇದು ದುರಂತ ಅಂತ ಹೇಳಿ ನಮ್ಮ ಸಮಾಜದ್ದು. ನಾನು ಬರ್ತೀನಿ, ಮಾತಾಡ್ತೀನಿ, ಬಹಳಷ್ಟು ಕರೆಗಳು ಬರ್ತಾ ಇದೆ, ನಾನು ಕರೆಯನ್ನು ತೆಗೆದುಕೊಳ್ತೀನಿ. ಬಿಫೋರ್ ದಟ್ ಅನಂತ್ ಸರ್ ಜೊತೆ ನಾನು ಫಸ್ಟ್ ಆಕ್ಷನ್ ತೆಗೆದುಕೊಳ್ಬೇಕು. ಎಸ್ ಸರ್, ಈ ಒಂದು ಕೇಸ್, ಈ ಒಂದು ವಿಚಾರ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಸರ್? ವೆರಿ ರೇರ್ ಅಂತ ಅನ್ಕೊಳ್ತೀನಿ, ನಮ್ಮ ಇಂಡಿಯನ್ ಫೋರ್ಸ್ ಇದಕ್ಕೂ ಕೂಡ ಕಾಲಿಟ್ಟಿದ್ದಾರೆ. ಎಸ್ ಸರ್, ಫಸ್ಟ್ ಆಕ್ಷನ್. ಫಸ್ಟ್ ವೆರಿ ಆನ್ ಸೆಟ್ ಕಂಗ್ರಾಚುಲೇಷನ್ಸ್ ಟು ನಿತಿನ್ ಜಿ. ಯಾಕಂದ್ರೆ ಈ ತರ ಒಂದು ಬಿ ಅಲರ್ಟ್ ಪ್ರೋಗ್ರಾಮ್ ಮಾಡಿ ಗವರ್ಮೆಂಟ್ ಮಾಡಬೇಕಾಗಿರುವ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಸೊ ದಟ್ ಈಸ್ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಹ್ಯಾಟ್ಸ್ ಆಫ್ ಟು ಯತೀಶ್ ಜಿ ಆಲ್ಸೋ. ಯಾಕಂದ್ರೆ ಅವರು ಈ ಕ್ರೈಮಿಗೆ ಒಳಗಾಗಿಲ್ಲ. ಅನ್ಫಾರ್ಚುನೇಟ್ಲಿ ಡೈಲಿ ಪೇಪರ್ ನೋಡುವಾಗ ಬೇಜಾರಾಗುತ್ತೆ. 60 lakhs 80 lakhs 1 crore 1.7 crores ಎವ್ರಿ ಡೇ ಈ ತರ ಆಗ್ತಾ ಇರುವಾಗ ಇಟ್ ಶೋಸ್ ನಮ್ಮ ಏನ್ ಅವಸ್ಥೆ ಹೇಗೆ ಆಗ್ತಾ ಇದೆ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಈಗ ದೇರ್ ಆರ್ ಫ್ಯೂ ಪಾಯಿಂಟ್ಸ್ ವಿಚ್ ಐ ವಾಂಟ್ ಟು ಟೆಲ್. ನಂಬರ್ 1, ಯಾವುದೇ ಕಂಪನಿ ಇಂಡಿಯಾದಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ, ನಾನು ಪ್ರೊಪ್ರೈಟರ್ಶಿಪ್ ಬಗ್ಗೆ ಹೇಳ್ತಾ ಇಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ LLP ಮತ್ತೆ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಪಬ್ಲಿಕ್ ಲಿಮಿಟೆಡ್. ನೀವು MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ರಿಜಿಸ್ಟರ್ ಮಾಡುವಾಗ ರೆಸ್ಟ್ರಿಕ್ಟೆಡ್ ವರ್ಡ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ರೆಸ್ಟ್ರಿಕ್ಟೆಡ್ ವರ್ಡ್ಸ್ ಅಲ್ಲಿ ನಿಮ್ಗೆ ಡಿಫೆನ್ಸ್, ಮಿಲಿಟರಿ ಈ ತರ ವರ್ಡ್ಸ್ ಯೂಸ್ ಮಾಡ್ಲಿಕ್ಕೆ ಇಲ್ಲ. ಫಾರ್ ಎಕ್ಸಾಂಪಲ್, ನಂದೊಂದು LLP ಕಂಪನಿ ಇದೆ, ಟಾರ್ ಸೆಕ್ಯೂರ್ ಅಂತ. ಈ ಕಂಪನಿ ನಾನು ರಿಜಿಸ್ಟರ್ ಮಾಡುವ ಮೊದಲು ನಾನು ರಿಜಿಸ್ಟರ್ ಮಾಡಿರೋದು ಟಾರ್ ಡಿಫೆನ್ಸ್ ಅಂತ, ಒಂದೇ ವರ್ಡ್ ಟಾರ್ ಡಿಫೆನ್ಸ್ ಅಂತ. ಬಟ್ ದಟ್ ರಿಜಿಸ್ಟ್ರೇಷನ್ ವಾಸ್ ಕ್ಯಾನ್ಸಲ್ಡ್. ಅವರು ಅದನ್ನು ಅಪ್ರೂವ್ ಮಾಡಿಲ್ಲ, ಯಾಕಂದ್ರೆ ಅದರಲ್ಲಿ ಡಿಫೆನ್ಸ್ ಅಂತ ವರ್ಡ್ ಇದೆ ಅಂತ. ಸೊ ಐ ಆಮ್ ಸರ್ಪ್ರೈಸ್ಡ್ ಹೇಗೆ ಅವರು ಈ ಒಂದು ಮಿಲಿಟರಿ ಅಂತ ವರ್ಡ್ ಅವರು ರಿಜಿಸ್ಟರ್ ಮಾಡ್ಲಿಕ್ಕೆ ಬಿಟ್ರು. ಸೊ ದಿಸ್ ಇಸ್ ದ ಫಸ್ಟ್ ಲೂಪ್ ಹೋಲ್, ನಂಬರ್ 1. ನಂಬರ್ 2, ಬ್ಯಾಂಕ್ ಅಥಾರಿಟೀಸ್ ಮಲಗಿದ್ರ ಅವ್ರು ಹೇಗೆ ಒಂದು ಡಿಫೆನ್ಸ್ ಹೆಸರಲ್ಲಿ ಹೌ ಡಿಡ್ ದೇ ಅಲೌ ಇಟ್? ದಿಸ್ ಇಸ್ ದ ಸೆಕೆಂಡ್. ದಟ್ ಟು ಅದು ಯಾವುದು ಒಂದು ಸಹಕಾರಿ ಬ್ಯಾಂಕ್ ಅಲ್ಲ ರಿಜಿಸ್ಟರ್ ಮಾಡಿರೋದು, ದೇ ಆರ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಕೆನರಾ ಬ್ಯಾಂಕ್ ಇಸ್ ಅ ನ್ಯಾಷನಲೈಸ್ಡ್ ಬ್ಯಾಂಕ್, ಕೊಟಾಕ್ ಇಸ್ ಅ ಪ್ರೈವೇಟ್ ಬ್ಯಾಂಕ್. ಹೌ ಡಿಡ್ ದೇ ಅಲೌ? ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಮೂರನೇದು, ಒಂದ್ ಪ್ರಾಬ್ಲಮ್ ನಮ್ಮ ಈಗ ಫೇಸ್ ಆಗ್ತಾ ಇದೆ ಜನರಿಗೆ ಏನಂದ್ರೆ, ಇಫ್ ಯು ಬಿಕಮ್ ಅ ವಿಕ್ಟಿಮ್ ಆಫ್ ಸೈಬರ್ ಕ್ರೈಮ್, ನೀವು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತಿದೆ ನಮ್ಮ ದೇಶದಲ್ಲಿ, 1930 ನಂಬರಿಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಕೊಡಬಹುದು, ಅಥವಾ cybercrime.gov.in ಗೆ ಹೋಗಿ ಕೊಡಬಹುದು. ಬಟ್ ಯತೀಶ್ ಅವರ ಕೇಸಲ್ಲಿ ಹಿ ಹಸ್ ನಾಟ್ ಬಿಕಮ್ ಅ ವಿಕ್ಟಿಮ್. ಸೊ ಅವ್ರು ಎಲ್ಲಿ ಹೋಗ್ಬೇಕಂತ ತುಂಬಾ ಜನರಿಗೆ ಆ ವಿಚಾರನೇ ಗೊತ್ತಿಲ್ಲ. ಸೊ ಚಕ್ಷು ಅಂತ ಒಂದು ಪೋರ್ಟಲ್ ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಈ ಚಕ್ಷು ಪೋರ್ಟಲ್ ಗೆ ತಾವು ಹೋಗಿ, ಇಫ್ ಯು ಆರ್ ನಾಟ್ ಅ ವಿಕ್ಟಿಮ್, ಯಾವುದೇ ಒಂದು ಸಸ್ಪಿಷಿಯಸ್ ಈ ತರ ಕಮ್ಯುನಿಕೇಶನ್ ಬಂದ್ರೆ ನೀವು ಚಕ್ಷು ಪೋರ್ಟಲ್ ಗೆ ಹೋಗಿ ಅಲ್ಲಿ ನೀವು ಕಂಪ್ಲೇಂಟ್ ಕೊಡಬೇಕು. ಈಗ ನಾನು ಇನ್ವಾಯ್ಸ್ ನೋಡ್ತಾ ಇದ್ದೆ, ಆ ಇನ್ವಾಯ್ಸ್ ನೋಡುವಾಗ ಫಸ್ಟ್ ಪಾಯಿಂಟ್ ಏನಂದ್ರೆ ಅಲ್ಲಿ ಅವರ ಇಮೇಲ್ ಅಡ್ರೆಸ್ .gmail.com ಅಂತಿದೆ. ಸೊ ಇಲ್ಲೇ ಒಂದು ರೆಡ್ ಫ್ಲಾಗ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕಂದ್ರೆ ನಿಮ್ಗೆ ಆರ್ಮಿ ಅಥವಾ ಯಾವುದೇ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಇಂದ ಒಂದು ಇನ್ವಾಯ್ಸ್ ಬಂದ್ರೆ ಅದರಲ್ಲಿ .nic.in ಅಥವಾ .gov.in ಅಂತ ಎಕ್ಸ್ಟೆನ್ಷನ್ ಇರುತ್ತೆ. ಬಟ್ ಹೌ ಮೆನಿ ಆಫ್ ದಮ್ ವಿಲ್ ನೋ ದಟ್? ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೊ ಈ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಏನಂದ್ರೆ, ಯಾವುದೇ ಈ ವೆಂಡರ್ಸ್ ಗೆ ಒಂದು ರಿಕ್ವೆಸ್ಟ್ ಈ ತರ ಆರ್ಮಿ ಅಥವಾ ಗವರ್ಮೆಂಟ್ ಇಂದ ಬಂದ್ರೆ, ಇಟ್ ವಿಲ್ ಹ್ಯಾವ್ ಎಕ್ಸ್ಟೆನ್ಷನ್ ಇಮೇಲ್ ಅಲ್ಲಿ .gmail.com ಅಂತ ಇರುವುದೇ ಇಲ್ಲ, .nic.in. NIC ಅಂದ್ರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಂತ. ಅಲ್ಲಿಂದ ಇಶ್ಯೂ ಆಗಿರುವುದು ಇಮೇಲ್ ಫಾರ್ ಆಲ್ ದ ಆರ್ಮಿ ಆಫೀಸರ್ಸ್, ನೇವಿ ಆಫೀಸರ್ಸ್, ಮಿಲಿಟರಿ, ಬೇಸಿಕಲಿ ನಮ್ಮ ಡಿಫೆನ್ಸ್ಗೆ. ಮತ್ತೆ ಗವರ್ಮೆಂಟ್ ಇಂದ ಏನಾದ್ರೆ .gov.in. ಮತ್ತೆ ಈ ಕೇಸ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ದೇ ಆರ್ ಎಕ್ಸ್ಪ್ಲಾಯ್ಟಿಂಗ್ ದ ಟ್ರಸ್ಟ್.
ಜನರಿಗೆ ಮೋಸ್ಟ್ಲಿ ಯಾವುದೇ ನಮ್ಮ ದೇಶದ ಓಪನ್ಲಿ ಹೇಳ್ತಾ ಇದ್ದೇನೆ ನಾನು, ಯಾವುದೇ ನಮ್ಮ ದೇಶದ ನೀವು ವಿಂಗ್ಸ್ ನೋಡಿದ್ರೆ ಅದರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಜನರಿಗೆ. ಬಟ್ ಆರ್ಮಿ, ಏರ್ ಫೋರ್ಸ್, ನೇವಿ, ಡಿಫೆನ್ಸ್ ಮೇಲೆ ಇವತ್ತಿಗೂ ಪೀಪಲ್ ಆರ್ ಹ್ಯಾವಿಂಗ್ ಮೋರ್ ದೆನ್ 100% ಟ್ರಸ್ಟ್. ಸೊ ಈ ಟ್ರಸ್ಟ್ ಅನ್ನೋರೀಗ ಈ ರೆಸ್ಪೆಕ್ಟ್ ನಮ್ಗೇನಿದೆ ಅಥಾರಿಟಿ ಮೇಲೆ, ಆ ರೆಸ್ಪೆಕ್ಟ್ ಮತ್ತೆ ಟ್ರಸ್ಟ್ ಅನ್ನೋರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಬೇರೆ ಯಾವುದೇ ಆಫೀಸರ್ ಅಂತ ಹೇಳಿ ಬಂದ್ರೆ ಜನರು ಸ್ವಲ್ಪ ಅಲರ್ಟ್ ಆಗ್ತಾರೆ, ಇದು ರಿಯಲ್ ಆಫೀಸ್. ಬಟ್ ಆರ್ಮಿ ನಂಬರ್ 2 ಇದರಲ್ಲಿ ಸರ್ ಒಂದು ಮಾತು ಹೇಳಿದ್ರು, ನಾನು ಟ್ರೂ ಕಾಲರ್ ಅಲ್ಲಿ ಚೆಕ್ ಮಾಡಿದೆ ಅಂತ. ಅದು ಚೆಕ್ ಮಾಡುವ ಒಂದು ಆಪ್ಷನ್ ಅಲ್ಲ ಸರ್, ಐ ಆಮ್ ಟೆಲಿಂಗ್ ಎವ್ರಿಬಡಿ. ಯಾಕಂದ್ರೆ ಎನಿಬಡಿ ಕ್ಯಾನ್ ಕ್ರಿಯೇಟ್ ಟ್ರೂ ಕಾಲರ್ ಅಲ್ಲಿ ನಾವು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬಹುದು, ಯಾರದೇ ಫೋಟೋ ಹಾಕ್ಬಹುದು, ಅದು ಆಧಾರ್ ವೆರಿಫೈಡ್ ಸಿಸ್ಟಮ್ ಅಲ್ಲ. ಸೊ ಹಾಗಿರುವಾಗ ನಾಳೆ ನಾನು ಯತೀಶ್ ಅವರ ಹೆಸರಲ್ಲೇ ಒಂದು ಟ್ರೂ ಕಾಲರ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಬೇರೆಯವರಿಗೆ ಕಾಲ್ ಮಾಡಬಹುದು. ಪೀಪಲ್ ಮೇ ಬಿಲೀವ್ ಇಟ್. ಟ್ರೂ ಕಾಲರ್ ಕ್ಯಾನ್ ಬಿ ಯೂಸ್ಡ್ ಜಸ್ಟ್ ಫಾರ್ ಚೆಕಿಂಗ್ ಅಷ್ಟೇ, ಬಟ್ ನಮಗೆ ಅದರಲ್ಲಿ ವೆರಿಫಿಕೇಶನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ಗವರ್ಮೆಂಟ್ ಆಫ್ ಇಂಡಿಯಾದು ಸರ್ವಿಸ್ ಅಲ್ಲ. ಮೂರನೇದು, ನಮ್ಮ ಈಗ ಇವರು ಏನ್ ಮಾಡ್ತಾರೆ ಅಂದ್ರೆ, ಮೊದಲು OLX ಅಲ್ಲಿ ಈ ಸ್ಕ್ಯಾಮ್ ಮಾಡ್ತಾ ಇದ್ರು ಅವರು. ಒಂದು CISF ಆಫೀಸರ್ ಇದು ID ಕಾರ್ಡ್ ತೋರಿಸಿ ಅವರ ಫೋಟೋ ಕ್ರಿಯೇಟ್ ಮಾಡಿ ನೀವು ಯಾವುದೇ ಒಂದು ಐಟಮ್ ಸೇಲಿಗೆ ಹಾಕಿದ್ರೆ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು, ನಮ್ಗೆ ನಿಮ್ಮ ಫರ್ನಿಚರ್ ಬೇಕು ಅಥವಾ ನಿಮ್ಮ 2 ವೀಲರ್ ಬೇಕು, ನಾನು ಆರ್ಮಿ ಆಫೀಸರ್, ನಾನು ತೆಗಿತೇನೆ ಅಂತ ಹೇಳ್ಬಿಟ್ಟು CISF ಆಫೀಸರ್ ಅಂತ. ಸೊ ಇದರಲ್ಲಿ ಮಿಸ್ಟೇಕ್ ಎಲ್ಲಿರುವುದಂದ್ರೆ ನಮ್ಮ ಆರ್ಮಿ ಆಫೀಸರ್ಸ್ ಇದೆ, ನಾನು ಐ ಬಿ ಆನೆಸ್ಟ್. ನಮ್ಮ ಡಿಫೆನ್ಸ್ ಆಫೀಸರ್ಸ್ ಫೇಸ್ಬುಕ್ ಅಲ್ಲಿ ಅವರು ಯೂನಿಫಾರ್ಮ್ ಅಲ್ಲಿ ಇದ್ದಿರುವ ಫೋಟೋಸ್ ಅನ್ನು ಅಪ್ಲೋಡ್ ಮಾಡ್ತಾರೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಎಲ್ಲ ಟ್ರೈನಿಂಗ್ಸ್ ಗಳಲ್ಲಿ ನಾನು ಆಫೀಸರ್ಸ್ ಹೇಳ್ತೇನೆ, ನಿಮ್ಗೆ ಫೋಟೋಸ್ ಹಾಕ್ಬೇಕಾ, ನೀವು ಮಫ್ತಿಯಲ್ಲಿರುವ ಫೋಟೋಸ್ ಅನ್ನು ಹಾಕಿ, ಯಾಕೆ ಯೂನಿಫಾರ್ಮ್ ಅಲ್ಲಿ ಇರುವ ಫೋಟೋಸ್ ಅನ್ನು ತಾವು ಹಾಕ್ತೀರಿ, ಕ್ಯಾಮೋಫ್ಲೇಜ್ ಅಲ್ಲಿ ಇರುವ ಯೂನಿಫಾರ್ಮ್ಸ್ ಯಾಕೆ ಹಾಕ್ತೀರಿ? ಸೊ ಈ ಸೈಬರ್ ಕ್ರಿಮಿನಲ್ಸ್ ಏನ್ ಮಾಡ್ತಾರೆ, ಆ ಫೋಟೋಸ್ ಅನ್ನು ಡೌನ್ಲೋಡ್ ಮಾಡ್ತಾರೆ, ಸುಲಭದಲ್ಲಿ ಅವರಿಗೆ ಒಂದು DP ಸಿಗುತ್ತೆ. ನಂಬರ್ 1. ನಂಬರ್ 2, ಅವ್ರು ಏನ್ ಮಾಡ್ತಾರಂದ್ರೆ ಈ ತರ ಫಿಶಿಂಗ್ ಅಂತ ಒಂದು ಸೈಬರ್ ಕ್ರೈಮ್ ಇದೆ. ಫಿಶಿಂಗ್ ಅಂದ್ರೆ ನಾನು ಎಲ್ಲರಿಗೂ ಒಂದು ಇಮೇಲ್ ಕಳಿಸುದು ಡೈರೆಕ್ಟ್ ಆಗಿ, ಆಯ್ತಾ, ಅದರಲ್ಲಿ ಯಾರು ಕ್ಲಿಕ್ ಮಾಡ್ತಾರೆ ಅದು ನನಗೆ ಬೋನಸ್. ಬಟ್ ಈ ಯತೀಶ್ ಅವರಿಗೆ ಏನಾಗಿದೆ, ಇದು ಸ್ಪಿಯರ್ ಫಿಶಿಂಗ್ ಅಂತ ಹೇಳುದು, ಟಾರ್ಗೆಟೆಡ್ ಅಟ್ಯಾಕ್. ಅವರು ಅವರ ಕಂಪನಿ ಬಗ್ಗೆ ತಿಳ್ಕೊಂಡಿದ್ದಾರೆ, ಇಟ್ಸ್ ಅ ರೆಪ್ಯೂಟೆಡ್ ಕಂಪನಿ, ಒಳ್ಳೆ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ಇದೆ, ಜನರಿಗೆ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅಂಡ್ ಇಟ್ ಇಸ್ ಅ ವೆಲ್ ರೆಪ್ಯೂಟೆಡ್ ಅಂಡ್ ವೆರಿ ಗುಡ್ ಕಂಪನಿ ಆದ ಕಾರಣ ಅವರಿಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ಸ್ಮಾಲ್ ಕಂಪನೀಸ್ ಗೆ ಅವರು ಟಾರ್ಗೆಟ್ ಮಾಡಲ್ಲ, ದೇ ಆರ್ ಓನ್ಲಿ ಟಾರ್ಗೆಟಿಂಗ್ ರೆಪ್ಯೂಟೆಡ್ ಕಂಪನೀಸ್. ಅಂಡ್ ಸರ್ ಹೇಳಿದ್ರು, ಮಾತಾಡುವಾಗ ಜೈ ಹಿಂದ್ ಅಂತ ಹೇಳ್ತಾರೆ, ಇಡುವಾಗ ಭಾರತ ಮಾತಾ ಕಿ ಜೈ. ಸೊ ಈ ತರ ಎಲ್ಲ ಅವ್ರು ಹೇಗೆ ಮಾಡ್ತಾರೆ ಅಂದ್ರೆ, ಒಂದು ಹುಡುಗಿಯರ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ. ಫಸ್ಟಿಗೆ ಹುಡುಗಿಯರ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಮ್ಮ ಆರ್ಮಿ ಆಫೀಸರ್ಸ್ ಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ, ಅಲ್ಲಿಂದ ಅವರ ಹತ್ರ ಮಾತಾಡ್ತಾರೆ. ಸೊ ಅಲ್ಲಿ ಕಲಿತಾರ ಅವರು ಈ ಸಿಸ್ಟಮ್ ಹೇಗಿದೆ ಅಲ್ಲಿ. ಇಲ್ಲದಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎನಿಬಡಿ ಟು ಅಂಡರ್ಸ್ಟ್ಯಾಂಡ್ ಇದರದ್ದು ಕಂಪ್ಲೀಟ್ ಒಂದು ಸಿನಾರಿಯೋ ಹೇಗೆ, ಸ್ಟೆಪ್ಸ್, ಪ್ರೋಸೆಸ್ ಅವರಿಗೆ ಇಟ್ಸ್ ನಾಟ್ ಪಾಸಿಬಲ್. ಎಷ್ಟೋ ಆರ್ಮಿ ಆಫೀಸರ್ಸ್ ಪಾಪ ಸಿಕ್ಕಾಕೊಂಡಿದ್ದಾರೆ ಈ ತರ ಒಂದು ಸೆಕ್ಸ್ಟಾರ್ಷನ್ ಕೇಸ್ ಅಲ್ಲಿ ಮತ್ತೆ ಬ್ಲಾಕ್ ಮೇಲ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದ ಅವರಿಗೆ ಈ ತರ ಇನ್ಫಾರ್ಮೇಶನ್ ಸಿಗುತ್ತೆ, ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ ಇನ್ಫಾರ್ಮೇಶನ್ ಅದೆಲ್ಲ ಅವ್ರು ಕಲ್ಕೊಂಡಿದ್ದಾರೆ. ಅಂಡ್ ದೇ ಡೂ ನೆಕ್ಸ್ಟ್ ಅವರದ್ದು ಫೇಕ್ ಪ್ರೊಫೈಲ್ ಮಾಡ್ತಾರೆ. ಬಟ್ ನಾವು ಫಸ್ಟ್ ಗೆ ಹಿಡಿಲಿಕ್ಕೆ ಆಗುದು ಅವರಿಗೆ ಎಲ್ಲಿ ಅಂದ್ರೆ, ಅವರ ಇಮೇಲ್ ಅಡ್ರೆಸ್ ನೋಡುವಾಗ ನೋಡಿ, ಅದರಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಇಮೇಲ್ ಅಡ್ರೆಸ್ ಇಸ್ ಆರ್ಮಿ ಆಫೀಸ್ ಅಂತ @gmail.com. ಸೊ ಜಿಮೇಲ್ ಅಲ್ಲಿ ನಮ್ದು ಭಾರತ ದೇಶದ ಯಾವುದು ಇರಲ್ಲ. ನೆಕ್ಸ್ಟ್ ಅವರು ವೆಂಡರ್ಸ್ ಗೆ ಕನೆಕ್ಟ್ ಮಾಡಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಡೀಲ್ ಕೊಡ್ತಾರೆ, ಮತ್ತೆ ಕಾನ್ಫಿಡೆನ್ಶಿಯಾಲಿಟಿ ಮತ್ತೆ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ, ನಮ್ಗೆ ಇಮಿಡಿಯೇಟ್ ಬೇಕದು, ಸೊ ನೀವು ಅದನ್ನು ಬೇಗ ಕೊಡಬೇಕು ಅಂತ ಟೈಮ್ ಲೈನ್ ಎಲ್ಲ ಅವ್ರು ಹಾಕ್ತಾರೆ. ಸೊ ಅದನ್ನು ಹಾಕಿ ಸರ್ ಹೇಳಿತರ ಅಡ್ವಾನ್ಸ್ ಪೇಮೆಂಟ್ ರಿಕ್ವೆಸ್ಟ್ ಅವರು ಕೇಳ್ತಾರೆ. ಇದು ಈ ಕಾನ್ಸೆಪ್ಟೇ ಇಲ್ಲ, ಎಲ್ಲೂ ಇಲ್ಲ. ಸೊ ಆಫ್ ಕೋರ್ಸ್ ಕೆಲವು ಇದರಲ್ಲಿ ಡೀಲ್ ಅಲ್ಲಿ ನಿಮ್ಗೆ ಒಂದು ಕಾಷನ್ ಡೆಪಾಸಿಟ್ ಇಡ್ಲಿಕ್ಕೆ ಇರುತ್ತೆ, ಬಟ್ ಇದು ಅಡ್ವಾನ್ಸ್ ಪೇಮೆಂಟ್ ರಿಕ್ವೆಸ್ಟ್ ಅಲ್ಲ ಅದು. ಬಟ್ ನನಗೆ ಇದರಲ್ಲಿ ಒಂದು ಆಶ್ಚರ್ಯವಾದ ವಿಚಾರ ಏನಂದ್ರೆ, ಆರ್ಮಿ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಹೇಗೆ ಓಪನ್ ಮಾಡಿದ್ರು ಅವರು? ಇಲ್ಲ, ಸಿಂಪಲ್ ಕರೆಕ್ಟ್. ಹೌದು, ಯಾಕಂದ್ರೆ ಯೂಶುವಲಿ ಅವರು ಪ್ರೈವೇಟ್ ಅಕೌಂಟ್ ಡೀಟೇಲ್ಸ್ ಕೊಡುದು ಈ ತರ ಕೇಸಸ್ ಗಳಲ್ಲಿ. ನಾನು ನೋಡಿದ್ರಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬ್ಯಾಂಕ್ ಅಕೌಂಟ್ ದೇ ಹ್ಯಾವ್ ಕ್ರಿಯೇಟೆಡ್ ಇನ್ ಆರ್ಮಿ ನೇಮ್, ಆರ್ಮಿ ಡಿಫೆನ್ಸ್ A, ಡಿಫೆನ್ಸ್ B. ಹೌ ಇಸ್ ಇಟ್ ಪಾಸಿಬಲ್? ಏನ್ ಮಾಡ್ತಾ ಇದ್ರು? ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿದ್ರು ಬ್ಯಾಂಕ್ಗಳು? ವಾಟ್ ಆರ್ ದೇ ಡೂಯಿಂಗ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಈ ತರ ಸಸ್ಪಿಷಿಯಸ್, ಅದು ಬಿಡಿ, there are so many transactions that are happening in that account. ಮ್ಯಾನೇಜರ್ ಮಲಗಿದ್ರ ಬ್ಯಾಂಕ್ ಇದು, ಏನ್ ಮಾಡ್ತಾ ಇದ್ರು ಅವರು ಈ ತರ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುವಾಗ? ಅಂಡ್ ಅನದರ್ ಥಿಂಗ್, ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ
ಕಂಪ್ಲೇಂಟ್ ಕೊಟ್ಟ ನಂತರ ಕೂಡ ಇಫ್ ದಟ್ ನಂಬರ್ ಇಸ್ ಆಕ್ಟಿವ್, if that shows what a system is going on in our country ಅಂತ absolutely pathetic ಅಂತ ಹೇಳ್ತೇನೆ ನಾನು. Yes. Absolutely pathetic. Yes sir, ಈ absolutely. ತರ ಆದ ನಂತರ if he's in this meanwhile ಈ one day ಅಲ್ಲಿ another 10-20 ಕ್ರೈಮ್ಸ್ ಮಾಡಿರ್ಬೋದವ. ಅವರೇನು ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅಲ್ಲಿ ಕೂತ್ಕೊಂಡವರ ಅಲ್ಲ. Correct. So this shows it is not a one man show which is going on. It's a systematic efforts. ತುಂಬಾ ಜನರು ಅವ್ರ ಜೊತೆ ಇದ್ದಾರೆ. Correct sir, correct. So the entire system is with him, and because of that he is able to do that. ಈಗಲೂ ring ಆಗ್ತಾ One ಉಂಟು. single person ಈ ತರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ನೆಕ್ಸಸ್, ಇದೊಂದು ಸಿಂಡಿಕೇಟ್. ಈ ಸಿಂಡಿಕೇಟ್ ಅನ್ನು ಫಸ್ಟ್ ಗೆ ಐಡೆಂಟಿಫೈ ಮಾಡಿ ಇಟ್ ಹ್ಯಾಸ್ ಟು ಬಿ ಕ್ಲೋಸ್ಡ್. ಇಲ್ಲದಿದ್ರೆ ಈ ತರ ಆಗ್ತಾ ಇರುತ್ತೆ. ನ್ಯಾಷನಲ್ ಸಿಂಬಲ್ಸ್ ಯೂಸ್ ಮಾಡ್ತಾರೆ ಅವರು, ನ್ಯಾಷನಲ್ ಹೆಸರು ಯೂಸ್ ಮಾಡ್ತಾರೆ, ಅಂಡ್ ಪೀಪಲ್ ವಿಲ್ ಸ್ಟಾಪ್ ಟ್ರಸ್ಟಿಂಗ್ ಇನ್ ದ ಡಿಫೆನ್ಸ್ ಫೋರ್ಸಸ್ ಆಲ್ಸೋ. ಎಸ್ 100%, ಅಬ್ಸಲ್ಯೂಟ್ಲಿ, ನೋ ಡೌಟ್. ಆ ಒಂದು ವಿಚಾರದಲ್ಲಿ ಪರ್ಫೆಕ್ಟ್ ಆಗಿ ವೆರಿ ಫಸ್ಟ್ ರಿಯಾಕ್ಷನ್ ಅನಂತ್ ಪ್ರಭು ಸರ್ ಅವರು. ಯಾಕಂದರೆ ಅವರಿಗೂ ಕೂಡ ಭಾಳಷ್ಟು ಶಾಕ್ ಆಯಿತು. ಯಾಕಂದರೆ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್, ಒಂದು ಪ್ರೆಸ್ಟೀಜಿಯಸ್ ಬ್ಯಾಂಕ್, ಈ ರೀತಿ ನಮ್ಮ ಇಂಡಿಯನ್ ಮಿಲಿಟರಿ ಫೋರ್ಸ್ ಆ ಹೆಸರಿನಲ್ಲೂ ಕೂಡ ಖಾತೆಯನ್ನು ಓಪನ್ ಮಾಡಬೇಕು ಅಂತ ಬಂದಾಗ ಏನು ಮಾಡ್ತಾ ಇದ್ರು ಅನ್ನೋದೇ ಪ್ರಶ್ನೆ. ಜೊತೆಗೆ ಈ ರೀತಿ ಗೊತ್ತಾದ್ರೂ ಕೂಡ ಇನ್ನೂ ಕೂಡ ಆತ ಆಕ್ಟಿವ್ ಇದ್ದಾನೆ ಸರ್. ಈಗಲೂ ರಿಂಗ್ ಆಗ್ತಾ ಉಂಟು. ಈಗ ಇವರು ಮಾತಾಡ್ತಾ, ಪ್ರಭು ಅವರು ಮಾತಾಡ್ತಿರೋ ಕಾಲ್ ಮಾಡುವಾಗಲೂ ರಿಂಗ್ ಆಗ್ತಾ ಉಂಟು ಅದು ಫೋನ್. ಅಂದ್ರೆ ಸರ್ ಮತ್ತೆ ವಾಟ್ಸಪ್ ಅಲ್ಲಿ ಜಸ್ಟ್ ಸೀನ್ ಅಂತ ಬರ್ತಾನೆ ಉಂಟು ಅದು. ಓಕೆ, ಅಂದ್ರೆ ಅದು ಈಗಲೂ ಕೂಡ ಆಕ್ಟಿವ್ ಉಂಟು ನೋಡಿ. ಮತ್ತೆ ಪ್ರಭು ಸರ್ ಹೇಳಿದಾಗೆ ಮತ್ತೆ ಈ ಮೇಲ್ ಇದರಲ್ಲಿ ನಾವು ಕೇಳಿದೆವು, ಅದನ್ನು ನಾವು ಐಡೆಂಟಿಫೈ ಮಾಡಿದ್ದೆವು. ಮಾಡುವಾಗ ಅವ ಎಂತ ಹೇಳಿದ ಅಂತ ಹೇಳಿದ್ರೆ, ಈಗ ಫಸ್ಟಿಗೆ ಅದನ್ನ ಮೇಲ್ ನಿಂಗೆ ಬಂದದ್ದು ಇದು ಆರ್ಮಿ ಇದರಲ್ಲೇ ಬರ್ತದೆ ನಿನಗೀಗ ಅಂತ ಹೇಳಿದ. ಮತ್ತೆ ಅಂದರೆ ಆ ಪ್ರೋಸೆಸ್ ಆಗೋ ನಿನಗೆಲ್ಲ ಬರ್ತದೆ ಅಂತ ಹೇಳಿದ. ನಾನು ಲಾಸ್ಟಿಗೆ ಹೇಳಿದೆ, ಟೆಂಡರ್ ನಮಗೆ ಎಂತ ಮಾಡಿದ, ಅದೊಂದು ಟ್ರಾನ್ಸಾಕ್ಷನ್ ಮಾಡಿದ. ಫಸ್ಟಿಗೆ ನೀವು 5 ರೂಪಾಯಿ ಹಾಕಿ ನಾನು 10 ರೂಪಾಯಿ ಹಾಕ್ತೇನೆ ಅಂತ ಹೇಳಿದ. ಯು ಪಿ ಐ ಲೈಟ್ ಇಂದ ಮಾಡಿದವ. ಅದು ಕೂಡ ನಾವು ಮಾಡಿದೆವು ಯು ಪಿ ಐ ಲೈಟಿಂದ. ಅದು 10 ರೂಪಾಯಿ ಬಂತು ನಮಗೆ. ಬಂದ ಮೇಲೆ ಅಂದರೆ ಈ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಯು ಪಿ ಐ ಲೈಟಿಂದ ಮಾಡಿದ. ಬಂದು ಆಮೇಲೆ ಇವನೆಂತ ಹೇಳೋದು ಅಂತ ಹೇಳಿದರೆ, 7.5 ಲಕ್ಷ ರೂಪಾಯಿ ನಮ್ಮ ಬಿಲ್ ಉಂಟು, 3,75,000 ರೂಪಾಯಿ ನೀವು ಹಾಕಿದರೆ ನಿಮಗೆ ಪ್ಲಸ್ 7.5 ಲಕ್ಷ ರೂಪಾಯಿಯನ್ನು ಹಾಕಿ 10 ಲಕ್ಷ ನಾವು ಅನ್ನೋದು ಸೆಟ್ ಮಾಡಿ ಮಾಡ್ತೇವೆ ಅಂತ. ಬರ್ತೇನೆ. ಒಂದು ವಿಚಾರ, ಒಂದು ಪಾಯಿಂಟ್ ಹೇಳಿಕ್ ಬಯಸ್ತೇನೆ ನಾನು. ಯು ಪಿ ಐ ಲೈಟ್ ಈ ಕಾನ್ಸೆಪ್ಟ್ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಈಗ ನೀವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಾವು ಎಲ್ಲರೂ ಈಗ ಯು ಪಿ ಐ ಯೂಸ್ ಮಾಡ್ತಾ ಇದ್ದೇವೆ. ಹ್ಯಾಟ್ಸ್ ಆಫ್ ಟು ಯು ಪಿ ಐ. ಯಾಕಂದ್ರೆ ಆ ತರ ಒಂದು ಕಾನ್ಸೆಪ್ಟ್ ಈ ಜಗತ್ತಲ್ಲಿ ಎಲ್ಲೂ ಇಲ್ಲ. ಬಟ್ ಈ ಯು ಪಿ ಐ ನಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವು ಒಂದು ಪಾನಿಪುರಿ ತಿಂದ್ರು ಕೂಡ, ಒಂದು ಕಾಫಿ ಕುಡಿದ್ರು ಕೂಡ, ಎಲ್ಲಿ ಹೋದ್ರು ಕೂಡ ನಾವು ಸ್ಕ್ಯಾನ್ ಮಾಡ್ತೇವೆ 20 ರೂಪೀಸ್ 50 ರೂಪೀಸ್. ಬಟ್ ನೀವು ನಾಳೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿದ್ರೆ, ಆ ಸ್ಟೇಟ್ಮೆಂಟ್ ಅಲ್ಲಿ 1,000 ಎಂಟ್ರೀಸ್ ಇರುತ್ತೆ. ಬಿಕಾಸ್ 10 ರೂಪೀಸ್ 50 ರೂಪೀಸ್ 100 ರೂಪೀಸ್. ಸೊ ಅದಕ್ಕೆ ಅವರು ಒಂದು ಕಾನ್ಸೆಪ್ಟ್ ಅಂದ್ರು ಯು ಪಿ ಐ ಲೈಟ್ ಅಂತ. ಅದರಲ್ಲಿ ತಾವು ಏನ್ ಮಾಡ್ಬೋದು ಅಂದ್ರೆ, ಐ ಥಿಂಕ್ ಅಪ್ ಟು 2,000 ರೂಪೀಸ್ ನಿಮಗೆ ಹಾಕ್ಲಿಕ್ಕೆ ಆಗುತ್ತೆ. ಲೋಡ್ ಅದನ್ನ ಚೆಕ್ ಮಾಡ್ಬೇಕು. ಮೊದಲು 500 ರೂಪೀಸ್ ಇತ್ತು, ನಾವು ಇಟ್ಸ್ ಅಬೌಟ್ 2,000. ಸೊ ಆ ಅಮೌಂಟ್ ನೀವು ಆ ಯು ಪಿ ಐ ಲೈಟ್ ಗೆ ಹಾಕಿದ್ರೆ, ಅಲ್ಲಿಂದ ನೀವು ಏನ್ ಟ್ರಾನ್ಸಾಕ್ಷನ್ ಮಾಡ್ತೀರಲ್ವಾ, ಆ ಟ್ರಾನ್ಸಾಕ್ಷನ್ ಗೆ ಪಾಯಿಂಟ್ ನಂಬರ್ 1, ಸ್ಕ್ಯಾನ್ ಮಾಡಿದ ನಂತರ QR ಕೋಡ್ ನೀವು ಯು ಪಿ ಐ ಪಿನ್ ಹಾಕ್ಬೇಕಂತಿಲ್ಲ ಆ ಟ್ರಾನ್ಸಾಕ್ಷನ್ ಗೆ. ನಂಬರ್ 1. ನಂಬರ್ 2, ಆ ಟ್ರಾನ್ಸಾಕ್ಷನ್ ಇದು ಡೀಟೇಲ್ಸ್ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಬರಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಬರುವುದು ಒಂದೇ, ಏನಂದ್ರೆ 2,000 ರೂಪೀಸ್ ಪುಟ್ ಟು ದ ಯು ಪಿ ಐ ಅಂತ. ಅಲ್ಲಿಂದ ಎಲ್ಲಿ ಹೋಗಿದೆ ಆ ಡೀಟೇಲ್ಸ್ ಇರಲ್ಲ. ಸೊ ಇದರಿಂದ ಬ್ಯಾಂಕ್ ಕೂಡ ಗೊತ್ತಾಗಲ್ಲ ಇವರು ಯಾವ ಯಾವ ಅಕೌಂಟಿಗೆ ಹಾಕ್ತಾ ಇದ್ದಾರಂತ. ಬಿಕಾಸ್ ದಟ್ ವಿಲ್ ಓನ್ಲಿ ಬಿ ದೇರ್ ಇನ್ ದ ಗೂಗಲ್ ಪೇ, ನೀವು ಪೇಟಿಎಂ ಯಾವ್ದು ಯು ಪಿ ಐ ಲೈಟ್ ಯೂಸ್ ಮಾಡ್ತೀರಿ ಆ ಒಂದು ಆಪ್ ಅಲ್ಲಿ ಮಾತ್ರ ಇರ್ತದೆ ವಿನಃ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ತೆಗೆದ್ರೆ ಈ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲೂ ಇರಲ್ಲ. ಅಲ್ವಾ? ಓಕೆ, ಎಸ್ ಸರ್, ಬರ್ತೇನೆ ಸರ್. ಜೊತೆಗೆ ಕರೆಗಳು ಬರ್ತಾ ಇದೆ, ಒಂದು ಕರೆ ತೆಗೆದುಕೊಂಡು ತದನಂತರ ಬರ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಈಗ ಪ್ರಥಮವಾಗಿ ಅವ್ರು ಕೇಳಿರುವಂಥದ್ದು 3,50,000 ಹಾಕು ಅಂತ ಕೇಳ್ತಾರೆ ಅಲ್ವಾ? ಅದನ್ನ ಆಫ್ಟರ್ ದಟ್ ನಮಗೆ ಡೌಟ್ ಬಂದದ್ದು ಆ ಸಂದರ್ಭ. ಯಾಕಂದ್ರೆ ತಾವೇ ಕೊಡಬೇಕು ಹಣ ಅಂತ ಬಂದಾಗ, ಯಾಕಂದ್ರೆ ಅದರ ವ್ಯವಸ್ಥೆ ಅಂತ ಹೇಳ್ತಾರೆ. ಅದೇ ತಾವು ಕೇಳಬಹುದು, ಅಂದ್ರೆ ಇವರದು ಕಂಪನಿ ಇರುವಂತದ್ದು, ಇವರಿಗೆ ಅವರು ಕೊಟ್ಟಿರುವಂತದ್ದು ಆರ್ಡರ್ ಕೊಟ್ಟಿದ್ದಾರೆ, ಈ ರೀತಿ ನಮಗೆ ಉಪಕರಣಗಳು ಬೇಕು ಅಂತ ಹೇಳಿ. ಆಫ್ಟರ್ 7 ಲಕ್ಷದ ಆರ್ಡರ್ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗಿ 7 ಲಕ್ಷದ ಆರ್ಡರ್ ಅನ್ನು ಕೊಡ್ತಾರೆ. ಬಟ್ ಸ್ಟಿಲ್ ಇವರು ಪ್ರಥಮವಾಗಿ 3.5 ಲಕ್ಷವನ್ನ ಹಾಕಬೇಕು. ಯಾಕಂದ್ರೆ ಯಾಕೆ ಇವರೇ ಹಾಕ್ಬೇಕಂದ್ರೆ, ಇವರೇ ಆರ್ಡರ್ ಕೊಡ್ಬೇಕು, ಇವರೇ ಹಾಕಬೇಕು. ಆದ್ರೆ ಇವರು ಕೇಳ್ತಾರೆ ಯಾಕೆ ಹಾಕ್ಬೇಕು ಅಂತ, ನಮ್ಮ ಮಿಲಿಟರಿ ವ್ಯವಸ್ಥೆಯಲ್ಲಿರುವಂತಹ ಸಿಸ್ಟಮ್ ಆ ರೀತಿ ಇದೆ ಅಂತ ಹೇಳ್ತಾರೆ ಅಲ್ವಾ? ಅವನೇನು ಫಸ್ಟಿಗೆ 5 ರೂಪಾಯಿ ಹಾಕಿ 10 ರೂಪಾಯಿದೆಲ್ಲ ಆಯ್ತಲ್ಲ ವ್ಯವಹಾರ. ಆದ ಮೇಲೆ ಇಮಿಡಿಯೇಟ್ ಕೇಳಿದ 3,75,000 ರೂಪಾಯಿನ ಹಾಕಬೇಕು ಅಂತ ಹೇಳಿದ. ಆಗ ಇಮಿಡಿಯೇಟ್ ನನ್ನ ಮ್ಯಾನೇಜರ್ ಇಲ್ಲಿ ನಡೆದಿರುವಂಥ ಮಾತುಕತೆ. ನನಗೆ ಮ್ಯಾನೇಜರ್ ಫೋನ್, ಸರ್ ಹೀಗೆ ಅಂತ ವಿಷಯ,
ಈಗ ಲಾರಿ ಲೋಡ್ ಆಗಿದೆ, ಲಾರಿ ರೋಡಲ್ಲಿದೆ ನಮ್ಮದು, ಹೋಗ್ಲಿಕ್ಕೆ ರೆಡಿ ಆಗಿದೆ. ಅದು ಕೂಡ ನೋಡಿ, ಅಲ್ಲೊಂದು ವಿಷಯ ಉಂಟು. ಅವನ ಬೇರೆ ಕಂಪನಿಗಳಿಗೆ ನಾವು ಒಂದು ಆರ್ಡರ್ನ ಪೂರೈಸಿದ ಮೇಲೆ 30 days ಎಲ್ಲ ಟೈಮ್ ತಗೊಳ್ತಾರೆ. ಈಗ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಸಿಸ್ಟಮ್ ಅದು, SME ಒಂದು ಇದರಲ್ಲಿ 30 days ಅಲ್ಲಿ ಪೇಮೆಂಟ್ ಆಗಬೇಕು ಅನ್ನೋಂಥದ್ದು ಇದೆ. ಅದು ಮಾಡ್ತಾರೆ ಅವರು. ಇವನು ಎಲ್ಲಿವರೆಗೆ ಪ್ರಾಂಪ್ಟ್ನೆಸ್ ತೋರಿಸ್ತಾನೆ ಅಂತ ಹೇಳಿದ್ರೆ, ಬಿಫೋರ್ ಎಂಟರಿಂಗ್ ಇನ್ ಟು ಅವರ್ ಗೇಟ್ ನಿಮ್ಮ ಪೇಮೆಂಟ್ ಕ್ಲಿಯರ್ ಆಗಿರ್ತದೆ. ನೀವು ಲಾರಿಗೆ ಲೋಡ್ ಮಾಡಿ ನಮಗೆ ಇಮಿಡಿಯೇಟ್ ಒಂದು ಫೋಟೋ ಕಳಿಸಿದರೆ ಸಾಕು, ನಾನು ನಿಮ್ಮ ಪೇಮೆಂಟ್ ಕ್ಲಿಯರ್ ಮಾಡ್ತೇನೆ. ನಮ್ಮ ಗೇಟ್ ಒಳಗಡೆ ಬರುವುದಕ್ಕೆ ಮೊದಲು ಎಲ್ಲ ಕ್ಲಿಯರ್ ಆಗಿರ್ತದೆ. ಅವನು ಅಷ್ಟೊಂದು ನಮಗೆ ನಂಬಿಕೆ ಹುಟ್ಟಿಸ್ತಾನೆ. ಅದೊಂದಾಯಿತು. ಮತ್ತು ಇಲ್ಲಿ ಏನು ಹೇಳಿದ, ಈ 3,50,000 ಹಾಕಬೇಕಂತ ಹೇಳುವಾಗ ಮ್ಯಾನೇಜರ್ ನನಗೆ ಫೋನ್ ಮಾಡಿ ಹೇಳಿದ, ಸರ್ ಹೀಗೆ ವಿಷಯ ಆಗಿದೆ, ಈಗ ಎಂತ ಮಾಡೋದು ಅಂತ ಹೇಳಿದ. ನಾನು ಹೇಳಿದೆ, ಇದು ಆಗುವಂಥದ್ದಲ್ಲ, ಇದರಲ್ಲಿ ಏನೋ ಒಂದು ನನಗೆ ಅವತ್ತಿಂದಲೇ ನಮಗೆ ಡೌಟ್ ಬರ್ತಾ ಉಂಟು, ಬೇಡ ಇದು ಇನ್ನೂ ನಡೆಯುವಂಥದ್ದಲ್ಲ, ಅವನಲ್ಲಿ ಮಾತಾಡು, ಇದು ಆಗೋದಿಲ್ಲ ಅಂತ ಹೇಳು ಅಂತ ಹೇಳಿದ. ಅಷ್ಟೊತ್ತಿಗೆ ಮ್ಯಾನೇಜರ್ ಹಾಗೆ ಹೇಳಿದ ಕೂಡಲೇ ನನ್ನ ನಂಬರಿಗೆ ಕಾಲ್ ಮಾಡಿದ. ಸರ್ ನೀವು ಹೇಳಬೇಕೀಗ, ನೀವು ಇದನ್ನು ಸರಿ ಮಾಡಬೇಕು, ಅದು ನಿಮ್ಮ ಮ್ಯಾನೇಜರ್ ಒಪ್ತಾ ಇಲ್ಲ ಅಂತ ಹೇಳಿದೆ. ನಾನು ಹೇಳಿದೆ, ಅದು ಹೇಗೆ ಆಗ್ತದೆ, ನನ್ನ ಅಕೌಂಟಲ್ಲಿ 10 ರೂಪಾಯಿ ಇಲ್ಲ ಈಗ ನಿನಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ, ನಾನು ಎಲ್ಲಿಂದ ಹಾಕಲಿ? ಅದಕ್ಕೆ ಹೇಳಿದ, ನೀನು ಇಷ್ಟು ದೊಡ್ಡ ಕಂಪನಿಯವರು, ನೀವು ನಿಮ್ಮಲ್ಲಿ 10 ರೂಪಾಯಿ ಇಲ್ಲ ಅಂತೇಳಿ ಹೇಗೆ ಹೇಳ್ತೀರಿ ನೀವು? ಇದೆಲ್ಲ ನೀವು ನಂಬಲಿಕ್ಕೆ ಆಗ್ತದೆ ಅಂತ ಹೇಳಿದೆ. ನಾನು ಹೇಳಿದೆ, ಈಗ ನಿಮಗೆ 7.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ವ ನಾನು? ನೀನು ಒಬ್ಬನೇ ಕಸ್ಟಮರ್, ನಿನ್ನಂದವ್ರು ನಿಮಗೆ 10 ಜನ ಇದ್ದಾರೆ, ಎಷ್ಟಾಯ್ತು ದುಡ್ಡು ಹಣ? ನನ್ನಲ್ಲಿ ಎಲ್ಲಿ ಹಣ ಇರ್ತದೆ? ನಮ್ಮದು ವ್ಯವಹಾರದ್ದು ಟರ್ನ್ ಓವರ್ ಇದು, ನನ್ನಲ್ಲಿ ಇಲ್ಲ ಅಂತ ಹೇಳಿದೆ. ಹಾಗೆ ಬೇಕಿದ್ರೆ ಕೂಡ ನೀನು ನನಗೆ ಹಾಕಲ್ಲ, ನಿನಗೆ ವಾಪಸ್ ತಗೋ, ಕರೆಕ್ಟ್ ನೀನು ತಗೋ ಅಂತ ಹೇಳಿದೆ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಚರ್ಚೆ ನಡೆದಿದೆ. ಆಮೇಲೆ ಚರ್ಚೆ ನಡೆಯುವಾಗ ನಡೀತಾ ಲಾಸ್ಟಿಗೆ ಏನು ಹೇಳಿದ, ಇಲ್ಲ ಸರ್ ನೀವು ಏನಾದರೂ ಮಾಡಿ ಎಲ್ಲಿಂದಾದರೂ ಅಡ್ಜಸ್ಟ್ಮೆಂಟ್ ಮಾಡಿ. ನಾನು ಹೇಳಿದ್ದು ಶನಿವಾರ ದಿವಸ, ಇವತ್ತು ಸ್ಯಾಟರ್ಡೆ, ಇವತ್ತು ಈವ್ನಿಂಗ್ ಮುಗೀತು, ಇನ್ನು ಯಾರಲ್ಲಿ ನಾನು ಕೇಳೋದು? ಯಾರು ಕೊಡ್ತಾರೆ ನಿಮಗೆ? ಹೋದ ಕೂಡಲೇ ನೀನು 10,000 ಕೊಡು, ಇಲ್ಲ 1 ಲಕ್ಷ ಕೊಡು ಅಂತ ಹೇಳಿದ್ರೆ ಯಾರು ಕೊಡ್ತಾರೆ? ಈಗಿನ ಕಾಲದಲ್ಲಿ ಯಾರು ಕೊಡೋದಿಲ್ಲ. ಅದೆಲ್ಲ ನಡೆಯುವಂಥ ವಿಷಯ ಅಲ್ಲ, ಇದೆಲ್ಲ ಮಾತಾಡಬೇಡಿ ನನ್ನಲ್ಲಿ, ಬೇಡ ಇದ್ರೆ ಟ್ರಾನ್ಸಾಕ್ಷನ್ ಕ್ಲೋಸ್ ಮಾಡು. ಇಲ್ಲ ಸರ್, ಟ್ರಾನ್ಸಾಕ್ಷನ್ ಹೇಗೆ ಕ್ಲೋಸ್ ಮಾಡಿ, ನಮಗೆ ಅದು ಮೆಟೀರಿಯಲ್ ಇದಾಗಿದೆಲ್ಲ, ನಾವು ಹಾಗೆ ಮಾಡೋದಿಲ್ಲ ಅಂತ ಹೇಳಿದ. ಮತ್ತು ಲಾಸ್ಟಿಗೆ ಅವನು ಏನು ಹೇಳ್ತಾನೆ ಅಂದರೆ, ಸರ್ ನಾವು ದೇಶ ಕಾಯುವಂಥ ಯೋಧರು, ನಾವು ನಿಮ್ಮಂಥವರಿಗೆ ಮೋಸ ಮಾಡಿದ್ದು ಏನು ಮಾಡಲಿಕ್ಕಿದೆ ಸರ್? ನಾನು ಇವತ್ತು ನಿಮಗೆ ಮೋಸ ಮಾಡ್ಬೋದು ಸರ್, ನಾಳೆ ಇನ್ನೊಬ್ಬ ಗುಂಡಾಕಿ ನನ್ನನ್ನು ಕೊಳ್ಬೋದು ಸರ್. ನೀವು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅವ. ಅಂಥದ್ದೆಲ್ಲ ನಾವು ದೇವರಿಗೆ ಸರಿಯಾಗಿ ನಡೆಯುವುದು ಸರ್ ಏನೆಲ್ಲ ಹೇಳಿದ. ಹೇಳಿಬಿಟ್ಟು ಹೇಳಿದ, ಯಾರೆಲ್ಲಿಯಾದರೂ ಮಾಡಿ ಅಂತ ಹೇಳಿದ. ಲಾಸ್ಟಿಗೆ ನನಗೆ ನನ್ನ ಮನಸ್ಸು ಇನ್ನು ತಿರುಗಿತಿದ್ರಿಂದ ನಾನು ಆಗ ಹೇಳಿದೆ ಅವನಿಗೆ, ನೋಡು ಈಗಿನ ಕಾಲದಲ್ಲಿ ನಾನು ಹೇಳ್ತಾ ಇದ್ದೇನೆ, ಇದು ತುಂಬ ಸ್ಕ್ಯಾಮ್ ನಡೀತಾ ಉಂಟು, ಹಾಲು ಕೊಟ್ಟರು ಕುಡಿಲಿಕ್ಕೆ ಆಗದ ಸಮಯ ಈಗ, ನಾವು ಯೋಚನೆ ಮಾಡಬೇಕಾಗ್ತದೆ. ನಾನು ನಿನ್ನನ್ನು ಹೇಗೆ ನಂಬಲಿ? ಇಲ್ಲ ಸರ್, ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ನನ್ನಲ್ಲಿ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದುಕೊಂಡೇ ಮಾಡಿ, ನಾವೆಲ್ಲ ಇದ್ದೇವೆ, ನಾನಿದ್ದೇನೆ, ಅಕೌಂಟ್ಸ್ ಇದ್ದಾರೆ, ನಮ್ಮ ಕಮಾಂಡರ್ ಮೇಜರ್ ಯಾರು ಇದ್ದಾರೆ ಇಲ್ಲಿ ಹತ್ತಿರದಲ್ಲಿ, ನಾವೆಲ್ಲ ಇಲ್ಲಿ ಸೆಟ್ಟಾಗಿ ಕೂತಿದ್ದೇವೆ, ಇವತ್ತು ನೈಟ್ ನಿಮ್ಮ ಟ್ರಾನ್ಸಾಕ್ಷನ್ ಮುಗಿಸಿಯೇ ನಾವು ಹೋಗುದು ಅಂತ ಹೇಳ್ತಾ ಇದ್ದೇನೆ, ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ. ಆಗ ನಾನು ಸ್ವಲ್ಪ ಕನ್ವಿನ್ಸ್ ಆದೆ. ಏನಂತ ಹೇಳಿದ್ರೆ, ನನ್ನ ತಲೆಯಲ್ಲಿ ಎಂತ ಅಂತ ಹೇಳಿದ್ರೆ, ನಮ್ಮ ಮೆಟೀರಿಯಲ್ ರೋಡಲ್ಲಿ ಉಂಟು, ಇನ್ನು ಅವನ ಗೇಟ್ ಒಳಗೆ ಹೋದ್ರೆ, ನನಗೆ ಕಣ್ಣೂರಲ್ಲಿ ಇದು ಇಲ್ಲ ಅಂತ ನನಗೆ ಗೊತ್ತಿಲ್ಲಲ್ಲ. ಅಲ್ಲಿ ನಮ್ಮದು ಕಣ್ಣೂರವರೆಗೆ ಹೋಗಿದೆ. ನಾವು ಸಾಧಾರಣ ಕಾಸರಗೋಡು ಪಾಸ್ ಆದ್ಮೇಲೆ ಅವ್ರಿಗೆ ಹೇಳಿದೆವು, ನೀವು ಹೋಗಬೇಡಿ, ನಿಲ್ಲಿಸಿ ಅಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರು, ನಮಗೆ ನಿಲ್ಲಿಸಲಿಕ್ಕೆ ಸ್ಟಾಪ್ ಇಲ್ಲ, ಅಲ್ಲಿ ಹೋಗ್ಲಿಲ್ಲ, ಅಲ್ಲಿ ಮುಟ್ಲಿಕ್ಕೆ ಬಿಡ್ಲಿಲ್ಲ. ನಾವೆಂತ ಹೇಳಿದೆವು ಅಂತ ಹೇಳಿದ್ರೆ, ನೀನು ಮಂಗಳೂರಿಂದ ಹೊರಟು ಅವ್ರು ಹೋದ್ರಲ್ಲ, ಆಲ್ಮೋಸ್ಟ್ ಕಾಸರಗೋಡಿಂದ ಈಚೆ ಇರ್ಬೋದು, ಬಾರ್ಡರ್ ಪಾಸ್ ಆಗಿದ್ದಾರೆ. ಆಗ ನಾವು ಹೇಳಿದ್ರು, ನೀವು ನಿಲ್ಲಿಸಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಮಗೆ ಇಲ್ಲೆಲ್ಲಿ ಸ್ಟಾಪ್ ಇಲ್ಲ, ನಾವಿನ್ನು ನಮ್ಮ ಗೋಡೌನ್ ಕಣ್ಣೂರಲ್ಲೇ ಇರೋದು, ನಾವು ಅಲ್ಲಿ ನಿಲ್ಲಿಸ್ತೇವೆ, ಅಲ್ಲಿಂದ ಆಚೆ ನಿಮ್ಮದು ಇನ್ಫಾರ್ಮೇಷನ್ ಬರುತ್ತೆ, ನಾವು ಹೋಗುದಿಲ್ಲ ಅಂತ ಹೇಳಿದ್ರು ಅವರು. ಅವರಲ್ಲಿ ಎಲ್ಲರೂ ಇದರಲ್ಲಿ ಭಾರಿ ಕಾಪರೇಷನ್ ನಡೆದಿದೆ ಎಲ್ಲರ ಸೈಡಿಂದ, ಯಾರು ಕೂಡ ಅರ್ಜೆಂಟ್ ಮಾಡಲ್ಲ. ಅವ್ರ ಪಾಪ 2 ದಿವಸ ಕಾದಿದ್ದಾರೆ ಅವರು. ಅಷ್ಟೊಂದು ಇದು ಕಾಪರೇಷನ್ ಇದ್ದ ಕಾರಣ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೂ ಆಯಿತು ನಮಗೆ. ಅಂದರೆ ಶನಿವಾರ ಲೋಡ್ ಆದದ್ದು, ಸೋಮವಾರದ ನಮ್ಮ ಬ್ಯಾಂಕಿಂದ ಇದೆಲ್ಲ ಇಷ್ಟು ಇನ್ಫಾರ್ಮೇಶನ್ ಬರುವವರೆಗೂ ಪಾಪ ಅವರಲ್ಲೇ ಇದ್ರು, ಲಾರಿ ಅವರು. ತಾವು ನಂಬಿದ್ದು ಒಂದು ಕಡೆ ಇಂಡಿಯನ್ ಮಿಲಿಟರಿ ಹೆಸರು ಅಂತ ಬಂದ, ಹೌದಪ್ಪ, ಇನ್ನೊಂದು ಕಡೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಅದೇ ಅಲ್ವಾ? ಸೊ ಈ ಎಲ್ಲ ಕಾರಣಗಳು ತಮಗೆ ನಂಬುವಂತಹ ಒಂದು ಜಿಎಸ್ಟಿ ಉಂಟು, ಆರ್ಮಿ ಸ್ಟೋರ್ ಲೊಕೇಶನ್ ಅಲ್ಲಿ ಉಂಟು. ಓಕೆ, ಅವ್ರ ಜೊತೆ ಏನಾದ್ರು ಫೋನ್ ಡಿಪಿ ನೋಡಿದ್ರಿ ಸರಿ, ಬಟ್ ಸ್ಟಿಲ್ ಅವರ ಜೊತೆ ವಿಡಿಯೋ ಕಾಲ್ ಏನಾದ್ರು ಮಾತಾಡಿ ನೋಡುವ ಆ ರೀತಿ ವಿಚಾರಗಳನ್ನ ಅದೊಂದು ನಾವು ಮಾಡ್ಲಿಲ್ಲ. ಅದು ನನಗೆ ಆಮೇಲೆ ತಲೆಗೆ ಹೋಯ್ತು. ನಾವು ಇದನ್ನು ಇನ್ನು ಮುಂದೆ ಮೇಜರ್ಗಳು ಹತ್ರ ಇದ್ದಾರೆ ಅಂತ ಬಂದಾಗ ವಿಡಿಯೋ ಕಾಲ್ ಎಲ್ಲ ನೋಡಿದಾಗ ಗೊತ್ತಾಗ್ತದೆ. ನಾವೆಂತ ಆ ಟೈಮಲ್ಲಿ, ಅದು ಸಂಜೆಯ ಟೈಮ್ ಅಲ್ಲ, ನಾವು ಮತ್ತೆ ಸ್ಟಾಫ್ಗಳೆಲ್ಲ ಮನೆಗೆ ಹೋಗುವಂತ ಸಮಯ. ನಾನೆಂತ ಹೇಳಿದೆ, ಇನ್ನೆಂತ ಆಗುದಿಲ್ಲ ಅಂತ ಹೇಳಿದೆ. ಆಮೇಲೆ ಹೇಳಿದವ, ಆಮೇಲೆ ನಾನು ಎಂತ ಮಾಡಿದೆ, ನಾನು ನನ್ನ 1 ಲಕ್ಷ ರೂಪಾಯಿಯನ್ನ ನನ್ನ ಮ್ಯಾನೇಜರ್ ಅಕೌಂಟಿಗೆ ಹಾಕಿದೆ. ನನಗೆ ಡೈರೆಕ್ಟ್ ಲಿಂಕ್ ಇಲ್ಲ ಈ ಅಕೌಂಟ್ ಇದ್ದು, ನಮ್ಮ ಇಂಡಸ್ಟ್ರಿ ಅಕೌಂಟ್ ಇದು, ನನ್ನ ಯಾವುದೇ ಪರ್ಸನಲ್ ಬ್ಯಾಂಕ್ ಯಾವುದಕ್ಕೂ ಲಿಂಕ್ ಇಲ್ಲ. ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಮ್ಯಾನೇಜರ್ ಅಕೌಂಟ್ಗೆ ಮಾಡಿ ನಾನು ಹೇಳಿದೆ, ನೀನು ಕೆಲಸ ಮಾಡು, ನೀನು ಅದಕ್ಕೆ ಟ್ರಾನ್ಸ್ಫರ್ ಮಾಡು ಗೂಗಲ್ ಪೇಯಿಂದ, ನಿನಗೆ ಅವನ ಅಕೌಂಟಿಗೆ ಲಿಂಕ್ ಉಂಟು,
ನೀನೊಂದು ಕೆಲಸ ಮಾಡು, ಅದನ್ನ ಟ್ರಾನ್ಸ್ಫರ್ ಮಾಡಿ ನೋಡು, ಅಟ್ಲೀಸ್ಟ್ ನಮ್ಮ 7.5 ಲಕ್ಷ ರೂಪಾಯಿದು ಗೂಡ್ಸ್ ಆದ್ರೂ ಉಳಿಬೋದಲ್ಲ, ಇದು ಫ್ರಾಡ್ ಆದ್ರೆ 1 ಲಕ್ಷ ಹೋದ್ರೆ ಹೋಗ್ಲಿ, ಆ ಮೆಂಟಾಲಿಟಿಗೆ ಬಂದೆ ನಾನು ಅಲ್ಲಿ ತನಕ ಬಂದೆ. ಇದು ನಮ್ಮನ್ನು ಕೂಡ ತಡೆದದೆ ಅಂತ ಗೊತ್ತುಂಟ. ಇದು ಏನು ಮಾಡಿದ್ರು ನಮ್ಮ ಅಕೌಂಟ್ಗೆ ಡೆಪಾಸಿಟ್ ಆಗ್ಲಿಲ್ಲ, ನಮ್ಮ ಮ್ಯಾನೇಜರ್ ಹಾಕುವಾಗಲೇ ನಮ್ಮ ಅಕೌಂಟ್ ಡೆಪಾಸಿಟ್ ಆಗ್ಲಿಲ್ಲ ಸ್ಯಾಟರ್ಡೆ. ಈಗ ನಾನು ಬಚಾವದ್ದು ಅದೇ ನಿಮಗೆ ನಾನು ಆಗ ಹೇಳಿದ್ದು, ನೀರಿಗೆ ಬಿದ್ದ ಬದುಕಿದಾಗೆ ಇದೆ ಅಂತ. ನೀರಿಗೆ ಬಿದ್ದಿದ್ದೇನೆ, 1 ಲಕ್ಷ ರೂಪಾಯಿಗೆ ಬಿದ್ದಿದ್ದೇನೆ ನಾನು. ಅಲ್ಲಿಂದ ನಂಬದೇ ಆಗುದಿಲ್ಲ, ಆ ರೀತಿ ಇದು ಮಾಡ್ತಾನೆ ಅವ. ಅಂದ್ರೆ ಆಲ್ಮೋಸ್ಟ್ ನಾನಂದ್ರೆ 3.5 ಲಕ್ಷ ಬೇಡ, ಇನ್ನು ಅದು ದೊಡ್ಡ ಅಮೌಂಟ್ ಹೋಗೋದಕ್ಕಿಂತ ಇಷ್ಟು ಹೋಗ್ಲಿಲ್ಲ, ಆ ಲೆವೆಲ್ಗೆ ಮುಟ್ಟಿದ್ದೆ. ಮತ್ತೆ ನಾವು ಅಂದ್ರೆ ಡೌಟಲ್ಲೇ ಎಲ್ಲ ಮಾಡ್ತಿರೋ, ಡೌಟಲ್ಲಿ ಹೋದ್ರೆ ಹೋಗ್ಲಿ ಅಂತ. ಅಂದ್ರೆ 1 ಲಕ್ಷ ಹೋದ್ರೆ ಹೋಗ್ಲಿ, ಅಲ್ಲಿಗೆ ಮುಗಿಬೋದಲ್ಲ. ಗೂಡ್ಸ್ 7.5 ಲಕ್ಷದ ಹಿಂದಕ್ಕೆ ಬರ್ಬೋದಲ್ಲ. ಇದು 3.5 ಲಕ್ಷವೂ ಹೋಯ್ತು, 7.5 ಲಕ್ಷದ ಗೂಡ್ಸ್ ಹೋಯ್ತು, 10-11 ಲಕ್ಷದ ಮೆಟೀರಿಯಲ್ ಅವನ ಕೈಯಲ್ಲೇ ಆದ್ರೆ ನಾವು ಮತ್ತೆ ಅದು ದೊಡ್ಡ ಒಂದು ಇದಲ್ಲ ನಮಗೆ, 1 ವರ್ಷದಕ್ಕಿಂತ ಜಾಸ್ತಿ ಇದು ಉತ್ಪತ್ತಿ ಅದು. ಹಾಗೆ ನಿಜ ನಿಜ. ಆಕ್ಚುಲಿ ಇದು ಬಹಳಷ್ಟು ದುರಂತ ಅಂತ ಹೇಳಿದ್ರೆ, ಅಂದ್ರೆ ಈಗಲೂ ಕೂಡ ಇಷ್ಟು ಪರಿಸ್ಥಿತಿ ಒಂದ್ ಕಡೆ ಹೇಳ್ಬೇಕಂದ್ರೆ ದೇವರು ಕಾಪಾಡಿದ್ರು ಅಂತ ಹೇಳಿದ್ರೆ, ಓಕೆ, ಬಹುಶಃ ಈ ರೀತಿಯಲ್ಲಿ ಇರ್ತದೆ, ಎಲ್ಲೋ ಒಂದ್ ಕಡೆ ಮಾಡಿದಂತ ಒಳ್ಳೆ ಕೆಲಸಗಳು ನಮ್ಮ ಕೈ ಹಿಡಿತದೆ ಅನ್ನೋದು. ಸೊ ಹಾಗಿದ್ದಾಗ ಇವರು ಹಣವನ್ನ ಹಾಕ್ತಾರೆ ಬಹುಶಃ 1 ಲಕ್ಷ ರೂಪಾಯಿ, ಅದು ಕೂಡ ಹೋಗಲ್ಲ ಅಲ್ವಾ? ಸೊ ಅದು ಈಗ ಗೊತ್ತದಷ್ಟೇ. ಸೊ ಈಗ ಅನಂತ್ ಸರ್, ಈಗ ಇದು ದುರಂತ ಅಂತ ಹೇಳ್ತೀನಿ ಸರ್, ಯಾಕಂದ್ರೆ ಬಂದಾಗ ಇನ್ನೂ ಕೂಡ ಆತನ ನಂಬರ್ ಆಕ್ಟಿವ್ ಇದೆ, ಇನ್ನೂ ಕೂಡ ಆತ ವರ್ಕ್ ಮಾಡ್ತಾ ಇದ್ದೇನೆ ಅಂತ ಬಂದಾಗ ಏನ್ ಸರ್ ಸೈಬರ್ ವ್ಯವಸ್ಥೆ? ನಾನು ಪ್ರತಿ ಬಾರಿ ನಿಮ್ಮಲ್ಲಿ ಇದೇ ಪ್ರಶ್ನೆ ಕೇಳ್ತೀನಿ. ಎಸ್, ತಾವೊಂದು ಎಲ್ಲರ ಕಣ್ಣು ತೆರೆಸುವಂತಹ ಒಂದು ಕೆಲಸವನ್ನ ಪ್ರತಿ ಬಾರಿ ಮಾಡ್ತೀರಿ. ನಾಟ್ ಓನ್ಲಿ ನಮ್ಮ ಕರ್ನಾಟಕ, ಇಡೀ ನಮ್ಮ ದೇಶವನ್ನ ಸುತ್ತೀರಿ, ಬಹಳಷ್ಟು ಕಡೆಗಳಲ್ಲಿ ಡಿಫೆನ್ಸ್ಗೂ ಕೂಡ ಹೋಗಿ ನಾವು ಪಾಠವನ್ನ ಹೇಳಿದವರು. ಸೊ ಹಾಗಿದ್ದಾಗ ಏನ್ ಸರ್, ಏನ್ ಕತೆ? ಈಗ ಡಿಫೆನ್ಸ್ನ ವಿಚಾರವನ್ನೇ ನಾವು ಪ್ರಶ್ನೆ ಮಾಡುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ. ಏನ್ ಮಾಡ್ಬೇಕು ಹೇಳಿ? ನೋಡಿ, ಈಗ ನಮ್ಮ ಡಿಪಾರ್ಟ್ಮೆಂಟ್ ಕೂಡ, ನಾವು ಲಾಸ್ಟ್ ಟೈಮ್ ಕೂಡ ಮಾತಾಡಿದಾಗ ಈ ಬಹಳಷ್ಟು ವಿಚಾರಗಳ, ವಿಡಿಯೋ ಕಾಲ್ಗಳ ಬಗ್ಗೆ ಮಾತಾಡಿದಾಗ, ಈ ವಿಚಾರಗಳ ಬಗ್ಗೆ ಮಾತಾಡಿದಾಗ ತಾವು ಆಗ್ಲೇ ಹೇಳಿದ್ರಿ, ಬಚಾವಾಗಿರಿ, ಅಲರ್ಟ್ ಆಗಿರಿ. ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಹೋದಾಗ ಕೇಸ್ಗಳನ್ನ ಹಿಡಿಯುವಂಥದ್ದು ಬಹಳಷ್ಟು ಕಷ್ಟ. ಸೊ ಈ ಒಂದು ವಿಚಾರ ಡಿಫೆನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಆಗಿದ್ದಾಗ ಇದನ್ನು ಕೂಡ ನಾವು ಬಿಟ್ಟೇ ಬಿಡ್ಬೇಕಾ? ಏನ್ ಕತೆ ಅಂತ ಬರ್ತದೆ ಸರ್, ಏನ್ ಹೇಳ್ತೀರಿ? ಇಲ್ಲ, ಇದನ್ನು ತುಂಬಾ ಸೀರಿಯಸ್ ಆಗಿ ತೆಗಿಬೇಕು. ಆಲ್ ದ ಕನ್ಸರ್ನ್ಡ್, ಎಸ್ಪೆಷಲಿ ಡಿಫೆನ್ಸ್ ಅವರು ಕೂಡ ಇದನ್ನು ತುಂಬಾ ಸೀರಿಯಸ್ ಆಗಿ ತೆಗಿಬೇಕು. ಯಾಕಂದ್ರೆ ದೇರ್ ರೆಪ್ಯುಟೇಷನ್ ಇಸ್ ಎಟ್ ಸ್ಟೇಕ್. ಸೊ ಇದರಲ್ಲಿ ದಿಸ್ ಇಸ್ ಪಾಯಿಂಟ್ ನಂಬರ್ 1. ಅಂಡ್ ನಂಬರ್ 2, ಆಸ್ ನೀವು ಹೇಳಿದಾಗೆ, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ತುಂಬಾ ಹಿಂಸೆದ ವ್ಯವಸ್ಥೆ ಅದು. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಒಂದು ನ್ಯಾಷನಲ್ ಸೈಬರ್ ಕ್ರೈಮ್ ಪೊಲೀಸ್ ಅಂತ ಎಲ್ಲೂ ಇಲ್ಲ. ನೀವು ನೋಡಿದ್ರೆ ಇಡಿ ಅಂತಿದೆ, NIA ಇದೆ, CBI ಇದೆ, ಮತ್ತೆ CRPF, CSF, ಈ ತರ ನ್ಯಾಷನಲ್ ಫೋರ್ಸಸ್ ಆರ್ ದೇರ್. ಬಟ್ ಸೈಬರ್ ಕ್ರೈಮಿಗೆ CBI ಅಲ್ಲಿ ಒಂದು ಚಿಕ್ಕ ವಿಂಗ್ ಇದೆ, ಅದು ಸಹ ದೊಡ್ಡ ದೊಡ್ಡ ಕೇಸ್ಗಳಿಗೆ ಮಾತ್ರ ಅದು. ಬಟ್ ಕರೆಕ್ಟ್ ಆಗಿ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಅಂತ ನಮ್ಮ ದೇಶದಲ್ಲಿ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಸೆಂಟ್ರಲ್ ಲೆವೆಲ್ ಅಲ್ಲಿ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್. ಬಟ್ ರೀಸೆಂಟ್ ಆಗಿ ಒಂದು ಸೈಬರ್ ಕಮಾಂಡೋ ಅಂತ ಮಾಡ್ತಾ ಇದ್ದಾರೆ. ಸೊ ತುಂಬಾ ಬ್ಯಾಚ್ ಆಫೀಸರ್ಸ್ ಗಳಿಗೆ ಬೇರೆ ಬೇರೆ ಸ್ಟೇಟ್ಸ್ ಗಳಿಂದ ಅವರಿಗೆ ಟ್ರೈನಿಂಗ್ ಈಗ ಕೊಡ್ತಾ ಇದ್ದಾರೆ. IIT ಮಡ್ರಾಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಈಗ ಟ್ರೈನಿಂಗ್ ನಡೀತಾ ಇದೆ. ಬಟ್ ಅದು ಕೂಡ ಅವರು ಹೋಗಿ ಆ ಸ್ಟೇಟ್ ಅಲ್ಲಿ ಅವರು ಸೈಬರ್ ಕಮಾಂಡೋ ಆಗಿರ್ತಾರೆ. ಇಟ್ ಇಸ್ ನಾಟ್ ಅ ನ್ಯಾಷನಲ್ ಲೆವೆಲ್ ಏನೂ ಅಲ್ಲ. ಸೊ ಇದು ಬರುವ ತನಕ ಈ ತರ ವೆರಿ ಕಾಮನ್ ಆಗಿ ಆಗ್ತಾ ಇದೆ. ಬಟ್ ಇದರದ್ದು ಇನ್ನೊಂದು ಪಾಯಿಂಟ್ ಹೇಳಿಕ್ ಬಯಸ್ತೇನೆ, ಈ ತರ ಬೇರೆ ಯಾವುದೇ ದೇಶದಲ್ಲಿ ಆಗುದು ನನಗೆ ಕಾಣ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಡೆವಲಪ್ಡ್ ನೇಷನ್ ಗಳಲ್ಲಿ ಈ ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ದುಬೈಯಲ್ಲಿ ಈ ತರ ಆಗಲ್ಲ, ಸಿಂಗಾಪುರದಲ್ಲಿ ಆಗಲ್ಲ, US ಅಲ್ಲಿ ಆಗಲ್ಲ. ಯಾಕಂದ್ರೆ ಆಲ್ ದೋಸ್ ಕಂಟ್ರೀಸ್ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇರ್ತೇವೆ. ಸೊ ಆತರ ಎಲ್ಲೂ ನನಗೆ ಕಂಡು ಬಂದಿಲ್ಲ. ಸೌದಿ ಅರೇಬಿಯಾದಲ್ಲಿ ಆಗಲ್ಲ, ಬಟ್ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸೊ ಐ ಥಿಂಕ್ ಮಿನಿಸ್ಟ್ರಿಯಲ್ಲಿ ಇನ್ನೂ ಕೂಡ ಅವರು ಒಳ್ಳೆ ಅಡ್ವೈಸರ್ಸ್ ಗಳನ್ನು ಅಲ್ಲಿ ಹಾಕ್ಬೇಕು, ಇನ್ನೂ ಸಹ ಸ್ಟ್ರೆಂಥನ್ ಮಾಡಬೇಕು. ಮಾಡದಿದ್ರೆ ಈ ತರ ಇನ್ನೋಸೆಂಟ್ ಜನರದ್ದು ಹಣ ಆನ್ ರೆಗ್ಯುಲರ್ ಬೇಸಿಸ್ ಹೋಗುವ ಸಾಧ್ಯತೆಗಳಿರುತ್ತೆ ಅಂತ ಹೇಳಿಕ್ಕೆ ನಾನು ತುಂಬಾ ದುಃಖದಲ್ಲಿ ಹೇಳ್ತಾ ಇದ್ದೇನೆ ಸರ್. ಈಗ ಬೇರೆ ದೇಶಗಳಲ್ಲಿ ಆಗಲ್ಲ, ಡೆವಲಪ್ಡ್ ಕಂಟ್ರಿಗಳಲ್ಲಿ, ಈಗ ಡೆವಲಪಿಂಗ್ ಇಂಡಿಯಾ ಅಂತ ಬಂದಾಗ, ಸೊ ಇಲ್ಲಿ ಆಗುತ್ತೆ ಅಂತ ಬಂದಾಗ, ಅಂದ್ರೆ ಕತೆ ಏನೋ ಅಂತ ಪ್ರಶ್ನೆ ಆಗಿದ್ರೆ ಸರ್, ಈಗ ಇವರು ಓಕೆ ಏನೋ ಒಂದು ಬಚಾವಾದ್ರು, ಉಳಿದವರ ಕತೆ ನೀವೇ ಹೇಳ್ತೀರಿ, ನಮ್ಗಳಿಗೆ ಕೂಡ ಗೊತ್ತಿದೆ, ಬಹಳಷ್ಟು ಜನರು ಲಕ್ಷ ಪ್ರತಿನಿತ್ಯ ಕಳೆದುಕೊಳ್ತಾರೆ. ಏನ್ ಕತೆ? ಯಾತಕ್ಕೋಸ್ಕರ ಈ ರೀತಿಯಾಗಿರೋ ಫ್ರಾಡ್ಗಳು ಆದ್ರೂ ಕೂಡ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ವೈ ಈ ರೀತಿ ಬರುತ್ತೆ ಈ ರೀತಿ ವಿಚಾರಗಳು? ಇಲ್ಲಿ ತನಕ ಬಂದಾಗ ಈ ನ್ಯಾಷನಲೈಸ್ ಬ್ಯಾಂಕ್ಗಳು ಕೂಡ ಈ ರೀತಿಯ ಒಂದು ಉಡಾಫೆ, ಕೇರ್ಲೆಸ್ ತನ ತೋರಿಸ್ತಾ ಇರುವಂತದ್ದು. ಸೊ ಇದೆಲ್ಲವೂ ಕೂಡ ಅಂದ್ರೆ ಅವರನ್ನ ಮೀರಿಸುವವರು ಯಾರಿಲ್ಲ ನೋಡಿ. ಒಂದ್ ಕಡೆ ಆ ರೀತಿ ಆದ್ರೆ ಈಗ ಇಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಇನ್ನೂ ಕೂಡ ಆತ ರಾಜರೋಷವಾಗಿ ತಿರುಗ್ತಾ ಇದ್ದಾನೆ, ಆತ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತ ಬಂದಾಗ, ಹಾಗಾದ್ರೆ ನಂಬಿಕೆ ಅನ್ನೋದು ಎಲ್ಲಿದೆ ಸರ್? ಈ ಸೈಬರ್ ಕ್ರೈಮ್ ಅಥವಾ ಸೈಬರ್ ಕಳ್ಳತನ
ಏನ್ ಸರ್ ಏನ್ ಕತೆ ಇದು ನನಗೆ ಪ್ರತಿ ಬಾರಿ ಕಾಡುವಂತ ಪ್ರಶ್ನೆ. ಏನ್ ಯೂಸ್ ಇದೆ, ಏನ್ ಕತೆ, ಏನ್ ಹೇಳ್ತೀರಲ್ಲ, ಜನರಿಗೆ ನಾನು ಉತ್ತರವನ್ನು ಕೊಡಬೇಕು. ಪ್ರತಿಯೊಬ್ಬರು ಕೂಡ ಕೇಳುವಂತ ಇಷ್ಟೇ, ನಿಮ್ಮಲ್ಲಿ ಮಾತಾಡಿದ್ರು ಕೂಡ ಅಥವಾ ಕಂಪ್ಲೇಂಟ್ ಕೊಟ್ರೆ ಏನ್ ಪ್ರಯೋಜನ? ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ನಮ್ಮ ಸೈಬರ್ ನಾನು ಪ್ರತಿ ಬಾರಿ ದೂಡ್ತೀನಿ, ತಾವು ಹೇಳ್ತೀರಿ ಇಲ್ಲ ಸರ್ ಆ ರೀತಿ ಇಲ್ಲ ಅನ್ನೋಂಥದ್ದು. ಎಸ್ ಸರ್, ಏನ್ ಕತೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಅಲ್ವಾ? ಹೌದು. ಈಗ ನಾನು ಯತೀಶ್ ಜಿ ಹತ್ರ ಮಾತಾಡ್ತಾ ಇದ್ದೆ, ನಿಮ್ಗೆ ಸೈಬರ್ ಪೊಲೀಸರು ಹೇಗೆ ಸ್ಪಂದಿಸಿದ್ದಾರೆ ಈ ವಿಚಾರವನ್ನು ಅಂತ. ಅಂಡ್ ಈಸ್ ವೆರಿ ಹ್ಯಾಪಿ. ಯಾಕಂದ್ರೆ ಪಾಪ ಅವರಲ್ಲಿ ಹೋದಾಗ ಅವರಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಕೊಡ್ಬೇಕು ಅದನ್ನೆಲ್ಲ ಹುಡುಕಿ ಕೊಟ್ಟಿದ್ದಾರೆ. ದೇ ಹ್ಯಾವ್ ಡನ್ ದೇರ್ ಪಾರ್ಟ್. ಬಟ್ ಅವರ ಏನು ಪವರ್ಸ್ ಇದೆ, ಇಟ್ ಇಸ್ ಲಿಮಿಟೆಡ್ ಅಂತ ಹೇಳ್ತೇನೆ ನಾನು. ಇದು ನಮ್ಮ ಪೊಲೀಸರದ್ದು ಪ್ರಾಬ್ಲಮ್ ಅಲ್ಲ, ಇಟ್ ಇಸ್ ನಾಟ್ ದ ಮಿಸ್ಟೇಕ್ ಆಫ್ ಸೈಬರ್ ಪೊಲೀಸ್ ಅಲ್ಲ. ಯಾಕಂದ್ರೆ ಅವರಿಗೆ ಬೇರೆ ಸ್ಟೇಟಿಗೆ ಹೋಗಿ ಅಲ್ಲಿ ಬ್ಲಾಕ್ ಮಾಡುವಷ್ಟು ಕೆಪಾಸಿಟಿ ಇಲ್ಲಿ ಕೂತ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ. ನಂಬರ್ 1. ನಂಬರ್ 2, ಇಲ್ಲಿ ಸೈಬರ್ ಕ್ರೈಮೇ ಆಗಿಲ್ಲ. ಈಗ ಸೈಬರ್ ಕ್ರೈಮ್ ಆಗದಾಗ ಅವ್ರು ಏನ್ ಮಾಡ್ತಾರೆ? ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಅಂಡ್ ಮೂರನೇದು, ನೀವೀಗ ಒಂದು ಓಪನ್ ಪೋಲ್ ತೆಗೀರಿ ಸರ್. ಮಂಗಳೂರಲ್ಲಿ ಎಷ್ಟು ಜನರಿಗೆ ಈ ತರ ಆರ್ಮಿ ಅವರು ಕಾಲ್ ಮಾಡಿ ಅವರ ಹೋಟೆಲ್ಗಳಿಗೆ ಮತ್ತೆ ಗ್ರೋಸರಿ ಶಾಪ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ, ಯು ವಿಲ್ ಗೆಟ್ ಮೋರ್ ದೆನ್ 200-300 ನಿಮಗೆ ಪೋಲ್ ಅಲ್ಲಿ ಬರುತ್ತೆ. 100%. ನೀವು ಒಂದು ಪೋಲ್ ತೆಗಿರಿ ಈಗ, ಎಷ್ಟು ಜನರಿಗೆ ಆಗಿದೆ ಅಂತ ಹೇಳಿ. ನಿಮ್ಮ ಶೋ ಅನ್ನು ಲಕ್ಷಾಂತರ ಜನರು ನೋಡ್ತಾರೆ. ನೋಡಿದವರಲ್ಲೇ ಮೋರ್ ದೆನ್ 200-300 ಜನರು ನಮ್ಗೆ ಈ ತರ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಬಟ್ ನನಗೆ ಇದರಲ್ಲಿ ಶಾಕಿಂಗ್ ಆಗಿರುವ ವಿಚಾರ ಏನಂದ್ರೆ, ಡಿಫೆನ್ಸ್ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ. ದಿಸ್ ಇಸ್ ದ ಥಿಂಗ್. ಈಗ ನೀವು ಝೌಬಾ ಕಾರ್ಪ್ ಅಂತ ಒಂದು ವೆಬ್ಸೈಟ್ ಇದೆ, ROC ವೆಬ್ಸೈಟ್ ಹೋಗಿ ನೀವು ಮಿಲಿಟರಿ ಅಥವಾ ಡಿಫೆನ್ಸ್ ಅಂತ ಹಾಕಿದ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಹೆಸರಲ್ಲಿ ಕಂಪನೀಸ್ ಗಳಿವೆ ರಿಜಿಸ್ಟರ್ಡ್. ಬಟ್ ಆ ರಿಜಿಸ್ಟರ್ ಮಾಡಬೇಕಾದ್ರೆ ಅಷ್ಟೆಲ್ಲ ಡೀಟೇಲ್ಸ್ ತಗೊಂಡು ಅವ್ರು ರಿಜಿಸ್ಟರ್ ಮಾಡ್ತಾರೆ. ಬಟ್ ಇವರು ಈ ತರ ಸೈಬರ್ ಫ್ರಾಡ್ ಕೂಡ ಆ ಡಿಫೆನ್ಸ್ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರಂದ್ರೆ ದಟ್ ಶೋಸ್ ಸಮಥಿಂಗ್ ಇಸ್ ರಿಯಲಿ ರಾಂಗ್ ಇನ್ ದ ಸಿಸ್ಟಮ್. ಅದಕ್ಕೊಂದು ಸೇರಿಸುದಿದ್ರೆ, ನಾವೀಗ ಸೈಬರ್ ಕ್ರೈಮ್ ಬ್ರಾಂಚ್ಗೆ ಹೋದಾಗಲೂ ಅಲ್ಲಿ SI ಅವರು ನನಗೆ ಫೋನ್ ಮಾಡಿದರು. ನನ್ನ ಮ್ಯಾನೇಜರ್ ಅಲ್ಲಿಗೆ ಹೋದ, ನಾನು ಬ್ಯಾಂಕಿಗೆ ಹೋದೆ. ನಾವು ಎಲ್ಲ ಕಡೆ ಒಂದು 10 ಗಂಟೆ ಒಳಗಡೆ ಅದನ್ನು ಟಾರ್ಗೆಟ್ ಮಾಡಬೇಕು ಅಂತೇಳಿ ನಾವು ಆ್ಯಕ್ಟಿವ್ ಆದೆವು ಎಲ್ಲರೂ. ಪಾಪ ಅವರು SI ಅವರು ತುಂಬ ಅಲ್ಲಿ ಪೊಲೀಸರೆಲ್ಲ ತುಂಬ ಕೋಆಪರೇಟಿವ್ ಜನರು. ಅವರು ನನಗೆ ಹೇಳ್ತಾರೆ, ಸರ್ ಈಗ ನಾನಿಲ್ಲಿ ಅದನ್ನು ಕೇಸನ್ನು ಒಂದು ವೇಳೆ ನಿಮಗೆ ಮೋಸ ಆಗಿ ರಿಜಿಸ್ಟರ್ ಆದರೂ ನಾನು ಆ ಸ್ಟೇಟ್ಗೆ ಹೋಗ್ಬೇಕು. ಅದನ್ನು ನಾನು ಹೇಳಿದೆ, ಇಂಥಲ್ಲಿ ಬರ್ತಾ ಉಂಟು ಬ್ಯಾಂಕೆಲ್ಲ ಡೀಟೇಲ್ ತೆಗೆದು, ಅದು ನಾವು ಕೂಡ ನೋಡಿದೆವು, ಅಂಥ ಕಡೆ ಬರ್ತಾ ಉಂಟು, ಬಿಹಾರದಲ್ಲೆಲ್ಲ ಸಮಸ್ತಿಪುರ ಅನ್ನುವಂಥಲ್ಲಿ ಉಂಟು ಇದು ಅಡ್ರೆಸ್ ಅಂತೆಲ್ಲ ಹೇಳಿದರು. ಅವರು ಕೂಡ ಹೇಳಿದರು, ನಮಗೆ ಕೂಡ ಸಿಕ್ಕಿದ್ದು. ಅವರೆಂತ ಹೇಳೋದಂದ್ರೆ, ನಾವಲ್ಲಿ ಹೋಗ್ಬೇಕಾದಂಥ ರಿಸೋರ್ಸ್ ಕೂಡ ನಮಗಿಲ್ಲ. ಅಲ್ಲಿಗೆ ಅವರು ಫ್ಲೈಟಲ್ಲಿ ಹೋಗಬೇಕು, ಅಲ್ಲಿ ನಿಲ್ಲಬೇಕು ಅಂತ ವ್ಯವಸ್ಥೆಗಳಿಲ್ಲ. ಹೋದರೂ ಕೂಡ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಅಲ್ಲಿಯ ಪೊಲೀಸರು. ಈಗ ಇಂಟರ್ ಸ್ಟೇಟಿಗೆ ಆಗುವಾಗ ಅದು ನನಗೆ ಅರ್ಥ ಆಗಲಿಲ್ಲ. ಕ್ರಿಮಿನಲ್ಸನ್ನು ಹಿಡಿಬೇಕಾದ್ರೆ ನಾವು ಎಷ್ಟೋ ಸಲ ಬೇರೆ ಸ್ಟೇಟಿಗೆ ಹೋಗಿ ಕ್ರಿಮಿನಲ್ಸನ್ನು ಬೇರೆ ಬೇರೆ ಕೇಸಲ್ಲಿ ಹಿಡಿದದ್ದು ಕಂಡಿದ್ದೇವೆ ಪೊಲೀಸರೇ ಹೋಗಿ. ಆದರೆ ಈ ಕೇಸಲ್ಲಿ ಯಾಕೆ ಹಿಡಿತಾ ಇಲ್ಲ, ಅವರು ಯಾಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನನಗೆ ಸರ್ಪ್ರೈಸ್ ಆಯಿತು. ಆದರೆ ನಾವು ಇದನ್ನು ಸರ್ಕಾರಗಳೇ ಇದಕ್ಕೆ ಬೇಕಾದಂಥ ಆ್ಯಕ್ಷನ್ ತಗೊಳ್ಬೇಕಷ್ಟೇ ಅಲ್ಲದೆ ನಾವು ಜನಸಾಮಾನ್ಯರು ಇದನ್ನು ಅದಕ್ಕೆ ಒಂದು ನಾವು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ ಅಲ್ವಾ? ಅದೇ ಹೌದು. ಇನ್ನೊಂದು ಪಾಯಿಂಟ್ ಏನಂದ್ರೆ, 1 ನೇಷನ್ 1 ಇಲೆಕ್ಷನ್ ಮತ್ತೆ ಮಾಡಬಹುದು. 1 ನೇಷನ್ 1 ಸೈಬರ್ ಕ್ರೈಮ್ ಪೊಲೀಸ್ ಫಸ್ಟ್ ಗೆ ಮಾಡಬೇಕು. ಅದು ಮಾಡಿ ನೆಕ್ಸ್ಟ್ ಎಲ್ಲ 1 ನೇಷನ್ ಮಾಡಬೇಕು. ನೀವು ಅದು ಮಾಡದಿದ್ರೆ ನೀವು ಖಾಲಿ ಇಲೆಕ್ಷನ್ ಗೋಸ್ಕರ ಮಾತ್ರ ಈ ತರ ಮಾಡ್ತೀರಿ. 1 ನೇಷನ್ 1 ಇಲೆಕ್ಷನ್, ಒಂದು ನಿಮ್ಮ ಹತ್ರ ಸೈಬರ್ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ದಟ್ ಶೋಸ್ ದ ಇನ್ಎಫಿಷಿಯನ್ಸಿ ಆಫ್ ದ ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್. ಅಷ್ಟೇ ವಿಷಯ. ಕರೆಕ್ಟ್ ಸರ್. ಈಗ ಇಲ್ಲಿ ಬರುವಂತ ಮತ್ತಷ್ಟು ಪ್ರಶ್ನೆಗಳು ನೋಡಿ, ಎಲ್ಲಿ ತನಕ ಒಂದ್ಸಲ ಆ ಒಂದು ಇನ್ವಾಯ್ಸ್ ಗಳನ್ನ ಹಾಕಿ ಜೊತೆಗೆ ಆ ಒಂದು ಫೋಟೋಗಳನ್ನು ಕೂಡ ಸ್ವಲ್ಪ ಪ್ಲೇ ಮಾಡಿ. ಎಸ್, ಇದು ಬ್ಯಾಂಕ್ ಡೀಟೇಲ್ಸ್ ನೋಡಿ, ಬ್ಯಾಂಕ್ ನೇಮ್ ಕೆನರಾ, ಸೊ ಎಲ್ಲವೂ ಕೂಡ ಅಲ್ಲಿ ಬ್ಯಾಂಕ್ ಪೆನ್ನಲ್ಲಿ ಬರೆದದ್ದು, ಅದು ನಿಜವಾದಂತ ವ್ಯಕ್ತಿ ಇದ್ದು ನಾನು ಬರ್ದದ್ದು. ಅದು KYC ತೆಗೆದಿರುವಾಗ ನಿಮಗೆ ಅದು ಅವ್ರದ್ದು ಆಕ್ಚುಯಲ್ ಡೀಟೇಲ್ಸ್ ಸಿಕ್ಕಿರಬೇಕು. ಬಟ್ ಅಕೌಂಟ್ ಡೀಟೇಲ್ಸ್ ಅವರು ಆರ್ಮಿ ಅಕೌಂಟ್ ಡೀಟೇಲ್ಸ್ ನೇಮ್ ಡಿಫೆನ್ಸ್ ಅಕೌಂಟ್ ಎ ಅಂತ ಸೇವ್ ಮಾಡಿ ಇದು ರಿಜಿಸ್ಟರ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ ದಟ್ ಟು ಕೆನರಾ ಬ್ಯಾಂಕ್. ಅದೇ ಇಸ್ ಇಟ್ ಪಾಸಿಬಲ್ ಸರ್? ಇದೇ ಪ್ರಶ್ನೆ. ಯಾಕೆಂದ್ರೆ ಮಾಡಿದಾರಲ್ಲ ಸರ್, ಇನ್ನು ಏನ್ ಮಾಡ್ಬೇಕಾಗುತ್ತೆ? ದೇ ಆಲ್ರೆಡಿ ಡನ್ ಇಟ್ ಅಲ್ವಾ? ಓಕೆ, ಅದೇ ನಾನು ಕೇಳ್ತಾ ಇರೋದು. ಯಾಕಂದ್ರೆ ಹೇಗಾಗುತ್ತೆ, ಯಾವ ರೀತಿ ಅಂತ ಹೇಳಿ, ಅಂದ್ರೆ ನೀವು ಈಗಾಗಲೇ ಹೇಳಿದ್ರಿ, ಅಂದ್ರೆ ಇಂಡಿಯನ್ ಮಿಲಿಟರಿ ಫೋರ್ಸ್ ಅಥವಾ ಡಿಫೆನ್ಸ್ ಅಂತ ಬಂದಾಗ ಅದೆಲ್ಲ ಆಗಲ್ಲ ಅನ್ನುವಂಥ ವಿಚಾರಗಳು ಬಂದಾಗ. ಸೊ ಅಗೇನ್ ಅವರ ಫೋಟೋವನ್ನ ಪ್ಲೇ ಮಾಡಿ. ಎಸ್, ಇದು ಅಕೌಂಟ್ ಆದ್ರೆ ಈಗ ಫೋಟೋ. ಎಸ್, ಇದೇ ಫೋಟೋವನ್ನ ಡು ಯು ಹ್ಯಾವ್ ದ GST ಡೀಟೇಲ್ಸ್ ಏನಾದ್ರೂ ಇದೆಯಾ ಸರ್ ಅವರದ್ದು? GST ಡೀಟೇಲ್ಸ್ ಏನ್ ಹೆಸರಲ್ಲಿ ಇದೆ ಅಂತ? ಅಲ್ಲ, GST ಹೆಸರು ಈ ಆರ್ಮಿ ಸ್ಟೋರ್ ಅಂತ ಅಲ್ಲಿ ಒಂದು ಇದು ಉಂಟು ನೋಡಿ, ಆರ್ಮಿ ಸ್ಟೋರ್ ಅಲ್ಲೇ ಉಂಟು. ಅದೇ ಅವರಿಗೆ ನಾವು ಕಾಲ್ ಮಾಡಿದ್ರು ಇಲ್ಲಿಂದ ಸೈಬರ್ ಕ್ರೈಮಿಂದ ಅವರ ರಿಯಲ್ ನಂಬರ್ ತಗೊಂಡು ಕಾಲ್ ಮಾಡಿದ್ರೆ ಅವರು ಆ ವ್ಯಕ್ತಿ ಹೇಳ್ತಾರೆ, ನನಗೆ ಈ ಒಂದು 10-15 ದಿವಸದಲ್ಲಿ 4 ಕಾಲ್ ಬಂದಿದೆ, ನೀವೇನಾದ್ರೂ ಹಣ ಹಾಕಿದ್ದೀರಾ ಅಂತ ಕೇಳ್ತಾರೆ ಅವರು. ನಾವು ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆರ್ಮಿ ಸ್ಟೋರ್ ಅಂತ ಒಂದು ಆಕ್ಚುಯಲ್ ಸ್ಟೋರ್ ಇದೆ, ಆ ಸ್ಟೋರ್ ಇದು GST ಡೀಟೇಲ್ಸ್ ಇದಕ್ಕೆ ಕೊಡ್ತಾ ಇದ್ದಾರೆ. ಸೊ GST ಗೋಸ್ ಟು ದಟ್ ಅಕೌಂಟ್
ಅಮೌಂಟ್ ಗೋಸ್ ಟು ದೀಸ್ ಪೀಪಲ್ ಅಕೌಂಟ್. ವಿಷಯ ಅಷ್ಟೇ. ಓಕೆ, ಇಲ್ಲ ಹಾಗೆ ಅಲ್ಲಿ ಶಿಫ್ಟ್ ಅಂತ ಬರ್ದಿದ್ದಾರೆ, ನೇಮ್ ಆರ್ಮಿ ಸ್ಟೋರ್, ಅಲ್ಲಿ GST ಅದೇ ಅಲ್ವಾ ಸರ್? ಅದೇ 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 ಕರೆಕ್ಟ್. ಹೌದು. ಓಕೆ ಓಕೆ, ಈಗ ಆ ಒಂದು ಆರ್ಮಿ ಸ್ಟೋರ್ GST ಕೊಟ್ಟಿದ್ದಾರೆ. ಹಾ, ಸೊ GST ಆಕ್ಚುಲಿ ಒಂದು ಆರ್ಮಿ ಸ್ಟೋರ್ ಅಂತ ಒಂದು ಇದೆ ರಿಜಿಸ್ಟರ್ ಆಗಿರೋದು. ದೇ ಆರ್ ಗುಡ್ ಪೀಪಲ್ ಪ್ರಾಬಬ್ಲಿ. ಅವ್ರದ್ದೇನು ಇದರಲ್ಲಿ ಹ್ಯಾಂಡೇ ಇಲ್ಲ. ಇಲ್ಲ GST ಅವ್ರ ಅಕೌಂಟಿಗೆ ಹೋಗ್ತಾ ಇದೆ. ಫಾರ್ ಅವ್ರಿಗೆ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ಲಿಕ್ಕಿಲ್ಲ GST ಅಮೌಂಟ್. ಬಟ್ ಉಲ್ಟದ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ದಟ್ ಗೋಸ್ ಟು ದಿಸ್ ಫ್ರಾಡುಲೆಂಟ್ ಪರ್ಸನ್ ಡಿಫೆನ್ಸ್ ಎ ಅಂತ ಏನ್ ಮಾಡಿದ್ದಾರೆ ಆ ಅಕೌಂಟಿಗೆ ಹೋಗ್ತಾ ಇದೆ. ಅದೇ ಅಲ್ಲೇ ಅವರು ಆರ್ಮಿ ಸ್ಟೋರ್ನವ್ರು ಎಂತ ಹೇಳಿದ್ರು ಅಂತ ಹೇಳಿದ್ರೆ, ಈಗ ಫೋನ್ ಬಂದದ್ರಲ್ಲಿ ಒಬ್ರು 2 ಲಕ್ಷ ರೂಪಾಯಿ ಹಾಕಿದ್ದಾರಂತೆ ಅವರಿಗೆ. ಅವ್ರಿಗೆ ಏನು ಆರ್ಡರ್ ಅಂದ್ರೆ 2,000 ಶೂಸ್ ಅಂತೆ. ಆರ್ಮಿಗೆ 2,000 ಶೂಸ್ ಬೇಕು ಅಂತ ಆರ್ಡರ್. ಪಾಪ ಈ ವ್ಯಕ್ತಿ ಶೂಸ್ ಎಲ್ಲ ರೆಡಿ ಮಾಡಿ 2 ಲಕ್ಷ ರೂಪಾಯಿ ಹಾಕಿ ಕೈ ಸುಟ್ಟು ಕೊಟ್ಟಿದೆ. ಯಾರೋ ಇವರಿಗೆ ಫೋನ್ ಬಂದಿದೆ ಈ ಆರ್ಮಿ ಸ್ಟೋರ್ನವರಿಗೆ. ಓಕೆ, ಈ ರೀತಿ ಕಥೆಗಳು. ಸೊ ಹಾಗಿದ್ದಾಗ ಇದಕ್ಕೆ ಸೊಲ್ಯೂಷನ್ ಅಂತದ್ದು ಇಲ್ಲ ಸರ್? ಆನಂದ್ ಸರ್ ಹೇಗೆ? ನಾನು ಒಂದು ರಿಕ್ವೆಸ್ಟ್ ಯತೀಶ್ ಜಿಗೆ ಏನ್ ಹೇಳ್ತೇನೆ ಅಂದ್ರೆ, ಇಲ್ಲಿ ಕಮಾಂಡಿಂಗ್ ಆಫೀಸರ್ ನಮ್ಮ ಮ್ಯಾಂಗ್ಳೂರ್ ಇದರಲ್ಲಿ ಆರ್ಮಿಯಲ್ಲಿ ಅಲ್ಲಿ ಅವರಿಗೆ ಒಂದು ಭೇಟಿ ಮಾಡ್ಬೇಕು ಸರ್ ತಾವು. ಯು ಹ್ಯಾವ್ ಟು ಗೋ ಅಂಡ್ ಟೆಲ್ ಇಟ್ ಟು ಹಿಮ್. ಅಟ್ ಲೀಸ್ಟ್ ಅವರ ಕಡೆಯಿಂದ ಅವರು ಹೈಯರ್ ಅಪ್ಸ್ ಗೆ ಹೇಳಿ ಅಟ್ ಲೀಸ್ಟ್ ಅವ್ರು ಸೀರಿಯಸ್ ಆಗಿ ತೆಗೆದು ಆರ್ಮಿ ಅವರಿಗೆ 100% ಇದನ್ನು ಒಂದು ಸ್ಟಾಪ್ ಮಾಡುವ ಕೆಪಾಸಿಟಿ ಇದೆ. ಯಾಕಂದ್ರೆ ಅವರಿಗೆ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಇಲ್ಲ. ಸೊ ಹಾಗಿರುವಾಗ ದೇ ಕ್ಯಾನ್ ಡೂ ಸಮಥಿಂಗ್ ದೇರ್ ಅಂಡ್ ದೇ ಕ್ಯಾನ್, ಯಾಕಂದ್ರೆ ಅವರ ರೆಪ್ಯುಟೇಷನ್ ಇಸ್ ಅಟ್ ಸ್ಟೇಕ್. ನಾನ್ ಕೂಡ ನನ್ನ ಕಡೆಯಿಂದ ಏನಾದ್ರೂ ಆದ್ರೆ ಐ ವಿಲ್ ಟ್ರೈ ಟು ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಕನ್ಸರ್ನ್. ಬಟ್ ನೀವು ಒಂದು ಇಲ್ಲಿ ಹೋಗಿ ಮಾತಾಡೋದು ಬೆಟರ್ ಅಂತ ನಾನು ಕಾಣ್ತೇನೆ. ಖಂಡಿತ ಸರ್, ಈಗ ತಾವು ಲೆಟರ್ ಬರೆದಿದ್ದೀರಿ? ಹೌದು. ಓಕೆ, ಯಾರಿಗೆಲ್ಲ ಸರ್? ನಾನೊಂದು ಕೆಲಸ ಮಾಡಿದ್ದೆ ಅನಂತ ಪ್ರಭು ಸರ್. ನಾನೇ ಫಸ್ಟಿಗೆ ಏನು ಮಾಡಿದೆ ಅಂತೇಳಿದ್ರೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಒಂದು ಲೆಟರ್ ಮಾಡಿದ್ದೀನಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ಗೂ ಮಾಡಿದ್ದೇನೆ, ಹೋಮ್ ಮಿನಿಸ್ಟ್ರಿ ಆಫ್ ಕರ್ನಾಟಕಕ್ಕೆ ಮಾಡಿದ್ದೇನೆ, ಮತ್ತು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಂತ ಅದಕ್ಕೂ ಮಾಡಿ ಇದರ ಕಾಪಿಯನ್ನು PMOಗೆ ಕಳಿಸಿದ್ದೇನೆ. ನಾನೀಗ ಮೇಲ್ ಮಾಡಿದ್ದೇನೆ, ಹಾರ್ಡ್ ಕಾಪಿಯನ್ನು ಕೂಡ ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ದೇನೆ. ಇದರ ಇನ್ನೊಂದು ಕಾಪಿಯನ್ನು RBIಗೆ ಕಳಿಸಬೇಕಂತ ಇದ್ದೇನೆ ನಾನೀಗ ಇವತ್ತು ನಾಳೆ ಇನ್ನು ಬೆಳಿಗ್ಗೆ. ಯಾಕೆ ಅಂತ ಹೇಳಿದರೆ, ಬ್ಯಾಂಕಿನವರು ಈಗ ಸರ್ ಅದನ್ನು ತುಂಬ ಡೀಪಾಗಿ ಅದರ ಬಗ್ಗೆ ಕನ್ಸರ್ನ್ ತೋರಿಸಿದ್ರು ಅವರು. ಅದು ಯಾವ ರೀತಿಯಲ್ಲಿ ಅದನ್ನು ಕರೆಂಟ್ ಅಕೌಂಟ್ ತೆಗೆದ್ರು ಅಂತ. ಈಗ ಅದಕ್ಕೆ ಫಾರ್ಮ್ ರಿಜಿಸ್ಟ್ರೇಷನ್ ಬೇಕು, ಎಲ್ಲ ಬೇಕು, ಸುಮಾರು ಡಾಕ್ಯುಮೆಂಟ್ಸ್ ಬೇಕು. ಈಗ ಒಂದು ಕರೆಂಟ್ ಅಕೌಂಟ್ ತೆಗಿಬೇಕಾದ್ರೆ ಅದನ್ನು ಕೂಡ ನಮಗೆ ಕ್ರೈಮ್ ಬ್ರಾಂಚಲ್ಲಿ, ಇಲ್ಲಿ ಸೈಬರ್ ಕ್ರೈಮ್ ಬ್ರಾಂಚಲ್ಲಿ ಹೇಳಿದರು 5,000 ಕೊಟ್ಟರೆ ಕೆಲವು ಕಡೆ ತೆಗಿತಾರಂತೆ ಅಕೌಂಟು. ಅದು ಈ ನ್ಯಾಷನಲೈಸ್ ಬ್ಯಾಂಕಲ್ಲಿ ಹೇಗೆ ತೆಗಿತಾರೆ, ಅಲ್ಲ ಕೋಟಕ್ ಮಹೀಂದ್ರದಲ್ಲಿ ಹೇಗೆ ತೆಗಿತಾರೆ ಅನ್ನುವಂಥದ್ದು ನನಗೂ ಕೂಡ ಸರ್ಪ್ರೈಸ್. ಅದು ದೊಡ್ಡ ಸರ್ಪ್ರೈಸ್ ನನಗೂ ಇದೆ ಅದು. ಅದರಲ್ಲೂ ಕೂಡ ಹೆಸರು ಅಂತ ಬಂದಾಗ ನಮ್ಮ ಇಂಡಿಯನ್. ಮತ್ತೆ ಇನ್ನೊಂದು ಪಾಯಿಂಟ್ ಸರ್ ಏನಂದ್ರೆ, ಡೈರೆಕ್ಟ್ಲಿ ದಯವಿಟ್ಟು ಆ ಸ್ಪೀಡ್ ಪೋಸ್ಟ್ ಕಳಿಸಬೇಡಿ. ನಮ್ಮ ಪೋಸ್ಟ್ ಅಲ್ಲಿ ರಿಜಿಸ್ಟರ್ಡ್ ಪೋಸ್ಟ್ ಅಂತಿದೆ, ಆ ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲಿ ಕಳಿಸಬೇಡಿ. ಸೊ ದಟ್ ಅವರು ಅದನ್ನಲ್ಲಿ ರಿಸೀವ್ ಮಾಡಿದ ನಂತರ ಅವ್ರ ಸಿಗ್ನೇಚರ್ ಹಾಕಿ ನಿಮ್ಗೆ ಅದು ಅಕ್ನಾಲೆಜ್ಮೆಂಟ್ ವಾಪಸ್ ಬರಬೇಕು. ಇಲ್ಲದಿದ್ರೆ ನಮ್ಗೆ ಅದು ಪೋಸ್ಟೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಯು ಸೆಂಡ್ ಇಟ್ ಬೈ ಅ ರಿಜಿಸ್ಟರ್ಡ್ ಪೋಸ್ಟ್. ಸರಿ, ಅದು ನಾನು ವೆರಿಫೈ ಮಾಡ್ತೇನೆ. ಈಗ ನಾವು ಕಳಿಸಿರ್ಬೇಕು ರಿಜಿಸ್ಟರ್ ಪೋಸ್ಟ್ ಅಲ್ಲಿ, ರಿಜಿಸ್ಟರ್ಡ್ ಪೋಸ್ಟ್ ಮಾಡಿ ಕಳಿಸಿ. ಖಂಡಿತ. ಓಕೆ, ಹೀಗೆ ಇಂತಹ ಪರಿಸ್ಥಿತಿಗಳು. ಯಾಕಂದ್ರೆ ಒಂದ್ ಕಡೆ ನಾನು ಆಗ್ಲೇ ಹೇಳಿದಾಗೆ, ಅನಂತ್ ಪ್ರಭು ಸರ್ ಕೂಡ ಹೇಳಿದಾಗೆ, ಯಾವ ರೀತಿ ಅಂತ ಬಂದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದ್ರೆ, ಈಗ ಕಳ್ಳರನ್ನ ಹಿಡಿಲಿಕ್ಕೆ ಬೇರೆ ರಾಜ್ಯಗಳಿಗೆ ಹೋಗುವಂಥದ್ದು ಎಸ್ ಪೊಲೀಸ್ ಅವರು ಹೇಳಿದ್ರು ಸತ್ಯ. ಯಾಕಂದ್ರೆ ಬಂದಾಗ ಇಲ್ಲಿಯ ಟೆರಿಟರಿ ಏನಿದೆ ಆ ಕಡೆ ಹೋಗುವಂಥದ್ದು ಬಹಳಷ್ಟು ಕಷ್ಟಗಳಿವೆ, ಅದು ಗೊತ್ತಿರುವಂತಹ ವಿಚಾರ. ಆದ್ರೆ ಇಲ್ಲಿ ಈ ಕಥೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಇಂಡಿಯನ್ ಡಿಫೆನ್ಸ್ ನ ವಿಚಾರವಾಗಿ ನಾವು ಮಾತಾಡಿದಾಗ ಅದೊಂದು ನಂಬಿಕೆ, ಅದು ನಮ್ಮ ಅಸ್ಮಿತೆ. ಸೊ ಅಲ್ಲೂ ಕೂಡ ನಂಬಿಕೆ ಇಲ್ಲ, ಅಲ್ಲೂ ಕೂಡ ಗ್ಯಾರಂಟಿ ಇಲ್ಲ, ಅಲ್ಲೂ ಕೂಡ ಅನ್ಯಾಯ ಆಗುತ್ತೆ ಅಂತ ಬಂದಾಗ ಇದನ್ನ ನಮ್ಮ ಆರ್ಮಿ, ನಮ್ಮ ಮಿಲಿಟರಿ ವ್ಯವಸ್ಥೆ ಸೊ ಅವರ ಗಮನಕ್ಕೆ ತರಬೇಕು. ಜೊತೆಗೆ ಅವರು ಇದನ್ನ ಬಹಳಷ್ಟು ಅಂದ್ರೆ ಅವರಿಗೆ ಟೆರಿಟರಿಗಳು ಅನ್ನೋದು ಯಾವುದು ಕೂಡ ಇರಲ್ಲ. ಸೊ ಹಾಗಿದ್ದಾಗ ಅವರು ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಕೂಡ ಸರಿಯಾಗಿ ವ್ಯವಸ್ಥಿತವಾಗಿ ಕಾರ್ಯಾಚರಣೆಯನ್ನ ಮಾಡಿದ್ರೆ ಈ ಒಂದು ಷಡ್ಯಂತ್ರ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಮಗೆ ನಂಬಿಕೆ ಉಳಿಯುತ್ತೆ ಆರ್ಮಿ ವ್ಯವಸ್ಥೆಯ ಮೇಲೆ. ಆರ್ಮಿ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ಇಲ್ಲ ಅಂತಿಲ್ಲ. ಇವರುಗಳು ಇಂತಹ ಒಂದು ನೀಚರಿಂದ ಅದು ಹಾಳಾಗಬಾರ್ದು ಅನ್ನೋ ನಮ್ಮ ಒಂದು ಆಶಯ. ಯಾಕಂದ್ರೆ ಅವ ಈಗಲೂ ಕೂಡ ಆನ್ಲೈನ್ ಅಲ್ಲಿ ಇದ್ದಾನೆ, ಈಗಲೂ ಕೂಡ ಅವನ ಮೊಬೈಲ್ ಕೂಡ ಬ್ಲಾಕ್ ಆಗಿಲ್ಲ, ನಂಬರ್ ಕೂಡ ಬ್ಲಾಕ್ ಆಗಿಲ್ಲ ಅಂತ ಬಂದ ಅವನಿಗೆ ಕನಿಷ್ಠ ಓಕೆ ಅವನನ್ನು ತಂದು ತಾವು ಜೈಲಿಗೆ ಹಾಕ್ಲಿಕ್ಕೆ ತಮ್ಗಳಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಅಂತಹ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ, ನಮ್ಮ ದೇಶದ ವ್ಯವಸ್ಥೆ ಆ ರೀತಿ ಹಾಳಾಗೋಗಿದೆ, ಕೆಟ್ಟೋಗಿದೆ. ಆದರೆ ಅಟ್ಲೀಸ್ಟ್ ಕನಿಷ್ಠ ವ್ಯವಸ್ಥೆ ಆತನ ಮೊಬೈಲ್ ಆದರೂ ನಂಬರ್ ಆದ್ರೂ ಬ್ಲಾಕ್ ಮಾಡುವಂಥದ್ದು, ಸೊ ಸ್ವಲ್ಪ ಆದ್ರೂ ಕೂಡ ಭಯ ಹುಟ್ಟಿಸುವಂಥದ್ದು ಆ ಕೆಲಸ ಕೂಡ ಆಗ್ತಾ ಇಲ್ಲ. ಫೋನ್ ಮಾಡ್ತಾ ಇದ್ದಾರೆ, ಆನ್ ಇದೆ ಅಂತ ಬಂದಾಗ ಎಷ್ಟು ಕೋಪ ಬರುತ್ತಲ್ಲ ಸರ್, ಕೋಪ ಬರಲ್ವ ತಮಗೆ? ಸೊ ಹಾಗಿದ್ದಾಗ ಇವರು ಬಚಾವಾದ್ರು, ಒಂದು 5 ಲಕ್ಷ 20 ಲಕ್ಷ 50 ಲಕ್ಷ ಕಳ್ಕೊಂಡವರ ಕತೆ ಏನು ಅಂತ ಪ್ರಶ್ನೆ. ಸೊ ಹಾಗಿದ್ದಾಗ ಕಳ್ಕೊಂಡಾಯ್ತು, ಇನ್ಮೇಲೆ ಏನ್ ಮಾಡಕ್ಕಾಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಈ ಅಸಹಾಯಕತೆ ಪ್ರತಿಯೊಬ್ಬರಲ್ಲೂ ಇರುವಂಥದ್ದು. ಬಹುಶಃ ನನಗೂ ಕೂಡ ಇರುವಂಥದ್ದು ಇದೇ ಒಂದು ವಿಚಾರ. ಈ ಸೈಬರ್ ಕ್ರೈಮ್ನ ವಿಚಾರವಾಗಿ ಬಹಳಷ್ಟು ಕೇಸ್ಗಳು ದಾಖಲಾಗುತ್ತೆ. ಪ್ರತಿನಿತ್ಯ ಆರ್ಟಿಕಲ್ಗಳು ನಮ್ಮ ಮಾಧ್ಯಮಗಳಲ್ಲಿ, ಪ್ರತಿನಿತ್ಯ ಪೇಪರ್ಗಳಲ್ಲಿ ಇರುತ್ತೆ ಆರ್ಟಿಕಲ್ಗಳು, ಪ್ರತಿನಿತ್ಯ ನಮಗೊಂದು ನ್ಯೂಸ್ ಕಂಟೆಂಟ್ ಆಗಿರುತ್ತೆ. ನ್ಯೂಸ್ ಕಂಟೆಂಟ್, ಜಸ್ಟ್ ನ್ಯೂಸ್ ಕಂಟೆಂಟ್ ಬಿಟ್ರೆ
ಯಾವುದೇ ರೀತಿಯ ಸೊಲ್ಯೂಷನ್ಗಳು ಆಗ್ತಾ ಇಲ್ಲ. ಆದರೆ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಈ ರೀತಿ ಅನ್ಯಾಯ ಆದಾಗ ಈಗ ಯತೀಶ್ ಅವರು ಬಂದು ಹೇಳಿದ್ದಾರೆ, ಯತೀಶ್ ಸರ್ ಈ ರೀತಿ ಆಗಿದೆ ಅನ್ನುವಂಥದ್ದು. ಸೊ ಎಲ್ಲಿ ತನಕ ಅಂತ ಬಂದಾಗ ಇಂಡಿಯನ್ ಆರ್ಮಿ ಹೆಸರಲ್ಲೂ ಕೂಡ ಢೋಂಗಿ ಮಾಡ್ತಾರೆ ಅಂತ ಬಂದಾಗ ಇದನ್ನ ಅವೇರ್ನೆಸ್ ಕೊಡ್ತಾರಲ್ವಾ. ಸೊ ಇದರಿಂದ ಆದ್ರೂ ಕೂಡ ಸ್ವಲ್ಪ ಅಲರ್ಟ್ನೆಸ್ ಇರಬೇಕು. ಜೊತೆಗೆ ನ್ಯಾಷನಲೈಸ್ ಬ್ಯಾಂಕ್ಗಳಾಗಿರ್ಬೋದು, ಯಾವುದೇ ಅಕೌಂಟ್ಗಳಿಂದ ಕೂಡ ಬಂದರೂ ಕೂಡ ಬಿ ಅಲರ್ಟ್ ಯಾಕಂತ ಬಂದಾಗ ಇಂತಹ ವಂಚಕರು ಇರ್ತಾರೆ. ಜೊತೆಗೆ ಈ GST ನಂಬರ್ ಆಗಿರ್ಬೋದು ಅಥವಾ ಈ ರೀತಿ ವಿಚಾರಗಳಾಗಿರ್ಬೋದು ಎಲ್ಲರಲ್ಲೂ ಕೂಡ ವಂಚನೆ ಮಾಡುವವರು ಇದ್ದಾರೆ. ಇವೆಲ್ಲದರ ನಡುವೆ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರು ಕೂಡ IT ED ಅನ್ನೋದು ಯಾವುದು ಕೂಡ ಇರಲ್ಲ ಇವರುಗಳಿಗೆ, ನೋಡುವವರು ಕೂಡ ಯಾವುದೂ ಇಲ್ಲ. ಅಂದರೆ ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು ಅನ್ನೋದು ಅಷ್ಟೇ ಸತ್ಯದ ವಿಚಾರ. ಬಹುಶಃ ಇದಕ್ಕೋಸ್ಕರ ನಾನು ಅಲರ್ಟ್ನೆಸ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನೇ ನೀವು ಕಾಪಾಡಿಕೊಳ್ಳಿ, ಬೇರೆ ಯಾರು ಕಾಪಾಡಲ್ಲ, ಗೌರ್ಮೆಂಟ್ ಕಾಪಾಡಲ್ಲ ಅಥವಾ ಈ ವ್ಯವಸ್ಥೆ ಕಾಪಾಡಲ್ಲ. ನಿಮ್ಮನ್ನೇ ನೀವು, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ. ಈಗ ಯತೀಶ್ ಸರ್ ಬುದ್ಧಿ ಅವರ ಕೈಯಲ್ಲಿದ್ದಾಗೆ. ಸೊ ಹಾಗಿದ್ದಾಗ ಬಿ ಅಲರ್ಟ್ ಅಂತ ಹೇಳ್ತಾ, ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ನಾನು ಕ್ಲಿಯರ್ ಆಗಿರುವಂತಹ ಇನ್ಫಾರ್ಮೇಟಿವ್ ಆಗಿರುವಂತಹ ಸೆಷನ್ ಬರಲಿ. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಬರಲಿ ಅಂತ ನಿಟ್ಟಿನಲ್ಲಿ ನಾನು ಕರೆಗಳನ್ನು ತೆಗೆದುಕೊಂಡಿಲ್ಲ, ಜೊತೆಗೆ ಟೈಮ್ ಕೂಡ ಇಲ್ಲ. ಸೊ ಸಮಯದ ಅಭಾವ ತುಂಬಾನೇ ಇದೆ, ಕ್ಷಮಿಸಿ. ಇನ್ನು ಮುಂದಕ್ಕೆ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತಾ ಇಲ್ಲ. ಸೊ ಹಾಗಿದ್ದಾಗ ಕೊನೆದಾಗಿ ಸರ್ ಲಾಸ್ಟ್ ರಿಯಾಕ್ಷನ್ ಅನಂತ್ ಪ್ರಭು ಸರ್, ತಮ್ಮ ಒಂದು ಕಿವಿ ಮಾತು ಎಲ್ರಿಗೂ ಕೂಡ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗುವಂಥದ್ದು ಬಹಳಷ್ಟು ಕಷ್ಟ, ಕಡಿಮೆ ಅಂತ ಹೇಳ್ತೀರಿ, ಆದ್ರೂ ಕೂಡ ಒಂದು ಸೊಲ್ಯೂಷನ್ ಏನ್ ಹೇಳ್ತೀರಿ ಸರ್? ನಂಬರ್ ಒನ್, ಯಾವುದೇ ಈ ತರ ಆರ್ಮಿ ಏರ್ ಫೋರ್ಸ್ ಈ ತರ ಒಂದು ಫೋಟೋ ಬಂದ ತಕ್ಷಣ ನಂಬ್ಲಿಕ್ಕೆ ಹೋಗ್ಬೇಡಿ. ನಂಬರ್ ಒನ್. ನಂಬರ್ ಟು, ಯಾವುದೇ ಅವರು ಡೀಲ್ಸ್ ಕಳಿಸುವಾಗ, ರಿಕ್ವೆಸ್ಟ್ ಕಳಿಸುವಾಗ ಮತ್ತೆ ಇಂಟ್ರೆಸ್ಟ್ ಅವರು ತೋರಿಸಿದಾಗ ಅವರ ಇಮೇಲ್ ಅಡ್ರೆಸ್ ಅನ್ನು ಚೆಕ್ ಮಾಡಿ. ಅದು .nic.in ಅಥವಾ .gov.in ಇರಲೇಬೇಕು. ಮೂರನೇದು, ನೀವು ಸ್ವಲ್ಪ ಅವ್ರದ್ದು ವೆರಿಫಿಕೇಶನ್ ಮಾಡಿ, ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್, GST ಡೀಟೇಲ್ಸ್. ಈಗ ಸರ್ ವೆರಿಫೈ ಮಾಡುವಾಗ ಬ್ಯಾಂಕ್ ಅಕೌಂಟ್ ಹೆಸರು ಡಿಫೆನ್ಸ್ ಅಂತಿತ್ತು, GST ಆರ್ಮಿ ಸ್ಟೋರ್ ಅಂತಿತ್ತು. ಸೊ ಹಾಗಿರುವಾಗ ಅದನ್ನು ಟ್ಯಾಲಿ ಮಾಡಿ, ಇಷ್ಟೆಲ್ಲ ಮಾಡಿದ ನಂತರ ಮಾತ್ರ ಮುಂದೆ ಹೋಗಿ. ಒಂದು ದೊಡ್ಡ ಆರ್ಡರ್ ಸಿಕ್ಕಿತ್ತು ಅಂತ ಹೇಳಿ ಅವರ ಅರ್ಜೆನ್ಸಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ನಾವು ನಮ್ಮ ಇಂಟೆಲೆಕ್ಟ್ ಅನ್ನು ಬ್ಯಾಕ್ ಸೈಡ್ ಅಲ್ಲಿ ಇಟ್ಟು ಮುಂದೆ ಹೋಗೋದು ತುಂಬಾ ಡೇಂಜರಸ್, ಎಸ್ಪೆಷಲಿ ಈಗ. ಓಕೆ, ಲಾಸ್ಟಿಗೆ ಅದಕ್ಕೆ ಸರ್, ಲಾಸ್ಟಿಗಾಗಿ ಎಲ್ಲ ಈಗ ಬಹಳಷ್ಟು ಹಣವನ್ನು ಕಳೆದುಕೊಳ್ತಾ ಇದ್ದಾರೆ, ಪ್ರತಿನಿತ್ಯ ಲಕ್ಷ ಹಣ ಕಳೆದುಕೊಳ್ತಾ ಇದ್ದಾರೆ. ಏನು ಹೇಳ್ತೀರಾ ಅವರಿಗೊಂದು ಕಿವಿ ಮಾತು? ಯಾಕೆಂದರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಅದೇ ಹೇಳ್ತಾ ಇರುವಂತಂದ್ರೆ, ಈ ಕೇಸ್ನ ಹೊರತಾಗಿ ಅವರು ಕಳೆದುಕೊಂಡಿರೋ ಹಣದ ಕೇಸ್ನ ವಿಚಾರವಾಗಿ ಮಾತಾಡ್ತಿದ್ದಾರೆ, ಲಕ್ಷ ಕಳೆದುಕೊಂಡಿರೋ ವಿಚಾರ. ಹಾಗಿದ್ದಾಗ ಒಂದು ಕಿವಿ ಮಾತು ಕೊಡೋದಾದ್ರೆ ಎಲ್ಲರಿಗೂ ಕೂಡ, ಸೊ ಡ್ರ್ಯಾಗ್ ಆಗುವಂಥದ್ದು ಬೇಡ. ಯಾಕಂದ್ರೆ ಬಹಳಷ್ಟು ಜನರು ಕರೆ ಇರುವಂಥದ್ದು ಆ ಒಂದು ವಿಚಾರದ ಬಗ್ಗೆ, ಯಾಕಂದ್ರೆ ಅವರು ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾರೆ. ಸೊ ಆ ರೀತಿ ಇದ್ದಾಗ ಒಂದು ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಂಬಿಕೆಯ ಮೇಲೆ ಕಳೆದುಕೊಂಡಿರೋ ವಿಚಾರ? ಎಸ್, ಹೌದು. ಈಗ ಒಂದ್ಸತಿ ನಿಮ್ದು ಅಮೌಂಟ್ ಹೋದ್ರೆ ಅದು ಹಿಂದೆ ಬರುವುದು ತುಂಬಾ ಡಿಫಿಕಲ್ಟ್. ಯಾಕಂದ್ರೆ ನೀವು ಚೆಕ್ ಮಾಡಿದ್ರೆ ಎಷ್ಟು ಜನರು ಹಣ ಕಳ್ಕೊಂಡಿದ್ದಾರೆ ಮತ್ತೆ ಎಷ್ಟು ಅದು ಹಿಂದೆ ಬಂದಿದೆ, ನೀವು ಅದನ್ನು ಅನಲೈಸ್ ಮಾಡಿದ್ರೆ ದ ನಂಬರ್ ಇಸ್ ಅಬ್ಸಿಮಲಿ ಸ್ಮಾಲ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸೊ ಹಾಗಿರುವಾಗ ನಿಮ್ಮ ಹತ್ರ ಬ್ಯಾಂಕ್ ಅಲ್ಲಿ ಸೈಬರ್ ಇನ್ಶೂರೆನ್ಸ್ ಕೂಡ ಇರಲ್ಲ. ಅದೊಂದು ಕಾನ್ಸೆಪ್ಟ್ ಇದೆ ನಮ್ಮ ದೇಶದಲ್ಲಿ, ಸೈಬರ್ ಇನ್ಶೂರೆನ್ಸ್ ಅಂತ. ಎಷ್ಟು ಜನ ಹೆಲ್ತ್ ಇನ್ಶೂರೆನ್ಸ್ ತೆಗಿತಾರೆ, ಮೋಟಾರ್ ಇನ್ಶೂರೆನ್ಸ್ ವೆಹಿಕಲ್ ಗೆ ತೆಗಿತಾರೆ, ಮನೆಗೆ ಹೌಸ್ ಇನ್ಶೂರೆನ್ಸ್ ತೆಗಿತಾರೆ. ಎಷ್ಟು ಜನರು ಸೈಬರ್ ಇನ್ಶೂರೆನ್ಸ್ ತೆಗೆದಿರ್ತಾರೆ, ಬಿಸ್ನೆಸ್ ಗೆ ಯಾರು ತೆಗ್ದಿರಲ್ಲ. ಸೊ ಹಾಗಿರುವಾಗ ನಿಮ್ಗೆ ಇನ್ಶೂರೆನ್ಸ್ ಕೂಡ ಸಿಗಲ್ಲ ಆ ಅಮೌಂಟ್, ಕಳ್ಕೊಂಡದ ಅಮೌಂಟ್ ಗೆ. ಸೊ ನನ್ನ ರಿಕ್ವೆಸ್ಟ್ ಜನರಿಗೆ ಏನಂದ್ರೆ, ದೊಡ್ಡ ಬಿಸ್ನೆಸ್ ಮೆನ್ ಗೆ ಸೈಬರ್ ಇನ್ಶೂರೆನ್ಸ್ ಇಮಿಡಿಯೇಟ್ಲಿ ತೆಗಿರಿ. ಅಟ್ ಲೀಸ್ಟ್ ಯಾವ್ದಾದ್ರು ಈ ತರ ಅನಾಹುತ ಆದ್ರೆ ಯು ವಿಲ್ ಗೆಟ್ ದ ಅಮೌಂಟ್ ಬ್ಯಾಕ್ ಫ್ರಮ್ ಯುವರ್ ಇನ್ಶೂರೆನ್ಸ್ ಇಂದ ಕ್ಲೇಮ್ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ. ಅಂಡ್ ಸ್ಮಾಲ್ ಬಿಸ್ನೆಸಸ್ ಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ, ಯು ಹ್ಯಾವ್ ಟು ವೆರಿಫೈ 100 times. ವೆರಿಫೈ ಮಾಡಿದ ನಂತರಲೇ ಮಾಡಬೇಕು. ಯಾಕಂದ್ರೆ getting the amount back, especially ಈ ಸಿನಾರಿಯೋದಲ್ಲಿ, ಚಾನ್ಸಸ್ ಆರ್ ವೆರಿ ಲೆಸ್. ಓಕೆ ಈಗ ತಾನೇ ಒಂದು ಕರೆ ಬಂತು. ಅವರು ಹೇಳುವ ಪ್ರಕಾರ ಒಂದು ಫೆಡೆಕ್ಸ್ ಕಂಪನಿಯ ವಿಚಾರವಾಗಿ ಬಂತು ಕಾಲ್ ಬಂದಾಗ. ಸೊ ಹಾಗಿದ್ದಾಗ ನಮ್ಮ ಲಕ್ಷಾಂತರ ರೂಪಾಯಿ ಹಾಳಾಗಿ ಹೋಗಿದೆ. ಸೊ ಹಾಗಿದ್ದಾಗ ಅಂತವರಿಗೆ ಒಂದು ಕಿವಿ ಮಾತು ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಅಂದ್ರೆ, ಈ ರೀತಿ ಅಂದ್ರೆ ಆ ವ್ಯವಹಾರವೇ ಮಾಡಬಾರ್ದ ಆನ್ಲೈನ್ ಅಲ್ಲಿ ಮಾಡಿ. ಬಟ್ ಏನಾಗಿದೆ ಅಂದ್ರೆ, ನಾನು ಎಲ್ರಿಗೂ ಹೇಳುದು, ದಯವಿಟ್ಟು 2 ಬ್ಯಾಂಕ್ ಅಕೌಂಟ್ಸ್ ಅನ್ನು ಓಪನ್ ಮಾಡಿ ಅಂತ. ಒಂದು ಅಕೌಂಟ್ ಅಲ್ಲಿ ನಿಮ್ಮ ನೆಟ್ ಬ್ಯಾಂಕಿಂಗ್, ನಿಮ್ಮ UPI ಏನೆಲ್ಲ ಪೇಮೆಂಟ್ ಇದೆ ಅದನ್ನೆಲ್ಲ ಅದಕ್ಕೆ ಕನೆಕ್ಟ್ ಮಾಡಿ. ಎರಡನೇ ಬ್ಯಾಂಕ್ ಅಕೌಂಟ್ ಟ್ರೆಡಿಷನಲ್ ಬ್ಯಾಂಕ್ ಅಕೌಂಟ್, ಅದಕ್ಕೆ ಯಾವುದೇ ನೆಟ್ ಬ್ಯಾಂಕಿಂಗು ಇಲ್ಲ. ಏನ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಡಿ ಬ್ಯಾಂಕಿಗೆ. ಏನಂದ್ರೆ, ಇದರಲ್ಲಿ ನಾನು ಯಾವುದೇ ಮಾಡ್ತಾ ಇಲ್ಲ, ಓನ್ಲಿ ನನ್ನ ಚೆಕ್ ಮತ್ತೆ ನನ್ನ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದ್ರೆ ಮಾತ್ರ ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಂತ. ವೆರಿ ಇಂಪಾರ್ಟೆಂಟ್. ಎರಡನೇದು, ನಮ್ಮ ದೇಶದಲ್ಲಿ ಒಂದು ಹಳೇ ಬ್ರಿಟಿಷರ ಕಾನೂನು ಇತ್ತು, ಯಾವ್ದಂದ್ರೆ ನಮ್ಮ IPC, CRPC ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ. ಹಳೇದು 1800 1900 ಇದು ಆಕ್ಟ್ಸ್ ಅದು. ಬಟ್ ಈಗ 2023 ಅಲ್ಲಿ BNSS ಮತ್ತೆ BSA, ಭಾರತೀಯ ನ್ಯಾಯ ಸಂಹಿತ ಮತ್ತೆ ಭಾರತೀಯ, ಸೊ ದೇರ್ ಆರ್ 3 things which has come. Because of paucity of time, I'm not getting into the details. But ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ,
ಡಿಜಿಟಲ್ ಅರೆಸ್ಟ್ ಅಂತ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಸೊ ಯಾವುದೇ ಆಫೀಸರ್ ನಿಮ್ಗೆ ಇಡಿ, ಸಿಬಿಐ, ರಾ ಯಾವುದೇ ಆಫೀಸರ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಲ್ಲ. ನಂಬರ್ 1 ಮಾಡಿದ್ರು ಕೂಡ ನಿಮ್ಗೆ ಅವರು ಡಿಜಿಟಲ್ ಅರೆಸ್ಟ್ ಅಂತ ಎಲ್ಲೂ ಮಾಡಲ್ಲ. ಸೊ ಯಾರೇ ನಿಮ್ಗೆ ವಿಡಿಯೋ ಕಾಲ್ ಅಲ್ಲಿ ಬನ್ನಿ, ನಾವು ನಿಮ್ಮ ಹತ್ರ ವಿಡಿಯೋ ಕಾನ್ಫರೆನ್ಸ್ ಮಾಡ್ತೇವೆ ಡಿಜಿಟಲ್, ಅಲ್ಲಿ ವಿಡಿಯೋ ಕಾಲ್ ಅಲ್ಲಿ ಡಿಸ್ಕನೆಕ್ಟ್ ಮಾಡಿಬಿಡಿ. ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದೆಯಾ, ನಿಯರೆಸ್ಟ್ ನಿಮ್ದು ಯಾವ್ದು ಲೋಕಲ್ ಲಿಮಿಟ್ಸ್ ಇದೆ ಪೊಲೀಸ್ ಸ್ಟೇಷನ್, ಅಲ್ಲಿ ಹೋಗಿ ವೆರಿಫೈ ಮಾಡಿ ಈ ತರ ಏನೋ ಬಂದಿದೆ, ಅದು ರಿಯಲ್ ಫೇಕ್ ಅಂತ 100% ಫೇಕ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕ್ರಾಸ್ ವೆರಿಫೈ ಮಾಡಿದ ತರನೂ ಆಗುತ್ತೆ. ಬಟ್ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ 3 ದಿನ 4 ದಿನ 7 ದಿನ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು, ಅಲ್ಲೇ ನಂಬರ್ 1 ನಂಬರ್ 2 ಮಾಡೋದು, ಅದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಸೊ ಅಂಡರ್ಸ್ಟ್ಯಾಂಡ್, ಬೇಸಿಕ್ ಲಾಸ್ ಅನ್ನು ಕಲೀರಿ. ನಮ್ಮ ದೇಶದ್ದು ಬೇಸಿಕ್ ಲಾಸ್, ಆ ಲಾಸ್ ಕಲಿಯುವಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾವುದೇ ಶಾಲೆಯಲ್ಲಿ ಈ ಲಾಸ್ ಅನ್ನು ಮಕ್ಕಳಿಗೆ ಯಾರು ಕಲಿಸ್ತಾ ಇಲ್ಲ, ಕಾಲೇಜ್ಗಳಲ್ಲೂ ಈ ಲಾಸ್ ಅನ್ನು ಯಾರು ಕಲಿತಾ ಇಲ್ಲ. ಸೊ ನಮ್ಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಲಾಸ್, ಒಂದು ಸಿಟಿಸನ್, ದೇಶದ ಸಿಟಿಸನ್ ಆದಾಗ ಏನೆಲ್ಲ ನಿಮ್ಗೆ ಗೊತ್ತಿರಬೇಕು, ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಗೊತ್ತಾಗಿರ್ಬೇಕು ಏನಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ಇಲ್ಲ. ಜೊತೆಗೆ ಇಷ್ಟು ಅನ್ಯಾಯ ಆದ್ರೂ ಕೂಡ ಬಹಳಷ್ಟು ಜನರು ಅವರ ಹೆಸರನ್ನ ಹೈಡ್ ಮಾಡಿ ನನ್ಗೆ ಈ ರೀತಿ ಆಗಿದೆ ಅಂತ ಹೇಳ್ತಾರೆ ಹೊರತು ಯಾರು ಕೂಡ ಓಪನ್ ಆಗಿ ಬರಲ್ಲ. ಸೊ ಅದು ನಮ್ಮ ದುರಂತ ಬಹುಶಃ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಸೊಸೈಟಿ ಮುಂದೆ ನಾನು ಹಣ ಕಳ್ಕೊಂಡಿದ್ದೀನಿ, ನನ್ನನ್ನು ಪೆದ್ದ ಅಂತ ಅನ್ಕೊಳ್ತಾರೆ, ಅಂತ ಮನಸ್ಥಿತಿಯವರು ಕೂಡ ಇದ್ದಾರೆ ಬಹಳಷ್ಟು ಜನರು. ಸೊ ಅದು ದೊಡ್ಡ ದುರಂತ ಸರ್. ಈಗ ನಾನು ಒಂದು ವಿಚಾರ, ಇವರ ವಿಚಾರದಲ್ಲಿ ನಾನು ಗಮನಿಸಿದಾಗ, ಈಗ ಅವರು ಹೇಳಿದಾಗ ಅಂದ್ರೆ ಫೈನಲ್ ಕನ್ವರ್ಸೇಷನ್ ಆದಾಗ ಅಟ್ಲೀಸ್ಟ್ ನಾನು ವಿಡಿಯೋ ಕಾಲಲ್ಲಿ ನೋಡಿದ್ರ ಅಂತ ಕೇಳಿದೆ. ಸೊ ತಾವೇನು ಹೇಳ್ತೀರಿ, ಇಸ್ ಇಟ್ ಬೆಟರ್ ಅಥವಾ ಇದು ಏನು ಪಕ್ಕಾ ಸರಿ ಇಲ್ಲದ ಐಡಿಯಾ ಅಂತ ಹೇಳ್ತೀರಿ? ಏನ್ ಹೇಳ್ತೀರಿ? ವಿಡಿಯೋ ಕಾಲಲ್ಲಿ ಇಸ್ ಇಟ್ ಕನ್ಫರ್ಮ್ ಮಾಡ್ಬೋದಾ, ಹೇಗೆ, ಏನ್ ಕತೆ? ಅನಂತ್ ಸರ್ ಧ್ವನಿ ಕೇಳ್ತಾ ಇದೆಯಾ? ಹಲೋ ಅನಂತ್ ಸರ್ ಧ್ವನಿ ಕೇಳ್ತಾ ಇದೆಯಾ? ಕೊನೆಯದಾಗಿ ಒಂದು ವಿಚಾರ ಸರ್. ಈಗ ನೋಡಿ, ನಾನು ಮಾತಾಡಿದಾಗ ಅಂದ್ರೆ ಫೈನಲ್ ಕನ್ವರ್ಸೇಷನ್ ಆದಾಗ ಇವ್ರುಗಳ ಯತೀಶ್ ಸರ್ ವಿಚಾರಗಳಲ್ಲಿ ಫೈನಲ್ ಕನ್ವರ್ಸೇಷನ್ ಆದಾಗ ಅಲ್ಲಿ ನಾನು ಕೇಳಿದೆ, ಎಲ್ಲವೂ ಕೂಡ ಆಗಿದೆ ಕನ್ಫರ್ಮೇಶನ್, ಅಂದ್ರೆ ವಿಡಿಯೋ ಕಾಲ್, ಅಂದ್ರೆ ನಮ್ಮ ಜೊತೆ ಮೇಜರ್ ಇದ್ದಾರೆ, ನಮ್ಮ ಜೊತೆ ಇಡೀ ಟೀಮ್ ಇದೆ, ವರ್ಕ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ವಿಡಿಯೋ ಕಾಲ್ ಮಾಡಿದ್ರೆ ಅಂತ ನಾನು ಕೇಳಿದೆ. ಅಂದ್ರೆ ವಿಡಿಯೋ ಕಾಲ್ ಮಾಡಿದಾಗ ಗೊತ್ತಿರಬಹುದು, ಆ ಅಟ್ಮಾಸ್ಫಿಯರ್ ನೋಡಿದಾಗ ಗೊತ್ತಿರಬಹುದು, ಗೊತ್ತಾಗಬಹುದು ಅನ್ನುವಂಥದ್ದು. ಸೊ ಇಸ್ ಇಟ್ ದ ರೈಟ್ ವೇ ಆರ್ ನಾಟ್? ಯಾಕಂದ್ರೆ ಲಲಿತ ಕಲಾ ಆರ್ಟ್ಸ್ ಆತರ ಎಷ್ಟೋ ಅಂಗಡಿಗಳಿವೆ, ಅಲ್ಲಿ ಹೋದ್ರೆ ನಿಮ್ಗೆ ಆರ್ಮಿ ಯೂನಿಫಾರ್ಮ್ ಎಲ್ಲ ಸಿಗುತ್ತೆ. ಆತರ ಯೂನಿಫಾರ್ಮ್ ಹಾಕಿ 4-5 ಸ್ಟಾರ್ಸ್ ಎಲ್ಲ ಹಾಕಿ ಕೂತ್ಕೊಂಡು ಅವ್ರು ವಿಡಿಯೋ ಕಾಲ್ ಮಾಡ್ತಾರೆ. ಯಾಕಂದ್ರೆ ಈಗ ಡಿಜಿಟಲ್ ಅರೆಸ್ಟ್ ಮಾಡುವಾಗ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಅವ್ರು ನಿಮ್ಗೆ ಡಿಜಿಟಲ್ ಅರೆಸ್ಟ್ ಮಾಡುದು. ಆ ಪೊಲೀಸ್ ಸ್ಟೇಷನ್ ಅವ್ರು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ವರ್ಚುವಲ್ ಬ್ಯಾಕ್ ಗ್ರೌಂಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸ್ಕೈಪ್ ಅಲ್ಲಿ. ಸೊ ನೀವು ವರ್ಚುವಲ್ ಬ್ಯಾಕ್ ಗ್ರೌಂಡ್ ಹಾಕಿದ್ರೆ, ನಾನೀಗ ನನ್ನ ಆಫೀಸ್ ಅಲ್ಲಿ ಕೂತ್ಕೊಂಡಿದ್ದೇನೆ, ಬಟ್ ಐ ಕ್ಯಾನ್ ಶೋ ಇಟ್ ಟು ಯು ಆಸ್ ಇಫ್ ಐ ಆಮ್ ಸಿಟಿಂಗ್ ಇನ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಅದನ್ನು ಕೂಡ ನನಗೆ ತೋರಿಸ್ಲಿಕ್ಕೆ ಆಗುತ್ತೆ. ಇದಕ್ಕೆ ವರ್ಚುವಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳುದು. ಸೊ ಅವರೊಂದು ಪೊಲೀಸ್ ಸ್ಟೇಷನ್ ವರ್ಚುವಲ್ ಬ್ಯಾಕ್ ಗ್ರೌಂಡ್ ಹಾಕ್ಬಿಟ್ಟು ಒಂದು ಪೊಲೀಸ್ ಇದು ಯೂನಿಫಾರ್ಮ್, CRPF ಯೂನಿಫಾರ್ಮ್, CISF ಯೂನಿಫಾರ್ಮ್, ಆರ್ಮಿ ಯೂನಿಫಾರ್ಮ್ ಹಾಕಿ ನಿಮ್ಮ ಹತ್ರ ಮಾತಾಡ್ತಾರೆ ಚೆನ್ನಾಗಿ. ಸೊ ದಟ್ ಇಸ್ ನಾಟ್ ದ ರೈಟ್ ವೇ ಆಫ್ ಕಮ್ಯುನಿಕೇಶನ್ ಎಟ್ ಆಲ್. ಜೊತೆಗೆ ಇನ್ನೊಂದು ಕಡೆ ಅವರ ಒಂದು ವಿಡಿಯೋ ಕಾಲ್ ಬಂದಾಗ ಬಹುಶಃ ನಾವು ನೋಡಿದೀವಿ ಬಹಳಷ್ಟು ಅಶ್ಲೀಲವಾಗಿ ತೋರಿಸುವಂತದ್ದು, ಅಂತಹ ಪರಿಸ್ಥಿತಿಗಳು ಕೂಡ ಬರಬಹುದು ಬಹುಶಃ. ವೀಕ್ಷಕರಿಗೆ ನಮ್ಮ ಒಂದು ಕಿವಿ ಮಾತು, ಹೌದಾ? ಪಾಸಿಬಿಲಿಟಿ ಇದೆ, ಅದು ಕೂಡ ಬರ್ಬೋದು. ನೆಕ್ಸ್ಟ್ ಬ್ಲಾಕ್ ಮೇಲ್ ಆ ವಿಚಾರದಲ್ಲೂ ಕೂಡ ಹೋಗಬಹುದು ಬಹುಶಃ. ಹೌದು, ಯಾಕಂದ್ರೆ ನಿಮ್ದೊಂದು ಸಣ್ಣ ಕ್ಲಿಪ್ಪಿಂಗ್ ಅವರಿಗೆ ಸಿಕ್ಕಿದ್ರೆ ಸಾಕು, ನೀವು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿರೋದು, ಆ ಕ್ಲಿಪ್ಪಿಂಗ್ ಅನ್ನು ಯೂಸ್ ಮಾಡಿ. ಲಾಸ್ಟ್ ಟೈಮ್ ನಾವು ನೋಡಿದ್ದೇವೆ, ಒಂದು ಫಿಲ್ಮ್ ಆಕ್ಟ್ರೆಸ್, ಅವಳ ಹೆಸರು ನಾನು ಬಹಳಷ್ಟು ಆಗಿದೆ ಅಂತ ಹೇಳಿ. ಹೌದು, ಫಿಲ್ಮ್ ಆಕ್ಟ್ರೆಸ್ ಇದು ಒಂದು ಡೀಪ್ ಫೇಕ್ ಅಂತ ಒಂದು ವಿಡಿಯೋ ಬಂತು. ಡೀಪ್ ಫೇಕ್ ಮಾಡ್ಬೇಕಾದ್ರೆ ನೀವು ಖಾಲಿ ಒಂದು ಫೋಟೋ ನಿಮ್ದು ಸಿಕ್ಕಿದ್ರೆ ಸಾಕು. ನನಗೆ ವಿಡಿಯೋ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಫೋಟೋ ಸಿಕ್ಕಿದ್ರೆ ಐ ಕ್ಯಾನ್ ಕ್ರಿಯೇಟ್ ಒಂದು ಬ್ಯೂಟಿಫುಲ್ ವಿಡಿಯೋ, ಅದರಿಂದ ನೀಟ್ ಆಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ದೇ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ನಿಮ್ಮನ್ನು ನಾಳೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೇಗಾದ್ರೂ ಮಾಡಿ ಅವರಿಗೆ ನಿಮ್ಮಿಂದ ಹಣ ವಸೂಲಿ ಮಾಡಬೇಕು ಅಷ್ಟೇ. ಎಸ್ ಸರ್, ಅದೇ ನಾನು ಆ ಪ್ರಶ್ನೆ ಕೇಳಿದಾಗ ನನಗೂ ಕೂಡ ಸಂದರ್ಭದಲ್ಲಿ ಫ್ಲಾಶ್ ಚಾನ್ಸ್ ಇತ್ತು. ಮತ್ತೆ ಇನ್ನೊಂದು ಅನಂತ ಪ್ರೊಫೆಸರ್ ಹೇಳಿದಾಗೆ ನಾವು 2 ಅಕೌಂಟ್ ನಮ್ಮಲ್ಲಿ ಇತ್ತು, ಅದರಿಂದ ಇನ್ನೂ ಕೂಡ ಬಚಾವಾದ. ಈ ಅಕೌಂಟ್ ಅಲ್ಲಿ ಇಂತ ಸ್ವಲ್ಪ ಡೌಟ್ ಬಂದಲ್ಲಿ ನಾವು ನಮ್ಮ ಆಕ್ಚುಯಲ್ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ. ಈ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಕೂಡ ಇರಲಿಲ್ಲ. ಈಗ ಅವರು ಹ್ಯಾಕ್ ಮಾಡಿದ್ರು, ಇದರಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ. ಅದಕ್ಕೆ ಬೇಕೇ ನಾವು ಬ್ಯಾಲೆನ್ಸ್ ಹಾಕ್ಲಿಕ್ಕೆ ನೋಡಿದ್ದು. ಇದರಲ್ಲಿ ಹಣವೇ ಇರಲಿಲ್ಲ, ಗೊತ್ತಾಯ್ತಲ್ಲ. ಹಣ ಇದ್ರೆ ನಾವು ಆಗ್ಲೇ ಎಲ್ಲ ಮುಗಿಸಿ ಬಿಡ್ತಿದ್ದೆವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಕೊನೆಯದಾಗಿ ಸರ್,
ಎಲ್ರಿಗೂ ಕೂಡ ಒಂದು ಕಿವಿ ಮಾತು, ಒಂದು ಅವೇರ್ನೆಸ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾನು ಹೇಳಬೇಕು. ಸೊ ದಟ್ಸ್ ವೈ ಆಗಿದ್ದಾಗ ಕೊನೆಯದಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ನಿಮಗೆ ನನಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ, ನಾನು ನಿಮಗೆ ಧನ್ಯವಾದ ಹೇಳಬೇಕು. ಯಾಕೆಂತ ಹೇಳಿದ್ರೆ ಇದನ್ನು ಅಷ್ಟು ಟೈಮ್ಲಿ ಕಾಲ್ ಮಾಡಿದ ಕೂಡಲೇ ನನ್ನಲ್ಲಿ ಇಲ್ಲಿ ಕರೆದು ಅವತ್ತೇ ನ್ಯೂಸನ್ನು ಇದು ಮಾಡಿ ಎಲ್ಲ ಜನರಿಗೆ ತುಂಬ ಮುಟ್ಟಿಸಿದ್ದೀರಿ. ತುಂಬ ಜನರು ನನಗೆ ಕಾಲ್ ಬರ್ತಾ ಉಂಟು ಇವತ್ತು. ಮತ್ತೆ ಅದರ ಬಗ್ಗೆ ಡಿಬೇಟ್, ಇಂಥ ಸೈಬರ್ ಕ್ರೈಮ್ನ ಬಗ್ಗೆ ಅನುಭವ ಇರುವಂಥ ವ್ಯಕ್ತಿಗಳನ್ನೆಲ್ಲ ಕೂರಿಸಿಕೊಂಡು ಮಾತಾಡ್ತಾ ಇರುವಂಥದ್ದು ತುಂಬ ಒಂದು ದೊಡ್ಡ ಸಾಮಾಜಿಕ ನೆಲೆಯಲ್ಲಿ ನಿಮ್ಮದು ತುಂಬ ದೊಡ್ಡ ಒಂದು ಪ್ರಯತ್ನ. ಇದು ಹೀಗೆ ಸಾಗಲಿ. ಹಾಗೆ ಇದಕ್ಕೆ ಬೇಕಾದಂಥ ಅವರು ಹೇಳಿದಾಗೆ ನಾನು ಇನ್ನೂ ಕೂಡ ಇದರ ಮುಂದಕ್ಕೆ ಹೋಗುವನಿದ್ದೇನೆ. ನನ್ನದು ಕೂಡ ಅದರಲ್ಲಿ ಒಂದು ಇದಿದೆ, ಇವರನ್ನು ಅನಂತಪ್ರಭು ಸರ್ ಇದು ಸಹಕಾರ ಬೇಕು. ನೀವು ಜೊತೆಯಲ್ಲಿ ಇದರ ಬಗ್ಗೆ ಒಂದು ಹೋರಾಟದ ರೀತಿ ಮಾಡಿ ಜನರಿಗೆ ಒಂದು ಇನ್ನೂ ಕೂಡ ಇದರ ಬಗ್ಗೆ ಏನಾದರೂ ಇಂಥದ್ದನ್ನೆಲ್ಲ ಮಾಡಿ ಮನೆಗೆ ಮುಟ್ಟಿಸುವಂತ ವ್ಯವಸ್ಥೆ ಏನಾದ್ರೂ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಹೋಗಿದೆ. ಈಗ ನಾನು ಮೋಸ ಹೋಗ್ಲಿಲ್ಲ, ಆದ್ರೆ ಇನ್ನು ಮುಂದೆ ಹೋಗುವವರಾದ್ರೂ ಬಚಾವಾಗ್ಲಿ ಸ್ವಲ್ಪ ಜನ ಅಂತ. ಬ್ಯೂಟಿಫುಲ್ ಅಲ್ಲ, ಇದು ಬಹುಶಃ ಸಮಾಜದಲ್ಲಿ ಚೇಂಜ್ ತರುವಂಥದ್ದು, ಬದಲಾವಣೆ ತರುವಂಥದ್ದು. ಯಾಕಂದ್ರೆ ಅದು ಹೇಳಿದಾಗ ಕೆಲವರು ಹಣ ಹೋದದ್ದು ಹೋಯ್ತು, ಇನ್ನೇನು ಏನ್ ಮಾಡಕ್ಕಾಗುತ್ತೆ ಅನ್ನೋ ಮೈಂಡ್ ಸೆಟ್ ಇರುವಂತವ್ರು ಒಂದು ವರ್ಗ. ಆದ್ರೆ ಎನ್ನ ಕಾಸು ಪೋತುಜಿ ಏನ್ ಸೇಫ್ ಆಯ ಎನ್ನ ಕಾಸು ಪೋತುಜಿ ಸೊ ಎಂಕದಾಗಿ ಎನ್ನ ಬೇಲೆ ನಂಚಿನ ಇನ್ನೊಂದು ವರ್ಗ. ಇನ್ನೊಂದು ವರ್ಗ, ಮೂರನೇ ವರ್ಗ, ನನ್ನ ಎಲ್ಲಿ ಜನರು ತಮಾಷೆ ಮಾಡ್ತಾರೆ ನಾನು ಸೋತವರೇ ಅನ್ನುವಂಥದ್ದು ಒಂದು ಇರ್ತದೆ, ಆ ಮೈಂಡ್ ಸೆಟ್ ಇರುತ್ತೆ. ಮತ್ತೊಂದು ವರ್ಗ, ಎಸ್ ನನ್ಗೆ ಅನ್ಯಾಯ ಆಗಿಲ್ಲ, ಆದ್ರೆ ನನ್ನನ್ನು ಅನ್ಯಾಯ ಮಾಡ್ಲಿಕ್ಕೆ ಅವರು ಟ್ರೈ ಮಾಡಿದ್ದಾರೆ, ಅವರಿಗೆ ಆದ್ರೂ ಬುದ್ಧಿ ಕಲಿಸಬೇಕು ಅನ್ನುವಂತಹ ಒಂದು ಧೈರ್ಯ ಇರುವಂತಹ ವರ್ಗ. ಸೊ ದಟ್ಸ್ ವೈ ಯತೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ಅವರು ತೆಗೆದುಕೊಂಡಂತ ನಿರ್ಧಾರದಿಂದ ಈ ಒಂದು ವಿಚಾರ ಆಗಿರುವಂತ, ಇಲ್ಲದ್ರೆ ಬಹಳಷ್ಟು ಜನ ನನ್ಗೆ ಆಗಿಲ್ಲಲ್ಲ ಅನ್ಯಾಯ, ಯಾತಕ್ಕೋಸ್ಕರ ನಾನು ಹೋರಾಟ ಮಾಡ್ಬೇಕು ಅಂತ ವಿಚಾರಗಳಿರುತ್ತೆ. ಸೊ ಈ ರೀತಿ ಕಣ್ಣು ತೆರೆಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಲ್ಲಿ ತನಕ ಅಂತ ಬಂದಾಗ ನಮ್ಗಳಿಗೂ ಕೂಡ ಶಾಕ್ ಆಗಿರುವಂತದ್ದು ಈ ನಮ್ಮ ಆರ್ಮಿಗಳ ವಿಚಾರ, ಇಂಡಿಯನ್ ಮಿಲಿಟರಿ ಫೋರ್ಸ್ ಹೆಸರಲ್ಲಿ ತೆಗೆದುಕೊಂಡಿರುವಂತಹ ಈ ಒಂದು ನಕಲಿ ಖಾತೆ, ಅದರಲ್ಲೂ ಕೂಡ ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ ತೆಗೆದುಕೊಂಡಿರುವಂತಹ ವಿಚಾರ. ಸೊ ಅದರಲ್ಲೂ ಕೂಡ ಈ ರೀತಿ ಯಾಮಾರಿಸ್ತಾರೆ ಅಂತ ಬಂದಾಗ ಲಕ್ಷ ಲಕ್ಷ ದೋಚುವಂತಹ ಸೈಬರ್ ಕ್ರೈಮ್ ಕಳ್ಳರ ನಡುವೆ ಇದೊಂದು ವಿಚಾರ ಬಹಳಷ್ಟು ಶಾಕ್ ಆಗಿದೆ. ಸೊ ದಟ್ಸ್ ವೈ ಬಿ ಅಲರ್ಟ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾರಿ ಬಹಳಷ್ಟು ಜನರು ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. One more point, ಯತೀಶ್ ಜಿ, we have a very dynamic MP ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ. I have high regards for him and he is a very dear friend of mine also. I think we can put ಇದರ ಬಗ್ಗೆ ನಾವು ಒಂದು ಕ್ಯಾಪ್ಟನ್ ಗೆ ಕೂಡ ಇದರ ಬಗ್ಗೆ ಹೇಳ್ಬೋದು, ಯಾಕೆಂದ್ರೆ ಈಸ್ ಅನ್ ಎಕ್ಸ್ ಆರ್ಮಿ ವೆಟರನ್ ಅವರು ಜೆಂಟಲ್ಮ್ಯಾನ್. ಸೊ ಅವರಿಗೆ ಇದನ್ನು ನಾವು ಹೇಳಿದ್ರೆ ಐ ಥಿಂಕ್ he can take this to the parliament and be a bigger voice for all of us. ಪರ್ಫೆಕ್ಟ್ ಸರ್, ಅನಂತ್ ಸರ್ ಪರ್ಫೆಕ್ಟ್ ಆಗಿ ಹೇಳಿದೆ. ಯಾಕಂದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಆರ್ಮಿಯಲ್ಲಿ ಇದ್ದಂತಹ ವ್ಯಕ್ತಿ. ಸೊ ಹಾಗಿದ್ದಾಗ ಯು ವೆಲ್ ಎಜುಕೇಟೆಡ್ ಆಲ್ಸೋ. ಸೊ ಹಾಗಿದ್ದಾಗ ವಿದ್ಯಾವಂತ ಒಬ್ಬ ಪ್ರಜೆಯಾಗಿಯೂ ಕೂಡ, MP ಆಗಿಯೂ ಕೂಡ, ಸಂಸದನಾಗಿಯೂ ಕೂಡ ಈ ಒಂದು ವಿಚಾರದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಬೆಳಕು ಚೆಲ್ಲಬಹುದು. 100% ಪಕ್ಕಾ ಫ್ಯಾಕ್ಟ್ ಇದು. ಎಸ್, ಅನಂತ್ ಪ್ರಭುಜಿ ಅವರು ಒಳ್ಳೆಯ ಸೊಲ್ಯೂಷನ್ ಕೊಟ್ರಿ ಅಂಡ್ ಒಂದು ಭರವಸೆಯನ್ನು ಕೂಡ ಕೊಟ್ರಿ. ಎಸ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಗಮನಕ್ಕೆ, ನಮ್ಮ MP ಅವರ ಗಮನಕ್ಕೆ ತಂದಾಗ ಇದು ಪಾರ್ಲಿಮೆಂಟ್ ನಲ್ಲಿ ಧ್ವನಿಯಾದಾಗ, ಸದ್ದಾದಾಗ ಇದಕ್ಕೊಂದು ಉತ್ತರ ಸಿಗುತ್ತೆ. ಜೊತೆಗೆ ಈ ಒಂದು ಸೈಬರ್ ಕ್ರೈಮ್ ಕಳ್ಳರು ಏನು ಅಟ್ಟಹಾಸವನ್ನು ತೋರಿಸ್ತಾ ಇದ್ದಾರೆ, ಸೊ ಅವರಿಗೂ ಕೂಡ ಒಂದು ಪಕ್ಕಾ ಒಂದು ವಾರ್ನಿಂಗ್ ಸಿಗುತ್ತೆ, ಅಲರ್ಟ್ನೆಸ್ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಭಾವನೆ, ಭರವಸೆ. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಸಾರಿ ಎಲ್ಲ ವೀಕ್ಷಕರಿಗೆ, ಅಂದ್ರೆ ಬಹಳಷ್ಟು ಜನರು ಸಮಸ್ಯೆಗಳಿರುವಂಥದ್ದು ಹಣವನ್ನ ಕಳೆದುಕೊಂಡಿದ್ದೀರಿ. ಸೊ ಹಾಗಿದ್ದಾಗ ನಾನು ಹೇಳ್ತಾ ಇರುವಂಥದ್ದಷ್ಟೇ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಲೇಬೇಕು, ನೋ ಡೌಟ್. ಆದರೆ ಬಿ ಅಲರ್ಟ್ ಆಗಿರಿ ಅನ್ನುವಂಥದ್ದು ವಿಚಾರವನ್ನ ನನ್ನ ಸರ್ ಹೇಳುವಂಥದ್ದು, ಎಲ್ಲರೂ ಕೂಡ ಹೇಳುವಂಥದ್ದು. ಸೊ ಹಾಗಿದ್ದಾಗ ಸೇಮ್ ವಿಚಾರಗಳು. ಸೊ ಆದರೆ ಒಂದು ಅಲರ್ಟ್ನೆಸ್ ಇರಲಿ, ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸೈಬರ್ ಕ್ರೈಮ್ ಕಳ್ಳರು ತುಂಬಾ ಮುಂದೆ ಹೋಗಿದ್ದಾರೆ. ಸೊ ಹಾಗಿದ್ದಾಗ ನಮ್ಮ ಜಾಗೃತಿ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಸರ್, ಅನಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ಸ್ ಅಗೇನ್ ನಾನು ಹೇಳ್ತೇನೆ, ಪ್ರೌಡ್ ಆಫ್ ಯು ಸರ್. ಯಾಕಂದ್ರೆ ನೀವು ನಮ್ಮವರು, ನಮ್ಮ ಕರಾವಳಿ ಭಾಗದವರು, ನಮ್ಮ ತುಳುನಾಡಿನವರು ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ ಸೈಬರ್ ಕ್ರೈಮ್ ವಿಚಾರದ ಬಗ್ಗೆ ನಮ್ಮ ನಾಡು, ದೇಶದಾದ್ಯಂತ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್, ವೆರಿ ಇನ್ಫಾರ್ಮೇಟಿವ್ ಸೆಷನ್. ಥ್ಯಾಂಕ್ ಯು ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯತೀಶ್ ರೈ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಒಂದು ಅವೇರ್ನೆಸ್ ಕೊಟ್ಟಿದ್ದೀರಿ ಅಂಡ್ ಥ್ಯಾಂಕ್ ಯು. ಅಂಡ್ ಒನ್ಸ್ ಅಗೇನ್ ತಮ್ಮ ಈಗ ರೆಡಿ ಆಗಿರುವಂತ ಐಟಮ್ಗಳ ಕಥೆ ಏನು ಸರ್, ಅದು ನಿಮಗೆ ಲಾಸ್ ಆಗುತ್ತೆ ಈಗ ಏನಾಗುತ್ತೆ? ಅದು ಆಕ್ಚುಲಿ ನಮಗೆ ಒಂದು ಸ್ವಲ್ಪ ದಿವಸಕ್ಕೆ ಹೆಲ್ಡ್ ಅಪ್ ನಮ್ದು, ಬಟ್ ಅದೊಂದು ಕಂಟಿನ್ಯೂಸ್ ಪ್ರೋಸೆಸ್ ಆದ ಕಾರಣ ಅದು ನಡೀತದೆ. ಈಗ ಒಂದೊಂದು ಸ್ಪೆಷಲ್ ಏನೋ ಒಂದು ಮಾಡ್ಲಿ, ನಾವು ಎಲ್ಲಾ ಕೆಲಸ ಮಾಡ್ತೇವೆ, ಏನೋ ಒಂದು ಇಕ್ವಿಪ್ಮೆಂಟ್ಸ್, ಏನೋ ಮೆಷಿನರಿ ಮಾಡ್ಲಿಕ್ಕೆ ಹೇಳ್ತಿದ್ರೆ ಬೇರೆ ಎಲ್ಲಿ ಹೋಗ್ತಾ ಇರ್ಲಿಲ್ಲ, ಅದು ಲಾಸೇ ಆಗ್ತಿತ್ತು. ಪುಣ್ಯಕ್ಕೆ ಅದು ಅದರಲ್ಲಿ ಕೂಡ ನಾವು ಪರವಾಗಿಲ್ಲ. ಒಳ್ಳೆದಾಗ್ಲಿ ಸರ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ವೀಕ್ಷಕರೇ, ಬಿ ಅಲರ್ಟ್ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ಎಲ್ಲರನ್ನ ನಂಬಲಿಕ್ಕೆ ಹೋಗಬೇಡಿ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಷ್ಟ ಇದೆ. ಸೊ ಹಾಗಿದ್ದಾಗ ಬಿ ಅಲರ್ಟ್ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು
ಹರೇ